ರಾವಣೇಶ್ವರ ಮಹಾಪ್ರಭುವಿಗೆ ಜಯವಾಗಲಿ ಎನ್ನುವಂತಹ ಜಯಘೋಷ. ಇಷ್ಟು ಕಾಲದವರೆಗೆ ಸ್ವರ್ಣಲಂಕೆಯನ್ನು ಆಳಿಕೊಂಡು ಬಾಳಿಕೊಂಡು ಬಂದವರು ನಾನು. ಆದರೆ ನಮ್ಮದಾಗಿರುವಂತಹ ಈ ಸ್ವತ್ತನ್ನು ನನ್ನದು ಎಂದು ಹೇಳಿಕೊಳ್ಳುವುದಕ್ಕೆ ಹಲವೊಂದಿಷ್ಟು ಕಾಲಗಳೇ ಬೇಕಾಗಿ ಹೋಯಿತು. ಯಾಕೆ? ತಂದೆ ಬ್ರಾಹ್ಮಣ, ತಾಯಿ ರಾಕ್ಷಸಿ ಎನ್ನುವಂತಹ ಕಾಲಕ್ಕೆ ನನ್ನನ್ನು ಅಡ್ಡಪಂಕ್ತಿ ಎನ್ನುವ ಹಾಗೆ ಕರೆದವರು ಅನೇಕರು. ಆದರೆ ಅಡ್ಡಪಂಕ್ತಿಯ ನಾನಲ್ಲ, ನಾನೊಬ್ಬ ಸಬಲ ಎನ್ನುವುದನ್ನು ತೋರ್ಪಡಿಸಬೇಕು ಎನ್ನುವ ಹಾಗೆ ಅನೇಕ ಕಾರ್ಯಗಳನ್ನು ಮಾಡಿದೆ. ಅದರಲ್ಲಿಯೂ ಕೂಡ ಅಲಖಾವತಿ ಅಲ್ಲಿರುವಂತಹ ನಮ್ಮ ಅಣ್ಣ ಕುಬೇರು ಆತ ನನ್ನಿಂದ ಬಲಿಷ್ಠ ಎನ್ನುವ ಹಾಗೆ ತಿಳಿದುಕೊಂಡಿದ್ದು ಆತನ ಬಲಿಷ್ಠತನವನ್ನ ಮುರಿದೆ. ಆತನಲ್ಲಿರುವಂತಹ ಪುಷ್ಪಕ ವಿಮಾನವನ್ನ ಕಸಿದುಕೊಂಡೆ. ಅದಾದ ಮೇಲೆ ಪುಷ್ಪಕ ವಿಮಾನದಲ್ಲಿ ಪ್ರದೇಶವನ್ನೆಲ್ಲ ಸಂಚಾರ ಮಾಡ್ತಾ ಇದ್ದೇನೆ. ಇಷ್ಟು ಹೇಳಿದ್ರೆ ಸಾಕಾಗುತ್ತದ? ನನ್ನ ಪರಾಕ್ರಮ ಭಕ್ತಿ ಭಾವಕ್ಕೆ ಮೆಚ್ಚಿ ಪರಜೀವ, ಭಕ್ತಿ ಭಾವಕ್ಕೆ ಭಕ್ತಿ ಭಾವಕ್ಕೆ ಮೆಚ್ಚಿ ಪರಜೀವ. ಯುದ್ಧ ವಿಜಯಿ ಖಡ್ಗ, ಯುದ್ಧ ವಿಜಯಿ ಖಡ್ಗ ಬಲದಲ್ಲಿ ಪ್ರತಿಪಾಲದ ಬಡಿದ ಯುದ್ಧದಲ್ಲಿ ಮೆರೆಯುತ್ತಿರುವೆ. ಅವರನ್ನು ಮೆಚ್ಚಿಸಬೇಕು ಎನ್ನುವಂತಹ ಕಾಲಕ್ಕೆ ಬಹಳಷ್ಟು ಕಾಲಗಳ ಸಮೇತ ತಪಸ್ಸನ್ನು ಆಚರಿಸಿದವನು ಈ ರಾವಣ. ದಶಕಂಠನೆನಿಸಿಕೊಂಡದ್ದೇ ಹಾಗೆ. ಅದಾದ ಮೇಲೆ ವಿಜಯಿಯಾಗಬೇಕು ಎನ್ನುವ ಹಾಗೆ ಕೇಳಿದಾಗ ಆತನೇ ಅನುಗ್ರಹಿಸಿದ ಈ ಚಂದ್ರಹಾಸ ಎನ್ನುವಂತಹ ಕತ್ತಿ. ಈ ಕತ್ತಿ ಎನ್ನುವುದು ಯಾವಾಗಲೂ ನಿನ್ನ ಕೈಯಲ್ಲೇ ಇರಬೇಕು. ಈ ಕತ್ತಿಯಿಂದ ನಿನ್ನ ಪಾಲಿಗೆ ಬರುವಂತಹ ವೈರಿಗಳ ನಾಮಾವಶೇಷ ಎನ್ನುವುದು ನಿರ್ನಾಮವಾಗುತ್ತದೆ ಎನ್ನುವ ಹಾಗೆ. ಸ್ವಾಮಿ, ಚಂದ್ರಹಾಸ ಕತ್ತಿಯನ್ನು ಪಡೆದಂತಹ ನಾನು ಪಡೆದು ಹಿಂತಿರುಗಿ ನಮ್ಮ ಪುರಕ್ಕೆ ಬರುವಂತಹ ಕಾಲಕ್ಕೆ ಅನೇಕ ಜನರು ಆಡುತ್ತಾ ಇದ್ದಾರೆ. ರಾವಣೇಶ್ವರ ಶಿವನನ್ನ ಗೆದ್ದವೋ ದಶಕಂಠ ರಾವಣ ಎನ್ನುವ ಹಾಗೆ ಅವರ ನಿಗಂತಿಗೆಲ್ಲಕ್ಕೂ ಪಾತ್ರನಾದವನು ನಾನು. ಆದರೆ ಇಷ್ಟು ಮಾತ್ರ ಮಾಡಿದ್ರೆ ಸಾಕಾಗುತ್ತದೋ?
ಆಗುವುದಿಲ್ಲ. ಹಾ. ನಮ್ಮದು ಸ್ವರ್ಣಲಂಕೆ ಹ್ಮ್. ಅಷ್ಟೇ ಅಲ್ಲ, ಹಾ. ಅಲಕಾವತಿಯನ್ನ ಗೆದ್ದವನು ನಾನು. ಆದರೆ ಇಷ್ಟೇ ಸಾಕಾಗುತ್ತದ? ನನ್ನದಾಗಿರುವಂತಹ ವಿಜಯ ಪತಾಕಿಯನ್ನು ಎಲ್ಲಾ ಕಡೆಗೂ ಪಸರಿಸಬೇಕು ಎನ್ನುವ ಹಾಗೆ ಇದ್ರೆ ಹಾ. ನನ್ನನ್ನ ಗೆಲ್ಲುವವರು ಯಾರಿದ್ದಾರೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ತಿಳಿದುಕೊಳ್ಳಬೇಕು. ನಾನೇ ಆಲೋಚನೆ ಮಾಡುವುದಲ್ಲ. ನನಗೊಬ್ಬ ಮಂತ್ರಿ ಇದ್ದಾನೆ, ಪ್ರಹಸ್ತ. ಆತನನ್ನೇ ಬರಮಾಡಿಕೊಳ್ತೇನೆ. ಮಂತ್ರಿ ಪ್ರಹಸ್ತ, ಒಡನೆ ಐದರು ದಾಗ ಅಭಿನಮಿಸಿ ಶುಭವಾಗಲಿ. ಮಂತ್ರಿ ಪ್ರಹಸ್ತ ಇಲ್ಲಿಯವರೆಗೂ ಕೂಡ ಆಳ್ವಿಕೆಯನ್ನು ನಡೆಸಿದೆ. ಆದರೆ ಇವಾಗ ನನಗೊಂದು ಜಿಜ್ಞಾಸೆ ಕಾಡುತ್ತಾ ಉಂಟು. ಯಾರಿಹಾರೋ ಸರಿಸಾಮಾರೋ ಯುದ್ಧದಿ ಯಾರಿಹಾರೋ ಸರಿಸಮರೋ ಯುದ್ಧದಿ ಹೋರಿ ಗೆಲ್ಲುವ ಧೀರರ್ಯಾರೈ ಯುದ್ಧದಿ ಹೋರಿ ಗೆಲ್ಲುವ ಧೀರರ್ಯಾರೈ ಧಾರಿಣಿ ತಲದೊಳಗೆ ಇರುತ್ತೀರೆ ಬೇಳಿರೆ ನಲೋ ಧಾರಿಣಿ ತಲದೊಳಗೆ ಇರುತ್ತೀರೆ ಬೇಳಿರೆ ನಲೋ ಧಾರಿಣಿ ತಲದೊಳಗೆ ಇರುವುದಿರೆ ಹೇಳಿರೆ ನಲೋ ಮಂತ್ರಿ ಪ್ರಹಸ್ತ, ನನ್ನದಾಗಿರುವಂತಹ ಈ ಆಳ್ವಿಕೆಯಲ್ಲೇ ನನಗೆ ಬೇಕಾದಂತಹ ಸಲಹೆಗಳನ್ನು ನೀಡುತ್ತಾ ಇದ್ದವನು ನೀನು. ಆದರೆ ಇಂದು ಕೂಡ ನಿನ್ನಲ್ಲಿ ಸಲಹೆಯನ್ನು ಕೇಳಬೇಕು ಎನ್ನುವ ಹಾಗೆ ಇಲ್ಲಿವರೆಗಾಗಿ ಕರೆಸಿಕೊಂಡಿದ್ದೇನೆ. ಮಂತ್ರಿ, ಇಷ್ಟರವರೆಗೆ ಆಲೋಚನೆ ಮಾಡಿದವನು ನಾನಲ್ಲ. ಈಗ ಆಲೋಚನೆಯನ್ನು ಮಾಡ್ತಾ ಇದ್ದೇನೆ. ದಿಗ್ವಿಜಯ ಎನ್ನುವುದನ್ನು ಕೈಗೊಳ್ಳಬೇಕು ಎನ್ನುವ ಹಾಗೆ ದಿಗ್ವಿಜಯ ಮಾಡಬೇಕು. ಸರಿಸಮಾನರು ಯಾರಿದ್ದಾರೆ ಎನ್ನುವುದನ್ನು ಆಲೋಚನೆ ಮಾಡಬೇಕು. ಊಟಕ್ಕೆ, ಹೋರಾಟಕ್ಕೆ ಹಾಗೂ ಯುದ್ಧಕ್ಕೆ ಸರಿಸಮಾನರಾದವರು ಯಾವ ಕಾಲಕ್ಕೂ ಬೇಕಂತೆ. ಅದೇ ರೀತಿ ನನ್ನ ಸರಿಸಮಾನರಾದವರು ಯಾರಿದ್ದಾರೆ ಎನ್ನುವುದನ್ನ ಈ ಭೂಲೋಕದಲ್ಲಿ ಯಾರಾದರೂ ಇದ್ದಾರಾ ಎನ್ನುವುದನ್ನು ತಿಳಿಸಬೇಕು. ದೊರೆಯ ಕೇಳಯ್ಯೇ ಗರ್ವವಾಹಿತವು ಗಿಡದ ಗದರಿ ಗಿಡದ ಗದಾತೈ ತಗದಿತ್ತ ದೊರೆಯ ಕೇಳಯ್ಯೇ ಗರ್ವ ಅಹಿತವೋ ದೊರೆಯ ಕೇಳಯ್ಯೇ ಗರ್ವ ಅಹಿತವೋ ತುರದಿ ಕೆಲವರ ಗೆದ್ದ ಮಾತ್ರಕ್ಕೆ ತುರದಿ ಕೆಲವರ ಗೆದ್ದ ಮಾತ್ರಕ್ಕೆ ದೀಪ್ ತೋಮ್ ದಿದಿ ಗಡ್ಗದೀಂ ದೀಪ್ ತೋಮ್ ದಿದಿ ಗಡ್ಗದೀಂ ದೀಪ್ ತೋಮ್ ದಿದಿ ಗಡ್ಗದೀಂ ತಾಂ ಸರ್ವಶ್ರೇಷ್ಠತೆ ಪರದು ಧರೆಯಲಿ ಇಹರೋ ಕಡುಬದರು ಸರ್ವಶ್ರೇಷ್ಠತೆ ಪರದು ಧರೆಯಲಿ ಇಹರೋ ಕಡುಬಲರು ಗದೀಂ 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 ಸರ್ವಶ್ರೇಷ್ಠ ದೇವರ ದೂದರೆಯಲಿ ಯಾರು ಕಡು ಫಲರೋ ತಾಗಿಟ ತಾಂ ತರಿ ಗಿಟ ಗಿಟ ತಗ ತಾತೈ ತಗದಿತ್ತ ಗಿಡದಿ. ಪ್ರಹಸ್ತ, ನಾನೇನೋ ಹೇಳಿದೆ. ಯಾವ ರೀತಿಯಾಗಿ ದಿಗ್ವಿಜಯ ಮಾಡಬೇಕು ಅಂತಾದ್ರೆ ಸರಿಸಮಾನರು ಬೇಕು ಎನ್ನುವ ಹಾಗೆ ಇಷ್ಟು ಕಾಲದವರೆಗೆ ಹೋರಾಟವನ್ನು ಮಾಡಿದ್ದೇನೆ. ಆದ್ರೆ ಯಾರಿದ್ದಾರೆ ಎನ್ನುವುದು ಪ್ರಶ್ನೆ. ಇದ್ದಾರಲ್ಲ, ಯಾರು? ವೀರ, ಹ. ಕಿಷ್ಕಿಂಧೆಯ, ಹ. ವಾನರ, ಹ. ವೀರವಾಲ್. ವೀರವಾಲಿ ಆ ಮಂಗ ನನ್ನಲ್ಲಿ ಹೋರಾಟಕ್ಕ ವಾಲಿ ಇದ್ದಾನ. ವಾಲಿ
ಬೇಕಲ್ಲ, ಆತನೊಂದಿಗೆ ಹೋರಾಟವನ್ನು ಮಾಡಬೇಕು. ಆತನ ಎದುರಿಗೆ ನಿಂತವನ ಅರ್ಧ ಧನವನ್ನು ಆತನು ತೆಗೆದುಕೊಂಡು ಬಿಡುತ್ತಾನೆ. ಅಂತಹ ವೀರನಿದ್ದಾನೆ. ವಾಲಿ ಅಂತಹ ವೀರನಿದ್ದಾನೆ ಎನ್ನುವ ಹಾಗೆ ಇದ್ರೆ ಚಿಂತೆ ಮಾಡುವಂತಹ ಅಗತ್ಯವೇನಿಲ್ಲ. ಪ್ರಪ್ರಥಮವಾಗಿ ಹೋರಾಟ ಆ ವಾಲಿಯ ಜೊತೆಗೆ ಆಗಬೇಕು ಎನ್ನುವ ಹಾಗಿದ್ರೆ ನಮ್ಮದಾಗಿರುವಂತಹ ಬಲ ಎನ್ನುವುದು ಎಲ್ಲವೂ ಕೂಡಿಕೊಂಡಿರಬೇಕು. ಸೈನ್ಯ ಎಲ್ಲವೂ ಸಿದ್ಧವಾಗಿರಬೇಕು. ನಾವು ಕೂಡ ಸೈನ್ಯದ ಮುಂಚೂಣಿಯಲ್ಲಿರಬೇಕು ಎನ್ನುವ ಹಾಗೆ ಇದ್ರೆ ಸೈನ್ಯದ ಸಕಲ ಸಿದ್ಧತೆಯನ್ನು ನೀನು ಮಾಡು. ಪ್ರಹಸ್ತನೆಯನ್ನು ಆಡಿದ್ದಾರೆ. ಹೋರಾಟ ಮಾಡುವಂತಹ ಕಣದಲ್ಲಿ ನಮಗೆ ಎದುರಾಗಿ ಬರುವವನು ಬೇರೆ ಯಾರೂ ಅಲ್ಲ, ಆ ವಾಲಿ ಎನ್ನುವ ಹಾಗೆ. ಆದರೆ ವಾಲಿಯನ್ನ ಗೆಲ್ಲಬೇಕು ಎನ್ನುವ ಹಾಗೆ ಇದ್ರೆ ನಿಯಂತ್ರಣ ರೇಖೆಯಲ್ಲಿ ಇಡಬೇಕು ಎನ್ನುವ ಹಾಗೆ ಇದ್ರೆ ನಮಗೊಬ್ಬ ಸಾರಥಿ ಬೇಕು. ಯಾಕೆ ಹೇಳಿ, ಹೋರಾಟ ದಿಗ್ವಿಜಯ ಎಲ್ಲ ಕಡೆಯಲ್ಲೂ ರಕ್ತಪಾತವಾಗುತ್ತಾ ಇರ್ತದೆ. ಆ ರಕ್ತಪಾತವಾಗುವಂತಹ ಮನಸ್ಸು ಕದಲಬಾರದಲ್ಲ. ಅದಕ್ಕಾಗಿ ನಮ್ಮದಾಗಿರುವಂತಹ ಸಂಘಟಿದ್ದಾರೆ. ತೈ 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 ಹಾ ಈ ಕರೆದಿದ ಕಾರಣ ಏನು? ಸಂತೋಷ ಆಯ್ತು ನನಗೆ. ಕಾರಣ ಮತ್ತೇನಲ್ಲ, ನಾನು ಕರೆದಾಕ್ಷಣ ಯಾವಾಗ ಕರಿತೇನೆ ಎನ್ನುವ ಹಾಗೆ ನಿರೀಕ್ಷೆಯಲ್ಲಿದ್ದವ ಬಂದಿಯಲ್ಲ. ಕಾರಣ ಉಂಟೇ ಉಂಟು. ಹೇಳಿದ್ದೇನು, ಏನ್ ಬೇಕಾದ್ರೂ ಮಾಡ್ತೀಯ ಅಲ್ಲ, ಏನ್ ಬೇಕಾದ್ರೂ ಮಾಡ್ತೀಯ ಎನ್ನುವ ಹಾಗೆ ಇದ್ರೆ ಇಷ್ಟೊತ್ತು ಒಳಗೆ ಏನ್ ಮಾಡ್ತಾ ಇದ್ದೆ? ಒಳಗೆ ನೀವು ಯಾವಾಗ ಕರಿತೀರಿ ಅಂತ ಕಾಯ್ತಾ ಇದ್ದೆ. ಎಲ್ಲಿವರೆಗೆ ಕೇಳ್ತೀರಾ? ನಿಮ್ಮ ಮಾತನ್ನ ನಾನು ಯಾವತ್ತೂ ತಪ್ಪುವವನಲ್ಲ. ಸರಿ, ಈಗ ನೀವು ಕೆಲಸ ಹೇಳಿ, ಬೇಡ ಕುಡಿಲಿಕ್ಕೆ ಹೇಳ್ತೀರಾ ನನ್ನ ಹತ್ರ ಈಗ? ಯಾವುದನ್ನ ಎನ್ನುವುದು ಪ್ರಶ್ನೆ ಆಗುತ್ತದೆ. ಸಮುದ್ರ ನೀರನ್ನ ಕುಡಿದು ಮಗ್ಗಿಸ್ತೇನೆ. ಯಾಕೆ ನಾ ಪ್ರಶ್ನೆ ಮಾಡಿದೆ? ಯಾಕೆ? ಸಮುದ್ರದ ನೀರು, ನದಿಯ ನೀರು ಅಥವಾ ಬಾವಿಯ ನೀರು ಎನ್ನುವುದು ಪ್ರಶ್ನೆ. ಸಮುದ್ರದ ನೀರನ್ನು ಕುಡಿಯುತ್ತೀಯ? ಸಾಗರದ ನೀರನ್ನು ಕುಡಿತೇನೆ. ಯಾವುದು? ಸಪ್ತ ಸಾಗರ. ಪುಣ್ಯಾತ್ಮ, ಆ ಕಡೆಯಲ್ಲಿ ಒಂದು ಗಾಜಿನ ಭರಣಿ ಉಂಟು, ಅದ್ರ ನೀರು ಖಾಲಿ ಮಾಡಬೇಕಾಗ್ತದೆ ನೋಡು. ಇರುವುದು 3 ಗೇಣು ಉದ್ದ, ಸಪ್ತ ಸಾಗರದ ನೀರನ್ನ ಖಾಲಿ ಮಾಡ್ತೀವಿ. ಅದು ಕುಡಿಯುವುದು ಬೇಡವಾ? ನಾನೀಗ ಕರೆದದ್ದು ಯಾಕೆ ಗೊತ್ತುಂಟ? ಈಗ ನಾನು ಅರಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ನನಗೊಂದು ಮನಸ್ಸಾಯಿತ. ನನಗೆ ಮನಸ್ಸಾದ ನೀನು ಯಾವ ಸತ್ತು ಕರ್ಮಕ್ಕೆ? ನನಗೆ ಮನಸ್ಸಾದದ್ದು ಯಾಕೆ? ಕೇವಲ ಸುಮ್ಮನೆ ಅರಮನೆಯಲ್ಲಿ ಕುಳಿತುಕೊಳ್ಳುವುದಕ್ಕಲ್ಲ. ಮನಸ್ಸಾದದ್ದು ದಿಗ್ವಿಜಯ, ಹೋರಾಟ, ನೀರ್ಜಡ್ ಚಂದ್ರಕುಲಾಲ ತಲೆ ಮೇಲೆ ಹಾಕ್ತೇನೆ ಪಾಪಿ. ಕಥನ ಕೋಲಾಹಲ ಅದನ್ನು ಮಾಡಬೇಕು ಎನ್ನುವ ಹಾಗೆ ಇಷ್ಟು ಕಾಲದವರೆಗೆ ನಮ್ಮಲ್ಲಿರುವಂತಹ ಶ್ರೇಷ್ಠಾತಿ ಶ್ರೇಷ್ಠ ಯುವ ಪಡೆಯನ್ನು ಕೂಡಿಕೊಂಡು ಹೊರಟವನು ನಾನು. ಆದರೆ ಇಂದು ನಿನ್ನನ್ನು ಕರೆದಿದ್ದೇನೆ. ನಿನ್ನಿಂದ ಆಗ್ತದೇನೋ? ನಿನ್ನಿಂದ ವಿಷಯ ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಕೈಯಲ್ಲಿ ಆಗುವುದಿಲ್ಲ ಅಂತ ಹೇಳಿ ಮತ್ತೆ ನಾನು ನೋಡ್ತೇನೆ. ನಿಮ್ಮ ಕೈಯಲ್ಲಿ ಆಗುವುದಿಲ್ಲ ಅಂತ ಒಂದು ಮಾತು ಹೇಳಿ, ಆಮೇಲೆ ನಾನು ನೋಡ್ತೇನೆ. ನನ್ನಿಂದ ಆಗುವುದಿಲ್ಲ ಎನ್ನುವ ಹಾಗೆ ನಿನ್ನನ್ನು ಕರೆದದ್ದಲ್ಲ, ನಿನ್ನಿಂದ ಏನು ಮಾಡ್ಲಿಕ್ಕೆ ಸಾಧ್ಯವಾಗುತ್ತದೆ ಎನ್ನುವುದನ್ನು ನೋಡುವುದಕ್ಕಾಗಿ ನಿನ್ನನ್ನು ಕರೆದದ್ದು. ಮತ್ತೆ ಈಗ ಹೋರಾಟ ಯಾರ ಜೊತೆ ಗೊತ್ತಾ? ಬೇರೆ ಯಾರ ಜೊತೆಗೂ ಅಲ್ಲ, ಭೂಲೋಕದಲ್ಲಿರುವಂತಹ ಮಾನವರ ಜೊತೆಗಾಗಿ ಅಲ್ಲ.
ಜೊತೆ ಅಲ್ಲ. ದೇವಲೋಕದ ದೇವತೆಗಳ ಜೊತೆಯಾಗಿಯೂ ಅಲ್ಲ. ಮತ್ತೆ ಹೋರಾಟ ಹಾ. ಮರದಿಂದ ಮರಕ್ಕೆ ಹಾರುವಂತ ಮಂಗನ ಜೊತೆಯಲ್ಲಿ. ಮಾಡಿದ್ರೆ ನೀವು ಅದನ್ನೇ ಮಾಡ್ಬೇಕು. ಯಾವ್ದನ್ನ? ಮಂಗನ ಜೊತೆ ನೀವು ಹೋರಾಟ ಮಾಡ್ಬೇಕು. ನಾನು ನೋಡ್ಬೇಕು, ನೀವು ಮಂಗನ ಜೊತೆ ಹೋರಾಟ ಮಾಡ್ಬೇಕು. ಕಟ್ಟಿದ ಕೈಯಲ್ಲಿ 74 ಬಿಟ್ಟೇನು ಪಾಪಿ. ಮಂಗನ ಜೊತೆ ಹೋರಾಟ ಅದು ಕೇವಲ ಮಂಗ ಅಲ್ವಾ? ಮತ್ತೆ ಅದರಲ್ಲೂ ವಿಶೇಷ ಉಂಟ. ವಾನರ ಬಲು ಹೇನು ಸತ್ತೋಂಗದಿ ಕುದಗದಿ ಕೈದಗಿನ ಸತ್ತೋಂಗದಿ ಕುದಗದಿ ತಾನೇ ಮಿನಗಾಂ ವಾನರ ಬಲು ಹೇನು ವಾನರ 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 ಬಲು ಹೇನು ವಾನರ ಬಲು ಹೇನು ವಾನರ ಬಲು ಏನು ವಾನರ ಬಲು ಏನು ಹೀನನು ಕ್ಷುಲ್ಲಕನು ಎಂತದ ವಾನರ ಬಲು ಏನು ಬಲು ಏನು ಬಲು ಏನು ಹೀನ 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 ಹೀನನು ಕ್ಷುಲ್ಲಕನು ಹೀನನು 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 ಕ್ಷುಲ್ಲಕನು ಹೀನನು ಕ್ಷುಲ್ಲಕನು ತ್ರಾಣಿಯು ಬಲಯುತ ದಾನವ ಹೋರುವ ತ್ರಾಣಿಯು ಬಲಯುತ ದಾನವ ಹೋರುವ 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 ತ್ರಾಣಿಯು ಬಲಯುತ ದಾನವ ಹೋರುವ ತ್ರಾಣಿಯ ಅರಿಯನು ಕ್ಷೋಣಿಯೊಳಿಂದು ತ್ರಾಣಿಯ ಅರಿಯನು ಕ್ಷೋಣಿಯೊಳಗೆಂದು ವಾನರ ಬಲು ಹೇನು ಹೀನನು ಕ್ಷುಲ್ಲಕನು ಬಲು ಹೇನು ಈಗ ಹೋರಾಟ ಯಾರ ಜೊತೆ ಗೊತ್ತಾ? ಯಾರ ಜೊತೆ? ಏ ಮಂಗ. ಮಂಗ. ಏ ಏ ಮಂಗನ ಜೊತೆಯಲ್ಲ. ಏ ಮಂಗನ ಜೊತೆಯಲ್ಲಿ ನೀವು ಹೋರಾಟ. ನಾನು ಹೋರಾಟ ಮಾಡಬೇಕು ಎನ್ನುವ ಹಾಗೆ. ಹಾ. ಅದು ಕೇವಲ ಮಂಗ ಅಲ್ಲ, ಮತ್ತೆ ಕಿಷ್ಕಿಂಧೆಯ ಅಧಿಕಾರಿ ಅಂತೆ. ಓ ಕಿಸ್ಕಂಡಿ ಅಧಿಕಾರಿ. ಯಾರು ಹೇಳಿದ್ದು? ಕಿಸ್ಕಂಡಿ. ಹೇಳ್ಬೇಡ, ಅದನ್ನೆಲ್ಲ ಹೇಳುವುದೇ ಬೇಡ. ನಿನ್ನ ಬಾಯಲ್ಲಿ ಅಪಭ್ರಂಶ ಬರುವುದು. ಅದನ್ನ ರಾಮಣೇಶ್ವರ ಹೇಳಿದೆ ಎನ್ನುವ ಹಾಗೆ ನೀನು ಪ್ರಚಾರ ಮಾಡುವುದು. ಕಿಸ್ಕಂಡಿ ಅಧಿಕಾರಿ. ಏ ಕರ್ಮ. ಕಿಷ್ಕಿಂಧೆ ಕಿಷ್ಕಿಂಧೆ ಅಧಿಕಾರಿ ಆಗಿರುವಂತಹ ಹಾ. ವಾಲಿ 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 ವಾಲಿ. ಅವನ ಹಾ. ಬಲವನ್ನ ಕಳೀಬೇಕು. ವಾಲಿ ಕಳುವೆ. ಏ ಕರ್ಮ. ವಾಲಿ ಕಳುವೆ. ವಾಲಿಯನ್ನ ಕೊಂದು ಕಳೆಯುವುದು. ಆಗ ನೀವು ವಾಲಿ ಕಳುವೆ. ಯಾಕಾದ್ರೂ ನಿನ್ನನ್ನು ಕರೆದ ಪುಣ್ಯಾತ್ಮ, ಈ ಪ್ರಸಂಗದಲ್ಲಿ ನಿನ್ನ ಪ್ರವೇಶವೇ ಇರಲಿಲ್ಲ. ಬೇಕು ಬೇಕು ಅಂತ ನಿನ್ನ ಕರೆದುಕೊಂಡೆ. ಹೌದು. ವಾಲಿಯನ್ನ ಕೊಂದು ಕಳೆಯಬೇಕು. ಯಾಕೆ ಗೊತ್ತುಂಟು? ಯಾಕೆ? ವಾನರರು ಎಲ್ಲಿರಬೇಕು? ಹಾ. ಕಾಡಿನ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು ಎನ್ನುವ ಹಾಗೆ ವಾನರ ಬಲ ಎನ್ನುವುದು ಬೇಕು. ಹೌದು. ಆದರೆ ಆತ ಧೀರೋದಾತ್ತನಾಗಿ ಮೆರೀತಾ ಇದ್ದಾನಂತೆ. ಆಹಾ. ಆ ಮಂಗನ ಜೊತೆ ಹೋರಾಟ ಮಾಡುವುದಕ್ಕೆ ನಾನು ಮಂಗನ ಜೊತೆ ಎಲ್ಲ ನೀವ? ನೀನಿದ್ದೀರ ತಿಳಿದದ್ದು ನಾನು ನಿನ್ನನ್ನು. ನಾ ಮಂಗ ಅಂತ ಹೇಳುದು ನೀವು? ಅದಾಗಬೇಕು ಅಂತ ಏನಿಲ್ಲ. ಯಾಕೆ ಗೊತ್ತುಂಟ? ಯಾಕೆ? ಮಂಗನ ಚೇಷ್ಟೆ ಹೌದು. ಮನಸ್ಸನ್ನು ಕೂಡ ಮರ್ಕಟಕ್ಕೆ ಹೋಲಿಸುವಂತಹ ಪ್ರಕೃತಿ ಎನ್ನುವುದು ಉಂಟು. ಮತ್ತೆ ಮನಸ್ಸೆನ್ನುವುದು ಮರ್ಕಟದಂತೆ. ಹೌದೌದು. ನಿನ್ನ ಮನಸ್ಸು ಹಾಗೆ ಮರ್ಕಟದಂತೆ. ನಾನು ಮಂಗನ. ನೀನು ಮಂಗನ ಹಾಗೆ ಒಪ್ಕೊಂಡಿಲ್ಲ, ಬಾಯಲ್ಲಿ ಬಂತಲ್ಲ, ಹೇಳು. ಬಿಡು, ಹ. ತೊಂದರೆ ಇಲ್ಲ. ಹ. ಹೋರಾಟ ಮಾಡಬೇಕು ಎನ್ನುವ ಹಾಗೆ ಇದ್ರೆ ಹ. ಅದಕ್ಕೆ ಸರಿಯಾದಂತಹ ವ್ಯಕ್ತಿ ಹ. ನೀನೇ ಆಗಬೇಕು ಎನ್ನುವ ಹಾಗೆ. ಹ. ಪುಣ್ಯಾತ್ಮ, ಹ. ಆಗ ಹೇಳಿದ್ಯಲ್ಲ, ಹ. ನಾವು ಅದು ಮಾಡ್ತೇನೆ, ಇದು ಮಾಡ್ತೇನೆ, ನೀರು ಕುಡಿತೇನೆ, ಉಪ್ಪು ನೀರು ಕುಡಿತೇನೆ, ಬಿಸಿನೀರು ಕುಡಿತೇನೆ ಅಂತ. ಹ. ಈಗ ಮಂಗ ಬಂದ ಅಂತ ಆದ್ರೆ ಹ. ನೀ ಎಂತ ಮಾಡ್ತೀಯ? ಬರುವನಯ್ಯ ಮಿತ್ರ ದಿನದ ದಿನದಾದೆ ದಿನದ
ಜೊತೆಯಲ್ಲಿ ಬರುತ್ತಲಿನ ಅನುದಿನ ಜೊತೆಯಲ್ಲಿ ಬರುತ್ತಲಿ ಎಂತದ ಅನುದಿನ ಜೊತೆಯಲ್ಲಿ ಬರುವುದಲಿನ ನಿನಗೆಳೆಯ ಬರಗಾಂಬೆನು ನಾದಿಟ ನಿನಗೆಳೆಯ ಬರಗಾಂಬೆನು ನಾದಿಟ ಬರುವೆನಯ್ಯ ಮಿತ್ರ ಬರುವೆನಯ್ಯ ಮಿತ್ರ ನಿನ್ನೊಡ ಬೇಳುವೆ ಸತ್ಪಾತ್ರ ಬರ್ತೀಯ ಕೇಳಿದ್ದೆ ಕೇಳಿ ಒಳ್ಳೆ ಗಂಜಲ್ ಬಿದ್ದು ನೋಡಿದ ಹಾಗೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹೊರಗೆ ಹೋಗ್ಲಿಕ್ಕಿಲ್ಲ ಬಿದ್ದು ಸಾಯ್ಲಿಕ್ಕೂ ಇಲ್ಲ ಅಷ್ಟು ಸಂತೋಷ ಆದದ್ದು ನನಗೆ. ಸಂತೋಷ ಆದಾಗ ಹೀಗೆ ಮಾಡ್ತೀಯಾ ಆನಂದ ಲಾರಿ ಯಾರ್ದು ಆನಂದ ಲಾರಿ ಆದಷ್ಟು ಹೋಯ್ತು ಎಲ್ಲ ಕರ್ಮ ಆನಂದದ ಲಹರಿ ಹೌದು ನೋಡಿ ಹಾ. ಬಹಳ ಸಂತೋಷ ಆಯ್ತು ಹೌದಾ? ಹೌದೌದು ಹಾ. ಯಾಕೆ ಯಾಕೆ? ಈ ಕೆಲಸ ಏನು ನಿಮ್ಗೆ ಕಷ್ಟ ಅಂತ ಅಲ್ಲ ಆಹಾ. ನೀವೇ ಮಾಡ್ಬೋದಿತ್ತು ಹಾ. ಯಾಕೆ ಯಾಕೆ? ನೀವೇನು ಸಾಮಾನ್ಯದವ್ರೆ ಅಸಾಮಾನ್ಯ ದ್ವಾಸಿಕಾಂತ ರಾಮಣ್ಣ ಯಾರು ದ್ವಾಸಿಕಾಂತ ರಾಮಣ್ಣ ನಿನಗೆ ಆಗದಿದ್ದ ಶಬ್ದವನ್ನು ಯಾವ ಕಾಲಕ್ಕೂ ಅದಕ್ಕೆ ಬಾಯಿ ಹಾಕಬೇಡ ಯಾಕೆ ಗೊತ್ತಾ ಒಂದು ಅಪಭ್ರಂಶ ಇಲ್ಲ ಅಂತ ಆದ್ರೆ ಹೊಸ ಪದದ ಸೃಷ್ಟಿ ಇನ್ನೆಂತ ದ್ವಾಸಿಕಾಂತ ರಾಮಣ್ಣ ದ್ವಾಸಿಕಾಂತ ದಶಕಂಠ ರಾವಣ ದ್ವಾಸಿಕಾಂತ ರಾಮಣ್ಣ ನೋಡು ನೀನು ಕೇಳಬೇಕಾದ್ರೆ ಸರಿಯಾಗಿ ಕೇಳಿಸ್ಕೊಳ್ಬೇಕು ಎಲ್ರಿಗೂ ಹೊಸ್ತಾದ್ರೆ ಅಂತ ನೋಡಿದ್ರೆ ಯಾವ್ದು ಎಲ್ರಿಗೂ ಹೊಸ್ತಾ ಇದ್ದೆ ನಿನಗೆ ದಶಕಂಠ ಎನ್ನುವುದು ಹೆಸರು ಹೊಸ್ತೇನಾ ನನಗೆಲ್ಲ ಎಲ್ಲರೂ ಹೇಳು ನಿಮ್ಮನ್ನ ಕೆಲವರ ಹಾಗೆ ಹೇಳ್ತಾರೆ 14 ಲೋಕದ ವೀರ ಎನ್ನುವ ಹಾಗೆ ಸರಿ ಬಿಡು ಹೌದು. ದಶಕಂಠ ರಾವಣೇಶ್ವರ ನಾನು ಹಾ. ಸಾಮಾನ್ಯದವರಲ್ಲ ಆಹಾ. ವೈರಿಗಜ ತಿಮ್ಮ ಯಾರು ವೈರಿಗಜ ತಿಮ್ಮ ನೀವು. ಅದಿನ ಅಪ್ಪ ವೈರಿಗಜ ಸಿಂಹ ಕೊಚ್ಚಕ್ಕಿ ಕೂಳುಂತ ಯಾವುದು ಕೊಚ್ಚಕ್ಕಿ ಕೂಳುಂತ ಗೋರ್ದಂಡ ಸಾಹಸಿ ಕೆಚ್ಚದೆ ಎತ್ತೆತ್ತಿ ಹರಿಯ. ಕೂಳುಂತ ಹಾ. ಅಂತೆಲ್ಲ ಅವರೆಲ್ಲ ಹೇಳುವಾಗ ಹಾ. ನಿಮಗೆ ಇದೆಲ್ಲ ಲೆಕ್ಕುವ ನೋಡು ನನಗೆ ಯಾವುದು ಸರಿಸಮ ಎನ್ನುವ ಹಾಗಲ್ಲ ಸುಮ್ಮನೆ ತಿಂದುಂಡು ಆ ಬದಿಯಲ್ಲಿ ಬಿದ್ದಿರುವುದಕ್ಕಿಂತ ಒಮ್ಮೆ ಸ್ವಲ್ಪ ಕೈಕಾಲೆತ್ತಿ ಕೆಲಸ ಮಾಡ್ರ ಅದಕ್ಕೆ ಕರ್ಸದ್ ನಿಮ್ಮನ್ನು ಹೌದು ಒಳ್ಳೆಯ. ಹಾ. ಆದ್ರೆ ನೀವೇ ಹೋಗ್ತೀರಿ ಅಂತ ಮಾಡಿದ್ದೆ ನಾನು ಹೋಗುವುದಲ್ಲ ಹೋಗಬೇಕಾದ್ರೂ ನಾನು ನಿನ್ನ ಜೊತೆಯಾಗಿ ಆದ್ದರಿಂದ ನೀನು ಬರ್ತೀಯ ಅಂತ ಆದ್ರೆ ನಾವಿಬ್ರು ಒಟ್ಟಿಗೆ ಇದ್ದವರಲ್ವಾ ಯಾವುದು? ಅನುಕ್ಷಣವು ನೀವು ನಾನು ನನ್ನನ್ನು ಬಿಟ್ಟು ನೀವಿಲ್ಲ ನಿಮ್ಮನ್ನು ಬಿಟ್ಟು ನಾನು ಒಟ್ಟಿಗೆ ಇದ್ದವರು ನೀನು ಮಾತನಾಡುವುದು ಸಮಸ್ಯೆ ನಿನ್ನ ಅಭಿನಯವೂ ಸಮಸ್ಯೆ ಪುಣ್ಯಾತ್ಮ ಒಟ್ಟಿಗೆ ಇದ್ದವರು. ಒಟ್ಟಿಗಿದ್ದವರು ಅಂತ ಹೀಗೆ ಮಾಡ ಅದು ಹೆಪ್ಪೆಲ್ಲ ಮುರಿಯುವುದು ಯಾಕೆ ಒಟ್ಟಿಗಿದ್ದದ್ದು ಅಂತ ನಿನ್ನ ಭಾವನೆ ಏನೆನ್ನುವುದು ನನಗೆ ಗೊತ್ತಾಗ್ತದೆ ಉಳಿದವರ ಭಾವನೆ ಏನೆನ್ನುವುದನ್ನು ಅರ್ಥ ಮಾಡ್ಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ಹೋಗಬೇಕು ಹೌದು, ಹೌದು. ಗೆಲ್ಲಬೇಕು ಅಂತಾದ್ರೆ ಗೆಲ್ಲಬೇಕು. ಗೆಲ್ಲಬೇಕು ಕ್ಷಣದಿ ಹೋಗುವ ಕವಿಯ ಗೆಲ್ದು ಬರೆದಿರುವುದು ಕ್ಷಣದಿ ಹೋಗುವ ಕವಿಯ ಗೆಲ್ದು ಬರೆದಿರುವುದು ಧನುಜ ಬುದ್ಧಿ ಗರ್ವದಲ್ಲಿ ಅದೆಂತದ ಕರ್ಮ. ನನಗೆ ಸರಿಯಾಗಿ ಗೊತ್ತಿತ್ತ ನೀನು ಮಂಗಲ್ ಹಿಡಿಯುವನ್ನೇ ಅಂತ ನೀ ಮಂಗ ಹಿಡಿಯುವಲ್ಲ ಪುಣ್ಯ. ಧನುಜ ಬುದ್ಧಿ ಗರ್ವದಲ್ಲಿ ಹೊರಡೆ ಅದು ನಗುತ್ತಾ ನಿನಗೆ ಇಷ್ಟು ದಿವಸ ಪುರುಸೋತಿರ್ಲಿಲ್ಲ. ಒಂದಾಯ್ದು ಸಾಕಾಗುದಿಲ್ಲ ಯುದ್ಧಕ್ಕೆ ಎಷ್ಟು ಬೇಕು ಹೇಳು ಧನುಜಪತಿ ಗರ್ವದಲ್ಲಿ ಪುರಾಣ ನಸುನಗುತ್ತಾ ಎಂತ ಬಣದೇಶ ಉಂಟಲ್ಲ ನಿಮ್ ಗಿಡದಾಗದಿನ 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 ಗಿಡದಾಗದಿನ
ಕಿಷ್ಕಿಂಧೆಯ ಅಧಿಪತಿ ವಾಲಿ ಎಂಬುದಾಗಿ ನಮ್ಮ ನಾಮಧೇಯ. ಕಿಷ್ಕಿಂಧೆಯನ್ನು ಆಳುತ್ತಿರುವಂತಹ ನಾವು ನನ್ನ ತಮ್ಮನಾದಂತಹ ಸುಗ್ರೀವನೊಂದಿಗೆ ಸೇರಿ ಆಡಳಿತವನ್ನು ನಡೆಸಿಕೊಂಡು ಬಂದವನು ನಾನಿದ್ದೇನೆ. ನಮ್ಮ ಜನನಮೇ ಒಂದು ಆಶ್ಚರ್ಯ. ಒಮ್ಮೆ ವೃಕ್ಷರಾಜನು ವನವಿಹಾರಕ್ಕೆಂದು ಹೆಣ್ಣಿನ ವೇಷದಲ್ಲಿ ಹೊರಟಾಗ ಈ ದೇವತೆಗಳಾದಂತಹ ಇಂದ್ರದೇವ ಹಾಗೂ ಸೂರ್ಯದೇವರು ಭೂಮಿಗೆ ಬಂದಿದ್ದರು. ಹೆಣ್ಣಿನ ವೇಷದಲ್ಲಿದ್ದಂತಹ ವೃಕ್ಷರಾಜರನ್ನು ನೋಡಿದ ಅವರು ಅವಳ ಮೇಲೆ ಮೋಹಿತರಾಗಿ ಅವರಿಂದ ಇಬ್ಬರು ಗಂಡು ಮಕ್ಕಳನ್ನು ಪಡೆಯುತ್ತಾರೆ. ಹಾಗೆ ಇಂದ್ರದೇವನಿಂದ ಪಡೆದಂತಹ ಮಗನೇ ವಾಲಿ ಅಂದರೆ ನಾನು, ಸೂರ್ಯದೇವನಿಂದ ಪಡೆದಂತಹ ಮಗನೇ ನನ್ನ ತಮ್ಮನಾದಂತಹ ಸುಗ್ರೀವ. ಇಬ್ಬರೂ ಸೇರಿ ಈ ಕಿಷ್ಕಿಂಧೆಯ ಆಡಳಿತವನ್ನು ನಡೆಸುತ್ತಾ ಬಂದಿದ್ದೇವೆ. ಕೇವಲ ನಮ್ಮದಾದಂತಹ ಬಲದಿಂದ ಮಾತ್ರವಲ್ಲ, ಬಲದ ಜೊತೆಯಲ್ಲಿ ಗಳಿಸಿ ಬರವ ಬಲದ ಜೊತೆಯಲ್ಲಿ ಗಳಿಸಿ ಬರವನು ಕರ ಗೈವರ ಬಲವ ಗಳಿಲಾಯತನ ಒದಗಿಬಹುದರ ಗೆಲುವರಿ ಹರೇ. ಕೇವಲ ನಮ್ಮದಾದಂತಹ ಬಲ ಮಾತ್ರವಲ್ಲ, ಬಲದ ಜೊತೆಯಲ್ಲಿ ವರವನ್ನ ಕೂಡ ಪಡೆದಿದ್ದೇನೆ. ಹೇಗೆ ಒಮ್ಮೆ ಬ್ರಹ್ಮದೇವನ ಕುರಿತಾಗಿ ಘೋರ ತಪಸ್ಸನ್ನ ಆಚರಿಸಿದಂತಹ ಕಾಲ, ನನ್ನ ತಪಸ್ಸಿಗೆ ಮೆಚ್ಚಿದಂತಹ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ವರವನ್ನ ನೀಡಿದ್ದಾನೆ. ಹೇಗೆ ನನ್ನ ಎದುರಾಳಿಗಾಗಿ ಬರುವಂತಹ ಯಾರೇ ಇರಲಿ ಅವರ ಅರ್ಧ ಶಕ್ತಿ ಅನ್ನುವಂತಹದ್ದು ನನಗೆ ಬರುವ ಹಾಗೆ ಆಶೀರ್ವಾದವನ್ನು ಮಾಡಿ ವರವನ್ನು ನೀಡಿದ್ದಾನೆ. ಆದ್ದರಿಂದ ಕಿಷ್ಕಿಂಧೆಯ ಮೇಲೆ ದಾಳಿಯನ್ನ ಮಾಡಿದವರನ್ನ ನನ್ನ ಬಲ ಹಾಗೂ ನನ್ನ ವರದಿಂದಲೇ ಅವರನ್ನ ಕೊಂದಿದ್ದೇನೆ. ಎಂದಿನಂತೆ ಓಲಗವನ್ನಿಟ್ಟಿದ್ದೇನೆ. ದೂತರು ಬಂದು ಹೇಳ್ತಾ ಇದ್ದಾರೆ, ಯಾರೋ ಲಂಕಾಧೀಶನು ಬಂದಿದ್ದಾನಂತೆ. ಬಂದಂತಹ ಲಂಕಾಧೀಶನನ್ನ ಲಂಕಾಧೀಶನೆಂಬಾತನು ಬಂದಿದ್ದಾನಂತೆ, ಯುದ್ಧವನ್ನ ಸಾರಿ ಬಂದಿದ್ದಾನಂತೆ. ಬಂದಂತಹ ಅವನ ಬಿಂಕವನ್ನ ಮುರಿದು ಅವನನ್ನು ಪುನಃ ಕಳಿಸುತ್ತೇನೆ. ಇಲ್ಲಿ ನಿಂತು ಕಾಲಹರಣ ಸರಿಯಲ್ಲ. ಯಾರು ನೀನು? ಇಲ್ಲಿಯವರಾಗಿ ಯಾಕೆ ಬಂದಿದ್ದಿ? ಕಾರಣ ಹೇಳು. ನಡೆ ಸುಮ್ಮನೆ. ಕಾರಣ ಹೇಳಬೇಕಾ? ಕಾರಣ ಹೇಳಬೇಕಾ? ಧನುಜಪತಿ ಲಂಕೇಶನು ನಿನ್ನೊಡನೆ ಅನುವರೆಗೆ ಐತಂದೆನು, ನಿನ್ನೊಡನೆ ಅನುವರೆಗೆ ಐತಂದೆನು. ರಣಗಣದಿ ಹುರರ ನಾನು, ರಣಗಣದಿ ಹುರರ ನಾನು, ಜಯಿಸಿರುವೆ ಪಡೆದಿರುವೆ ನಿನ್ನ ಮೇಣು. ವಾಲಿ ಎಂಬುವನೇ ನೀನು? ಹೌದು. ಕಿಷ್ಕಿಂಧೆಯ ಅಧಿಕಾರಿ. ನಿನ್ನೊಡನೆ ಹೋರಾಟ ಮಾಡಬೇಕು ಎನ್ನುವಂತಹ ಕಾರಣಕ್ಕಾಗಿ ಇಲ್ಲಿವರೆಗಾಗಿ ಬಂದವನು ನಾನು ಯಾರು ಎನ್ನುವ ಹಾಗೆ ಕೇಳಿದೆಯಲ್ಲ? ಹೌದು. ಧನುಜಪತಿ ಲಂಕೇಶ, ಲಂಕೆಯನ್ನು ಆಳುವಂತಹ ನಾನೇ ದಶಕಂಠ ರಾವಣನಿದ್ದೇನೆ. ಇಲ್ಲಿವರೆಗಾಗಿ ಬಂದದ್ದು ಯಾಕೆ ಗೊತ್ತಾ? ನಿನ್ನನ್ನು ಗೆಲ್ಲಬೇಕು ಎನ್ನುವ ಗೆಲ್ಲುವುದಕ್ಕಾಗಿ. ಆದರೂ ಕೂಡ ಮತ್ತೊಂದು ಉಂಟು. ನೀನು ಮಾತ್ರ ಅಲ್ವಾ, ನಿನ್ನ ಅಪ್ಪನನ್ನು ನಾನು ಗೆಲ್ತೇನೆ. ನನ್ನ ಅಪ್ಪನನ್ನ ಗೆದ್ದಿದ್ದೀಯಾ? ಇಂದ್ರ ಸಂಭವನ ಹುಟ್ಟಿನವರವ, ಇಂದ್ರ ಸಂಭವನ ಹುಟ್ಟಿನವರವನು ಹೊಂದಿದೆ ಜಯ ಸಿಗದು ನಿನಗೆ.
ಓಹೋ ವಾಲಿ ನಾನು ನನ್ನ ಅಪ್ಪನನ್ನ ಗೆದ್ದಷ್ಟು ಸುಲಭವಾಗಿ ನನ್ನನ್ನ ಗೆಲ್ಲುವುದಕ್ಕಾಗುವುದಿಲ್ಲ. ಒಂದ ದಾರಿಗೆ ಸುಂಕ ಇಲ್ಲವೆನ್ನ ಹಾಗೆ ಸುಮ್ಮನೆ ಹಿಂದಕ್ಕೆ ನಡಿ, ನನ್ನ ಯುದ್ಧ ಸಲ್ಲದು. ವರವಿದೆಯವರವೆಂಬುದು ಹುಲುಕಪಿಯ ಮಾತು ಆದ ಪರಿಯಲ್ಲದು, ಹುಲುಕಪಿಯ ಮಹಾನುಭಾವ ಮರಿಯಲ್ಲಿದು. ದುರಜೆಗೈಯುವುದಲ್ಲ, ಜಯಜಗದು ಅರಿವೆಯ ಹೋರವಲ್ಲ. ನಿನ್ನ ಅಪ್ಪನನ್ನೇ ಗೆದ್ದಿದ್ದೇನೆ, ಆದರೂ ಕೂಡ ಮಗನನ್ನು ಗೆಲ್ಲುವುದೇನು ವಿಶೇಷವಾಗಿ ಏನೂ ಇಲ್ಲ. ಅದಲ್ಲದೆ ಹೋದ್ರೆ ಹೊರಮುಟ್ಟಿ ಎನ್ನುವ ಹಾಗೆ ಬೀಗ ಬೇಡುವ, ಆದರೆ ಹರನಿಂದಲೇ ಈ ಚಂದ್ರಹಾಸ ಎನ್ನುವಂತಹ ಕತ್ತಿ, ಯಾವುದೇನು ಚಂದ್ರಹಾಸ ಎನ್ನುವಂತಹ ಕತ್ತಿ, ಇದನ್ನು ಪಡೆದುಕೊಂಡವನು ನಾನು. ನೋಡು, ಹರಿಯ ಒಲುಮೆ ನನಗೆ ಬೇಕಾಗಿಲ್ಲ, ಹರನನ್ನೇ ಗೆದ್ದು ಬಂದಿದ್ದೇನೆ. ನಿನ್ನನ್ನ ಗೆಲ್ಲುವುದು ಯಾವ ಕಾರಣಕ್ಕೂ ಅಲ್ಲ. ಮುಂದೆ ತಿರುಗಿ ಬಾಲವನು ತನುಜಗೆ ತಿರುಗಿ ತಾಗುತ್ತಿ ತಿರುಗಿ ವಿಗೃಣಲು ಬಿದ್ದ ಮೂರ್ಛಿಸಿ ಧರಣಿಯಲಿ. ಬಾರಿ ಹಾಡುತ್ತಿದ್ದವನ್ನ ಹರಡೆ ಹುಲುಕಪಿಯ ಮರ ಹಾರು ಬರಿಯಲಿದ್ದು ಬಾರಿ ಮಾತಾಡ್ತಲ್ಲ. ನನ್ನಂತಹ ಬಾಲವನ್ನ ಸುತ್ತಿ ಸುತ್ತಿ ತಿರುಗಿಸಿ ಬಿಸಾಡಿದ್ದೇನೆ. ಎಚ್ಚರಗೊಳ್ಳುತ್ತ ರಾವಣ ಮರುಗಿದ, ಎಚ್ಚರಗೊಳ್ಳುತ್ತ ರಾವಣ ಮರುಗಿದ. ಹೆಚ್ಚಿನ ಬಲಿ ಹೌದು, ಹೆಚ್ಚಿನ ಬಲಿ ಹೌದು. ಹುಚ್ಚರ ತೆರದೀನ ಕಿಚ್ಚಿನೊಳ್ಕಾದಿದೆ, ಹುಚ್ಚರ ತೆರದೀನ ಕಿಚ್ಚಿನೊಳ್ಕಾದಿದೆ. ಅಚ್ಚರಿ ಕಪಿಹಿರಿದೋ ಕಪಿಹಿರಿದೋ. ಮಿತ್ರ ಸತ್ಯ ಮಿತ್ರ. ಇದು ಬೊಚ್ಚ ಸತ್ತದಲ್ಲೇನು ಹೋರಾಟ ಮಾಡಬೇಕು ಎನ್ನುವ ಹಾಗೆ ಕಡಾಕಾಡಿ ಹೋರಾಟ. ಹೌದು, ಎಷ್ಟು ಕಾಲದವರೆಗೆ ಹೋರಾಟ ಮಾಡಿದರೂ ಕೂಡ ಸೋಲು ಗೆಲುವೆನ್ನುವುದು ನಿಶ್ಚಯವಾಗಲಿಲ್ಲ. ಆಮೇಲೆ ಒಂದೇ ಒಂದು ಬಾರಿ ಆತನ ವಜ್ರಾಘಾತ ನನ್ನ ಬ್ರಹ್ಮರಂಧ್ರದ ಮೇಲೆ ಆಯಿತಾ, ಆವಾಗಲೇ ಮೂರ್ಛೆ ತಪ್ಪಿ ಬಿದ್ದವನು ನಾನು. ಆಮೇಲೆ ಎದ್ದು ನೋಡ್ತೇನೆ, ನನ್ನನ್ನ ಆತನ ಬಾಲದಿಂದ ಹಿಗಿಯಾಗಿ ಕಟ್ಟಿದ್ದಾನೆ. ಹೌದು ಒಡೆಯ. ಬಿಡಿಸುವುದಕ್ಕಾಗುದಿಲ್ವ? ಆದರೂ ಕೂಡ ನಿನ್ನನ್ನು ಯಾಕೆ ಬಿಟ್ಟ ಎನ್ನುವುದೇ ಗೊತ್ತಾಗ್ತಾ ಇಲ್ಲ. ನಾನು ಅವ್ನ ಕೈ ಸಿಕ್ಲೇ ಇಲ್ಲ. ಗೊತ್ತಾಯ್ತು ನನಗೆ, ಎಲ್ಲಿ ಹೋದೆ ಎಲ್ಲಿ ಬಂದೆ ಅಂತ ನೀನು ಗೊತ್ತಾಗಿಲ್ಲ. ಯಾರ ಕೈಗೂ ಸಿಗುವುದಿಲ್ಲ. ಅವ ಮಂಗ ಅದು ನೀನು ದೊಡ್ಡ ಮಂಗ ಪುಣ್ಯಾತ್ಮ, ಅವನಿಗೆ ಗೊತ್ತೇ ಇಲ್ಲ. ಅದು ಗೊತ್ತು ನನಗೆ. ಆದರೂ ಕೂಡ ಈ ಬಿಗಿ ಬಂಧನದಿಂದ ಬಿಡಿಸಿಕೊಳ್ಳಬೇಕು ಅಂತ ಆದ್ರೆ ವಾಲಿಯಲ್ಲೇ ಕ್ಷಮೆ ಕೇಳಬೇಕು. ಹೌದೌದು. ಆದರೊಂದು ನಾನು ಕ್ಷಮೆ ಕೇಳಿದ್ದೇನೆ ಅಂತ ಹಾಗೆಲ್ಲ ಪ್ರಚಾರ ಮಾಡಬೇಡ. ಇಲ್ಲಪ್ಪ, ಯಾರು ಒಬ್ರು ಸಿಕ್ಕಿದ್ರು ಹೇಳುದಿಲ್ಲ ನಾನು. ಒಬ್ಬರು ಸಿಕ್ಕರು ಹೇಳುದಿಲ್ಲ, 4 ಜನ ಸಿಕ್ಕಿದ್ರೆ ಖಂಡಿತ ಹೇಳ್ತೀನಿ. ಅದನ್ನ ಹೇಳುದಿಲ್ಲ. ಯಾರೊಬ್ಬರಲ್ಲಿ ಹೇಳಬೇಡ. ಓ ವಾಲಿ, ನಿನ್ನ ಜೊತೆ ಹೋರಾಟವನ್ನು ಮಾಡಿದ್ದೇನೆ. ವೀರವಾನರ ನಮಸ್ಕಾರ. ವೀರವಾನರ ನಮಸ್ಕಾರ, ನಂದೊಂದು ನಮಸ್ಕಾರ. ಧಾರಿಣಿಯೊಳು ಶೋರ ನೆನುತ್ತ, ನೀ ಧಾರಿಣಿಯೊಳು ಶೋರ ನೆನುತ್ತ. ತೋರುತ ದಯವನು ಗೆಳೆತನ ಬೆಳೆದರೆ, ತೋರುತ ದಯವನು ಗೆಳೆತನ ಬೆಳೆದರೆ. ನೇರದಿ ಬಿಗಿದಪ್ಪುದ ಆದರ, ನೇರದಿ ಬಿಗಿದಪ್ಪುದ. ನಮಸ್ಕಾರ. ಓ ವಾಲಿ, ಅಯ್ಯೋ ನಿನಗೊಂದು ನನ್ನ ನಮಸ್ಕಾರ. ನಂದು ಒಂದು ನಮಸ್ಕಾರ. ಅವ್ರು ವಾಲಿನ ಕೊಲ್ತೆ ಬಂದ್ರೆ ಅವ್ರು ವಾಲಿಯೇ ಕಳೆದೋಯ್ತಲ್ಲ ಈಗ. ನಾನು ಹೇಳಿದೆ ಪ್ರಚಾರ ಮಾಡಬೇಡ ಅಂತ, ಇನ್ನೊಬ್ಬರು ಬಾಯಿ ಸಿಕ್ಕಿದ್ದ ಗಾಳಿಯಲ್ಲಿ ಕಸ್ತೂರಿ ಬಿಟ್ಟ ಹಾಗೆ. ಓ ವಾಲಿ,
ಯಾಕೆ? ನಿನ್ನಂತಹ ಶೂರಾದಿ ಶೂರ ಹಾ. ವೀರಾದಿ ವೀರ ಹಾ. ಈ ಭುವನದಲ್ಲಿ ಯಾರು ಇಲ್ಲ ಎನ್ನುವ ಹಾಗೆ ಹಾ. ನಾನು ಆಲೋಚನೆ ಮಾಡಿದ್ದೆ ಹೇಗೆ ಗೊತ್ತಾ? ಹೇಗೆ? ನನ್ನಂತಹ ವೀರ ಯಾರು ಇಲ್ಲ ಎನ್ನುವ ಹಾಗೆ. ಹಾ. ಆದರೂ ಹಾ. ನೀನು ವೀರನಹುದು, ಹಾ. ಶೂರನಹುದು, ಹಾ. ಅದರಲ್ಲಿಯೂ ಸುರಲೋಕದ ಅಧಿಕಾರಿಯಾಗಿರುವಂತಹ ದೇವೇಂದ್ರನ ಮಗ. ಹಾ. ಆದ್ದರಿಂದ ನಿನಗೆ ನಮಸ್ಕಾರ ಮಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ. ಹಾ. ದೇವರಿಗೆ ನಮಸ್ಕಾರ ಮಾಡಿದ ಹಾಗೆ. ವೀರ ಶೂರ ಗಣಗಂಭೀರ ಯಾರು ಗಣಗಂಭೀರ ಒಟ್ಟಿಗೆ ಸೇರಿಸಿ ಹೇಳ ರಣಗಂಭೀರ. ಗಣಗಂಭೀರ. ಹಾ. ಆದ್ದರಿಂದ ಓ ವಾಲಿ, ಓ ನಿನ್ನಲ್ಲಿ ನಾನು ಸೋತು ಶರಣಾಗಿದ್ದೇನೆ. ಹಾ. ಆದರೊಂದು ಹಾ. ದಿಗ್ವಿಜಯಾರ್ಥಿಯಾಗಿ ಬಂದವನು ನಾನು. ಹಾ. ನನ್ನದಾಗಿರುವಂತಹ ಈ ಹೋರಾಟ ಎನ್ನುವುದು ವ್ಯರ್ಥವಾಗಬಾರದು. ಹಾ. ಆದ್ದರಿಂದ ಹಾ. ನಿನ್ನಲ್ಲಿ ನಾನು ಸ್ನೇಹ ಮೈತ್ರಿಯನ್ನು ಬಯಸ್ತಾ ಇದ್ದೇನೆ. ಅಯ್ಯ, ಒಪ್ಪಿ ಉಭಯರು ಗೆಳೆಯರಾಗಿ ಅಪ್ಪು ತಂದು ಅಪ್ಪಿ 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 ಬೀಳ್ಕೊಂಡೆ ಧನುಜ ಪುಷ್ಪಕವ ಏರ್ದು ಸಾರ್ದ ಅಮರೇಶ್ವರ, ವಾಲಿ, ನೀನು ಸೋಲುವುದರಲ್ಲಿ ಕೂಡ ಒಂದು ಕಾರಣ ಉಂಟು. ಏನು? ಯಾಕೆ? ಹಾ. ನಾನು ನಿನ್ನದಾದಂತಹ ಶಕ್ತಿಯನ್ನೇ ಬಳಸಿ ಹಾ. ನಾನು ಗೆದ್ದಿದ್ದೇನೆ. ಹೌದು. ಹೇಗೆ? ಹೇಗೆ? ನನಗೆ ಸಿಕ್ಕಿದಂತಹ ವರ, ಹಾ. ಬ್ರಹ್ಮನು ನೀಡಿದಂತಹ ವರ, ಹ್ಮ್. ನನ್ನ ಎದುರಾಳಿಯಾಗಿ ಯಾರು ಬರುತ್ತಾರೋ ಹಾ. ಅವರ ಅರ್ಧ ಶಕ್ತಿ ನನಗೆ ಎನ್ನುವಂತಹ ವರ. ಹೌದು. ಆದ್ದರಿಂದ ಇವ್ರ ಎದುರು ಯಾರು ಬಂದ್ರು ಅರ್ಧ ಇವರಿಗೆ. ಅರ್ಧ ಶಕ್ತಿಯ ಅಲ್ಲ ನೀವೆಂತ ಮಾಡ್ತೀರಿ ಮಾರ್ರೆ, ಅರ್ಧ ಕೊಡ್ತೀರಿ? ನಿನ್ನ ಕರ್ಮ. ಅರ್ಧ ಶಕ್ತಿ ಮಾತ್ರ. ನನ್ನಲ್ಲಿ ಯುದ್ಧ ಮಾಡುವಂತಹ ಕಾಲಕ್ಕೆ ಪ್ರವಹಿಸುವಂತಹ ಶಕ್ತಿ ಹಾ. ನನ್ನ ದೇಹದ ಚೈತನ್ಯ ಅಲ್ಲ. ಅದೇ ನಾನು ನಿಮ್ಮೊಟ್ಟಿಗೆ ಇರುದು ನಾನು ಮಾರ್ರೆ, ಅವ್ರಿಗೆ ಅರ್ಧ ಕೊಟ್ಟು ನನಗೆ ಅದೇ ಬಿಸಿ. ನಿನ್ನಲ್ಲಿ ಹೇಳಿಸ್ಕೊಳ್ಳ ಪುಣ್ಯಾತ್ಮ. ಆದ್ದರಿಂದ ನಿನ್ನದಾದಂತಹ ಶಕ್ತಿಯಿಂದಲೇ ನಾನು ನಿನ್ನನ್ನು ಸೋಲಿಸವನಿದ್ದೇನೆ. ಹೌದು. ನಾವು ಇಬ್ಬರು ಸಮಬಲಗಳು. ಹಾ. ಆದ್ದರಿಂದ ಹಾ. ನಮ್ಮಲ್ಲಿ ಹೋರಾಟ ಸಲ್ಲದು. ಇಬ್ಬರು ಮಿತ್ರರಾಗಿ ಇರೋಣ. ಆದಿ ನಿನ್ನದಾದಂತಹ ದಿಗ್ವಿಜಯ ಯಶಸ್ವಿಯಾಗಲಿ. ಎಲ್ಲಿ ಹೊರಟಿದ್ದೆ ಇಲ್ಲಿಗೆ? ಅಲ್ಲ ಅವ್ರು ನಿಮ್ಗೆ ಕತ್ತಿ ಕೊಡು, ನಾನು ಸೊಪ್ಪಾದ್ರೂ ಕೊಡ್ತೇನೆ. ನಿನ್ನ ಕರ್ಮ. ನನ್ನದೇ ಆಯುಧ ಆತನ ಕೈಯಲ್ಲಿತ್ತು, ಅದನ್ನು ನಾನು ಪಡೆದುಕೊಂಡೆ. ನಿನ್ನೆ ಕೊಟ್ಟದ್ದ ನಿನಗೂ ಸೊಪ್ಪೆ ಸರಿ ಪುಣ್ಯದ, ಇವತ್ತು ಬೇರೆ ಏನಿಲ್ಲ ನಿನಗೆ. ಅದನ್ನು ಕೊಡ್ಲಿಲ್ಲ. ನಿನಗೆ ಸೊಪ್ಪೆ ಸರಿ. ಆದರೆ ವಾಲಿಯನ್ನು ಗೆಲ್ಲಬೇಕು ಎನ್ನುವ ಹಾಗೆ ಬಂದೆ, ಹೌದು. ಗೆಲ್ಲಲಿಲ್ಲ. ಇಲ್ಲ ಸೋತ್ರಿ ನೀವು. ನಿನ್ನ ಕರ್ಮ. ಬರಿ ಬಾಯಿ ಹೇಳುದಲ್ಲ ನೀವು ಸೋತ್ರಿ. ಬಾಯಲ್ಲಿ ಏನಾದ್ರು ಹಾಕಿಕೊಂಡು ಹೇಳ. ಸೋಲಲಿಲ್ಲ, ಗೆದ್ದಿದ್ದೇನೆ. ಯಾವುದನ್ನು? ಯಾವುದನ್ನ? ಆತನ ಮಿತ್ರತ್ವವನ್ನು ಗೆದ್ದವನು ನಾನು. ಹಾ. ಆದ್ದರಿಂದ ಗೆದ್ದಿದ್ದೇನೆ. ಹಾ. ಗೆಲ್ಲಬೇಕು ಅಂತಾದ್ರೆ ಹಾ. ಆತನಿಂದಲೇ ನಾನು ಆಶೀರ್ವಾದ ಎನ್ನುವುದನ್ನು ಪಡೆದಿದ್ದೇನೆ. ಹಾ. ಯಾವ ರೀತಿಯಲ್ಲಿ? ಯಾವ ರೀತಿ? ದಿಗ್ವಿಜಯ ಮುಂದುವರಿಯಬೇಕು ಎನ್ನುವ ಹಾಗೆ. ಹಾ. ಆದ್ದರಿಂದ ದಿಗ್ವಿಜಯ ಮುಂದುವರಿಯಬೇಕಾ? ಹಾ. ಬೇರೆ ಯಾರಿದ್ದಾರೆ? ಯಾರಿದ್ದಾರೆ? ಯಾರ್ಯಾರು ಅಲ್ಲ, ಮತ್ತೆ? ಇದ್ದಾರೆ ಎನ್ನುವುದನ್ನ ಸೂಚಿಸೋದಕ್ಕೆ ಜನ ಒಬ್ರು ಇದ್ದಾರೆ. ಹಾ. ಅವರಲ್ಲಿಯೇ ಅಲ್ಲ, ಹೋಗುವುದು. ಹೋಗುದು ಹೇಗೆ? ಹೋಗುದು ಹೇಗೆ? ಹೋಗುವುದಾ? ಹಾ. ಹೋಗುವುದು. ನಾವು ಬಂದದ್ದು ಹೇಗೆ? ಬಂದದ್ದು ಇದು ಪುಷ್ ಬ್ಯಾಕ್ ವಿಮಾನ. ಯಾರದು? ಪುಷ್ ಬ್ಯಾಕ್ ವಿಮಾನ. ಯಾರದ್ದು? ಪುಷ್ ಬ್ಯಾಕ್ ವಿಮಾನ. ಪುಷ್ಪಕ ವಿಮಾನ. ಪುಷ್ ಬ್ಯಾಕ್ ವಿಮಾನ. ಯಾವುದು? ಪುಷ್ ಬ್ಯಾಕ್ ವಿಮಾನ. ನಿನಗೆ ಹೇಳಲಿಕ್ಕಾಗದಿದ್ರು ತೊಂದರೆ ಇಲ್ಲ ಪುಣ್ಯಾತ್ಮ. ನಾವು ಏರಿ ಬಂದಿರುವಂತಹ ವಿಮಾನ ಎನ್ನುವ ಹಾಗೆ ಹೇಳು. ಅದೇ ಹೇಳಿ. ಆದ್ದರಿಂದ ಪುಷ್ಪಕ ವಿಮಾನವನ್ನ ಏರಿ ನ್ಯಾಯವಾಗಿ ಹೋಗುವುದು. ಚಿಂತೆಯೊಂದಿಗೆ ಬೋಡದೆನ್ನುವುದು ನಮಗೆ ನಡೆದ ನೇರವಾಗಿ ಹೊರಟಾಗ ಹಾ. ಆಕಾಶ ಮಾರ್ಗದಲ್ಲಿ ನಾರದರು ಸಿಕ್ಕಿದ್ರು. ಹಾ. ನಾರದು ಆಡಿದಂತಹ ಮಾತಾದರೂ ಹೇಗೆ? ಹಾ. ದಿಗ್ವಿಜಯ ಮುಂದುವರಿಬೇಕು ಎನ್ನುವ ಹಾಗೆ ಇದ್ರೆ ಕಡೆ ದಿಕ್ಕಿನ ವಾಸಿಯಾಗಿರುವಂತಹ ಈಶನ ಹಾ. ಆಜ್ಞೆಯನ್ನು ಪಾಲಿಸುತ್ತಿರುವಂತಹ ಆ ಯಮನಿದ್ದಾರೆ. ಯಮನನ್ನು ಗೆದ್ದೆ ಎನ್ನುವ ಹಾಗೆ ಇದ್ರೆ ನೀನು ಕಡೆಯ ದಿಕ್ಕನ್ನು ಗೆದ್ದ ಹಾಗೆ ಎನ್ನುವ ಹಾಗೆ. ಆದ್ದರಿಂದ ನೇರವಾಗಿ ಯಮನನ್ನ ಗುರುವಿದು ಶೈವಿನಿ ಪಟ್ಟಣ ಆಳುವ ದೊರೆ ಯಮಧರ್ಮರಾಯ.
ಕೆಟ್ಟವರಿಗೆ ಯಮನಾಗಿಯೂ ಒಳ್ಳೆಯವರಿಗೆ ಧರ್ಮರಾಯನಾಗಿಯೂ ನನ್ನ ಕಾರ್ಯವನ್ನ ಸಲ್ಲಿಸ್ತಾ ಬಂದಿದ್ದೇನೆ. ಕೈಯಲ್ಲಿ ಪಾಶ, ಏರುವುದಕ್ಕೆ ಕೋಣ. ಈ ಪ್ರದೇಶದ ಅಧಿಕಾರವನ್ನು ನೀಡಿದವನು ಆ ದೇವನಾದ ಈಶ. ಅವನ ಕಾರ್ಯಕ್ಕೆ ಚ್ಯುತಿ ಬಾರದ ಹಾಗೆ ನನ್ನ ಕಾರ್ಯವನ್ನ ನಡೆಸುತ್ತಾ ಬಂದಿದ್ದೇನೆ. ಇಂದಿನ ಕಾರ್ಯಕಲಾಪವನ್ನ ಮುಗಿಸಿ ಹೊರಡುತ್ತೇನೆ ಎನ್ನುವುದರೊಳಗೆ ದೂತನೋರ್ವನು ಬಂದು ಯಾರೋ ಅಪರಿಚಿತರು ದಾಳಿ ಮಾಡಿದ ಸುದ್ದಿಯನ್ನು ಕೇಳಿದ್ದೇನೆ. ತಡ ಮಾಡುವುದಲ್ಲ, ಓಟವನ್ನೇರಿ ಹೊರಡೆಯಲ್ಲಿಗೆ. ಪ್ರತ್ಯುಕ್ಷಯವಪಸ್ಮಾರ ರೋಗದ ಮತ್ತಗೂಡುತ್ತ ಹತ್ತಿಮೈಜವ ಎತ್ತಿ ದಂಡವ ಹೊತ್ತು ಬರುದಿರೆ ಕಂಡುದನು ಜಾಗ. ದಂಡವ ಹೊತ್ತು ಬರುದಿರೆ ಕಂಡುದನು ಜಾಗ. ಕಾಲ ಎಂಬಾವನೆ ನೀನು ಅಯ್ಯಪ್ಪ ದಿನ್ನತ್ತ ಅಯ್ಯಪ್ಪ ದಿನ್ನತ್ತ ಅಯ್ಯಪ್ಪ ತಾಗೈತೈ ತಾಗೈತೈ. ಕಾಲ ಎಂಬಾವನೆ ನೀನು ಕಾಲ ಕಾಲ ಕಾಲನೆಂಬವನೆ ನೀನು ಆಗುವೆ ನೀಗ ಕಾಲಕ್ಕೆ ಕಾಲ ನಾನು ಆಗುವೆ ನೀಗ ಕಾಲಕ್ಕೆ ಕಾಲ ನಾನು ಕಾಲಕ್ಕೆ ಕಾಲ ನಾನು. ಕೋಳ್ಗುಡಿಸುವೆ ಜನ ಜಾಲವ ಅರಿಯುತ್ತ ಕೋಳ್ಗುಡಿಸುವೆ ಕೋಳ್ಗುಡಿಸುವೆ ಜನ ಜಾಲವ ಅರಿಯುತ್ತ ಕಾಳಗ ಕೈ ತಂದೆಯ ಅರಿಯುತ್ತ ಕಾಳಗ 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 ಕೈ ತಂದೆಯ ಅರಿಯುತ್ತ ಕಾಳಗ ಕೈ ತಂದೆಯ. ಕಾಲ ಎಂಬವನೇ ನೀನು ಆಗುವೆ ನೀಗ ಕಾಲ. ಕಾಲ ಎಂಬವನೇ ನೀನು ಆಗುವೆ ನೀಗ ಕಾಲಕ್ಕೆ ಕಾಲ ನಾನು ನಾನು. ಆಶ್ಚರ್ಯ, ಪರಮಾಶ್ಚರ್ಯ. ಹೋರಾಟ ಮಾಡುವುದಕ್ಕೆ ಯಮ ಬಂದಿದ್ದಾನೆ. ಯಮ ಬಂದದ್ದಾದರೂ ಹೇಗೆ? ಓಡವನ್ನು ಏರಿಕೊಂಡು ಪಾಶವನ್ನು ಹಿಡಿದುಕೊಂಡು ಕೈಯಲ್ಲಿ ಆಯುಧವನ್ನು ಜಳಪಿಸುತ್ತಾ ಬಂದಿದ್ದಾನೆ. ಆದರೆ ಕಾಲನಿಗೆ ಕಾಲನಾಗಿ ಮನೆ ಕೈಗೊಂಡಿದೆ. ಹೋರಾಟ ಮಾಡಬೇಕೆನ್ನುವ ಹಾಗೆ ಇದ್ರೆ ಹೋರಾಟಕ್ಕೆ ಆತನನ್ನು ಉತ್ತೇಜಿಸಗೊಳಿಸಬೇಕು. ಓ ಯಮಧರ್ಮರಾಯ, ಕಾಲನಾಗಿ ಬಂದಿದ್ದೀಯ. ಕಾಲನಾಗಿರುವಂತಹ ನಿನ್ನನ್ನ ಕಾಲದ ಕೂಪಕ್ಕೆ ಅಟ್ಟಿದ್ದೇನೆ. ಬಂದಿರುವನು ಸಾಮಾನ್ಯರಲ್ಲ, ದಶಕಂಠರಾಮನು. ಸೃಷ್ಟಿ ಸ್ಥಿತಿ ಲಯ ಸೃಷ್ಟಿಯ ನಿಯಮ ಸೃಷ್ಟಿ ಸ್ಥಿತಿ ಲಯ ಸೃಷ್ಟಿಯ ನಿಯಮವು ಕೊಟ್ಟಿರೆ ಲಯ ಕಾರ್ಯ ಕೊಟ್ಟ ಇಯುವೆ ಜನ ಬಿಟ್ಟರೆ ಪ್ರಾಣವ ಹುಟ್ಟುತ್ತೆ ತವ ಶೌರ್ಯ. ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕಾರ್ಯಗಳನ್ನ ಮಾಡ್ತಾ ಬಂದವರು ಆ ತ್ರಿಮೂರ್ತಿಗಳು. ಸರಿ, ಅದರಲ್ಲಿ ದೇವನಾದ ಈಶನು ನನಗೆ ಕೊಟ್ಟಂತಹ ಕಾರ್ಯ ಲಯ ಕಾರ್ಯದಲ್ಲಿ. ಹೌದು. ಆ ಲಯ ಕಾರ್ಯದಲ್ಲಿ ನನ್ನ ಪಾತ್ರಗಳನೇಕ. ಕೇವಲ ಜೀವಿಗಳನ್ನು ಯಮಲೋಕಕ್ಕೆ ಕೊಂಡೋಗುವುದಷ್ಟೇ ಅಲ್ಲ, ಮತ್ತೆ ನಿನ್ನಂತವರನ್ನ ದಾಳಿಕೋರರನ್ನ ಸದೆ ಬಡಿತೇನೆ. ನನ್ನಂತಹ ದಾಳಿಕೋರನ್ನು ಸದೆ ಬಡಿದ್ದೀಯ? ಸದೆ ಬಡಿತೇನೆ, ಬಾಬುತ್ತೆ.
ಹಾಗಾಗಿ ಯಮಧರ್ಮ ಸೇರಣೆಯನ್ನು ತಂದುಕೋ, ಇಬ್ಬರು ಸ್ನೇಹಿತರಾಗಿ ಶುಭವಾಗಲಿ. ಬ್ರಹ್ಮದೇವ ನುಡಿಯುತ್ತಾ ಇದ್ದಾನೆ. ಆ ಶರೀರವಾಣಿಯಂತೆ ನಾವಿಬ್ಬರು ಸಂಧಾನ ಮಾಡಿಕೊಳ್ಳುವ. ಆದಿತ್ತು. ನಿನ್ನ ದಿಗ್ವಿಜಯ ಮುಂದುವರಿಯಲಿ, ಯಶಸ್ವಿಯಾಗಿ. ನಮೋ ನಮೋ. ಬಿಡಿ ಬಿಡಿ ಎನಗೆ ಕೊಡಿ ಕೊಡಿ ನೇಮವ. ಬಿಡಿ 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 ಇದು ಇನ್ನೂ ಹೆಚ್ಚು ಹೊತ್ತು ಆದ್ರೆ ಅಲ್ಲ ಆಗುತ್ತದೆ. ಬಿಡಿ 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 ಕೊಡಿ ನೇಮ, ಕೊಡಿ ನೇಮ. ಯಾರಿಗೆ ಬಿಡಿ 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 ಕೊಡಿ ಕೊಡಿ ನೇಮ. ನಿನಗೆ ಧರ್ಮಕ್ಕೆ 150 ಕೊಡು ಪುಣ್ಯಾತ್ಮ. ಎಂತಾದ್ರೂ ಮಾಡ್ತೀನಿ ನೀನು. ಮತ್ತೆ ಕೇಳಿದ್ರೆ ನಾನು ಗಟ್ಟಿ ಸಾಲ್ತಿಲ್ಲ, ಬೇಕು ಅಂತ. ನಿನಗೆ 150 ಕಷ್ಟ, 100 ಸಾಕು ನಿನಗೆ. ಗೊತ್ತಾಯ್ತು ನನಗೆ. ಏನು? ಈಗ ನೀವು ಹೋರಾಟ ಮಾಡಿದ್ರ ಹಾ. ಇಲ್ಲೂ ಸೋತ್ರೆ ಹಾಗೆ ಅಲ್ಲ ಅದು ಯಾವುದು ಇಲ್ಲೂ ಸೋತ್ರೆ ನೀನ್ ನೋಡ್ಲಿಲ್ವಾ? ಕೇಳಿತ್ತು ಏನು? ನಾವಿಬ್ರು ಇನ್ನು ಹೀಗೆ ಹೋರಾಟ ಮಾಡೋದು ಸರಿಯಲ್ಲ, ಹಾ. ಇಬ್ರು ಒಟ್ಟಾಗಿ ಸಂತಾನ ಮಾಡುವ. ಬೊಜ್ಜ ಸಂಧಾನ ಸಂಧಿ ಸಂಧಿ ಅದನ್ನು ಮಾಡಿಕೊಳ್ಳುವೇನು ಹಾಗೆ. ನೋಡು, ಹೋರಾಟದಲ್ಲಿ ಗೆಲುವನ್ನು ಸಾಧಿಸಬೇಕಾ ಎನ್ನುವಂತಹ ಕಾಲಕ್ಕೆ ಬ್ರಹ್ಮನೇ ನಿಂತ. ಯಾಕೆ ಹೇಳು? ಯಾಕೆ? ಬ್ರಹ್ಮನ ಭಾವ ಈಶ್ವರ. ಹಾ. ಈಶ್ವರ ಕೊಟ್ಟಂತಹ ಕೆಲಸ. ಹಾ. ಆದ್ದರಿಂದ ಈ ಕೆಲಸ ಕೊಟ್ಟಂತಹ ದೇವರಿಗೆ ತೊಂದರೆ ಆಗ್ತದೆ ಎನ್ನುವಂತಹ ಸಂದರ್ಭಕ್ಕೆ ಯಮನನ್ನು ಕೊಲ್ಲುವುದು ಬೇಡ, ಬೇರೆಯವರು ನೆನೆಸ್ಲಿಕ್ಕೆ ಜನ ಇಲ್ಲ ಎನ್ನುವ ಹಾಗೆ ಅವನೇ ತಡೆದದ್ದು. ಹೌದಾ? ಹಾ. ಈಗ ಅಲ್ಲ, ನೀನು ಅವಸರವಾಗಿ ಓಡಿ ಬಂದಿಲ್ಲ, ಕಾರಣ ಏನು? ಕಾರಣ ನಾನು ತೆಗಿತಿದ್ದೆ ಯಮನನ್ನ. ಯಾಕೆ? ನನಗೆ ಹಠ ಉಂಟು ಅವನ ಮೇಲೆ. ಯಮನ ಮೇಲೆ ಮತ್ತೆ ನನಗೆ ವಿಚಾರ ಗೊತ್ತಿಲ್ಲ. ಯಾವುದಕ್ಕೆ? ಇಲ್ಲದೆ ಹೋದ್ರೆ 99 ವರ್ಷದ ನನ್ನ ಅಜ್ಜಿಯನ್ನು ತಕೊಂಡು ಹೋಗಿದ್ದೆ ಯಮ. 99 ಅದ್ಯಾವ ಪುಣ್ಯಾತ್ಮಕ್ಕೆ ಇನ್ನು ಪುಣ್ಯಾತ್ಮ. ಅವ್ರಿಗೆ ಎಷ್ಟು ಆಸೆ ಇತ್ತು ಗೊತ್ತುಂಟಾ? ಯಾವುದು? ಮೊಮ್ಮಕ್ಕಳ ಮದುವೆ ನೋಡ್ಬೇಕು ಅಂತ. ಯಾರ್ದು? ಮೊಮ್ಮಕ್ಕಳ ಮದುವೆ ನೋಡ್ಬೇಕು ಅಂತ. ಮೊಮ್ಮಕ್ಕ ನಿನ್ನದ್ದು ಮತ್ತೆ ಮದುವೆ? ಮದುವೆ. ನಿನಗೂ ಮದುವೆ ಆಗ್ಲಿಲ್ವೋ? ಸುಮ್ಮನೆ ನೀವು ಯಾವುದು? ನಾಚಿಕೆ ಆಗ್ತದೆ ನನಗೆ. ನಿನ್ನಲ್ಲಿ ಕೇಳುವುದು ಒಂದೇ, ಬೇಡ ಬಿಡು, ಹೇಳುವುದಲ್ಲ. ಆದರೂ ಕೂಡ ಯಮನನ್ನು ಕೊಲ್ಲಬೇಕು ಅನ್ನುವ ಹಾಗೆ ಬಂದೆ. ಸರಿ ಬಿಡು, ತೊಂದರೆ ಇಲ್ಲ. ಆತ ಹೋಗಿದ್ದಾನೆ. ಹೌದು. ಇನ್ನು ಮಾಡಬೇಕಾದ ಕೆಲಸ ಏನು ಗೊತ್ತುಂಟಾ? ಯಾವುದು? ಹಲವೊಂದಿಷ್ಟು ಉಂಟಾ, ಹಾ. ಆದರೆ ಆಯಾಸ ಆಯ್ತು. ಪರಿಮಾರ್ಜನೆ ಆಗುತ್ತೆ. ನಿಮ್ಗೆ ಜೀವಕ್ಕೆ ಆಗುದಿಲ್ಲ ಅಂತ ಸುಮ್ಮನೆ. ನೋಡು, ನನಗೆ ಆಗುದಿಲ್ಲ ಅಂತ ಹೇಳಿದ್ದೇನೆ ನಾನು. ನನಗೆ ಆಗುವುದಿಲ್ಲ ಎನ್ನುವಾಗ ನಾನು ಹೇಳಿದ್ದೇನೆ. ಆದರೂ ಕೂಡ ಪ್ರಹಸ್ತ ಆಡಿದ್ದಾನೆ. ಯಾವ ರೀತಿಯಲ್ಲಿ? ಯಾವ ರೀತಿ? ದಿಗ್ವಿಜಯ ಮಾಡುವುದಕ್ಕೆ ಕೆಲವೊಂದಿಷ್ಟು ಜನರು ಇದ್ದಾರೆ ಎನ್ನುವ ಹಾಗೆ. ನಮಗೆ ಆಗದಿದ್ರೂ ತೊಂದರೆ ಇಲ್ಲ, ನಾನು ಹೆಜ್ಜೆ ಹಾಕಿದ್ರೆ ಸಾಕು ಅವರು ಓಡಿ ಹೋಗ್ತಾರೆ. ಅಲ್ವಾ ಮತ್ತೆ? ಅದಕ್ಕೆ ಅಂತ ಹೆಚ್ಚೆ ನಿಮ್ಮದು. ಹೌದಪ್ಪ. ಹೌದೌದು. ಆದ್ರೂ ಕೂಡ ನನ್ನ ಹೆಜ್ಜೆ ಅಡಿಯಲ್ಲಿ ಸಿಗಬೇಡ, ಆನೆ ಕಾಲಡಿ ಸಿಕ್ಕ ಇರುವೆ ಅಂತ ಆಗುತ್ತದೆ. ವಿಳಾಸ ಇಲ್ಲದೆ ಆಗೋಗ್ತದೆ. ಆದ್ದರಿಂದ ಸ್ವಲ್ಪ ಹೊತ್ತು ವಿಶ್ರಾಂತಿ ಎನ್ನುವುದು ಅಗತ್ಯ. ಹೌದೌದು. ಮತ್ತೆ ವಿಶ್ರಾಂತಿ ಬೇಕು ಅಂತ ಆದ್ರೆ ಹೇಗೂ ಬಂದದ್ದು ಭೂಲೋಕ, ಯಮಲೋಕದಿಂದ ಭೂಲೋಕದವರೆಗಾಗಿ ಬಂದವರು ನಾವಾಗಿದ್ದೇವೆ. ಆದ್ದರಿಂದ ಕಾಣುತ್ತಾ ಇದೆ ವನಪ್ರದೇಶ. ಈ ವನಪ್ರದೇಶದಲ್ಲಿ ಸ್ವಲ್ಪ ಹೊತ್ತು ಸುತ್ತುವರಿಯುವ. ಇಲ್ಲಿ ಆಯಾಸ ಆಯಿತಾ ಮತ್ತೆ ಹಾಗೂ ದೇವಲೋಕದ ಅಂಗರವನ ಉಂಟಲ್ಲ, ಅಲ್ಲಿವರೆಗಾಗಿ ಹೋಗುವ. ಲೋಕಮೋಹಗಳಾಗಿ ಲೋಕಮೋಹಗಳಾಗಿ ಪ್ರಣಯ ಬದಾಗೆಯೇ ತಾನಳಿನ ಲೋಕಗೆ ಪ್ರಣಯ ಬದಾಗೆಯೇ ನಳಿನ ಲೋಕಗೆ ನಳಿನ ಲೋಕಗೆ ಆ ಕೋಕನಯನಿಯೋ ಮದನ ಲೋಕದಿನಲಿಯೇ ಬರಲು ಕೋಕನಯನಿಯೋ ಕೋಕನಯನೇ ಕೋಕನಯನೆಯೋ ಮದನ ಲೋಕದಿನಲಿಯೇ ಬರಲೋ ನಲಿಯೇ ಬರಲೋ ನಲಿಯೇ ತಾನಲಿಯೇ ತಾನಲಿಯೇ ಬರಲೋ ತಳ್ಳದಿ ತಳ್ಳದ ತಳ್ಳದಿ ತಳ್ಳದ ತಳ್ಳದಿ
ಹೌದು, ಸುರೇಂದ್ರನು ಆಡುವಂತ ಲೋಕ, ಸುರೇಂದ್ರನ ಲೋಕ ಕಾಣಬೇಕು. ಎರಡು ಕಣ್ಣು ಸಾಕಾಗುವುದಿಲ್ಲ. ಯಾಕೆ ಹೇಳಿ, ಎಲ್ಲೂ ಇಲ್ಲದಂತಹ ಸಂಭ್ರಮ. ಅಷ್ಟು ಮಾತ್ರ ಅಲ್ಲ, ನಮ್ಮಲ್ಲಿ ಒಬ್ಬರೇ ಇಬ್ಬರೇ ಸುರನರರು, ಯಕ್ಷರು, ಗಂಧರ್ವರು ಎಲ್ಲರೂ ಇರುವವರೇ. ಆದ್ರೆ ಈ ವಿಚಾರವನ್ನು ಯಾಕೆ ಹೇಳ್ತಾ ಇದ್ದೇನೆ, ಬಂದವಳಾದ್ರೆ ಎಲ್ಲಿಂದ? ಸುರಲೋಕದಿಂದ. ಹೌದು, ಸುರೇಂದ್ರನ ಆಸ್ಥಾನದಲ್ಲಿ ಅನುದಿನವೂ ನಾಟ್ಯವನ್ನು ಮಾಡುವಂತಹ ಕಾರ್ಯ ನಮ್ಮ ಪಾಲೆ ಕೊಟ್ಟವರು. ಅದು ನಾಮಧೇಯ ಏನು? ರಂಬೆ ಎನ್ನುವುದಾಗಿ. ಹೌದಪ್ಪ, ರಂಬೆ. ಒಮ್ಮೆ ಎಲ್ಲವರು ಹೇಳುವುದುಂಟು, ಹೆಣ್ಣಿದ್ದರೆ ಇರಬೇಕು ಹೇಗೆ ರಂಬೆಯ ಹಾಗೆ, ಅಂತಹ ಸೌಂದರ್ಯ. ಹೌದು ಸ್ವಾಮಿ. ಯಾಕೆ ಹೇಳಿ, ಸಾವೆನ್ನುವುದೇ ನಮ್ಮ ಪಾಲಿಗಿಲ್ಲ, ಚಿರ ಯುವತಿಯರಾಗಿ ಉಳುವವರು ನಾವು ಅಲ್ವಾ? ಆ ಕಾರಣದಿಂದ ಕಾಣಬೇಕು ಎರಡು ಕಣ್ಣು. ಎರಡು ಕಣ್ಣಿದ್ರೆ ಯಾಕಾಗ್ತದೆ ಸ್ವಾಮಿ? ಮತ್ತಷ್ಟು ಕಣ್ಣನಿಟ್ಟರು ಸಹ ಅನುದಿನವೂ, ಅನುಕ್ಷಣವೂ, ಅನುಗಳಿಗೆಯೂ ನಾವು ಚಂದವೇ ಅಲ್ವಾ? ಹೌದು, ಹೀಗೆ ಹೊಗಳಬಹುದು. ಯಾಕೆ? ಹೊಸತನ್ನು ಕಾಣಬೇಕು. ಹೊಸತು ಕಾಣಬೇಕಾದ್ರೆ ನಮ್ಮಲ್ಲಾಗ್ತದ? ಮತ್ತೆ ಖಂಡಿತವಾಗಿ ನಮ್ಮಲ್ಲಿ ಹೊಸದು ಕಾಣಲಿಕ್ಕಿಲ್ಲ. ನೋಡಿದ್ದೇನೆ, ನೋಡುದು ಮತ್ತೆ ನೋಡುದು, ಮಗದೊಂದು ನೋಡುದು. ಹೊಸತು ಕಾಣಬೇಕು. ರಂಬೆ ಜೀವನದಲ್ಲಿ ಹೊಸದನ್ನು ಕಾಣಬೇಕು ಅಂತಾದ್ರೆ ಹುಡುಗಿ ಹೋಗಬೇಕು. ಅನುದಿನವೂ, ಅನುಕ್ಷಣವೂ, ಅನುಗಳಿಗೆಯೂ ಹೊಸತನ್ನೇ ಕಾಣುವಂತಹ ಯೋಗ ನಮ್ಮ ಪಾಲಿಗೆ ಅಲ್ವಾ? ಹೌದು, ಇಲ್ಲಿ ನಾಟ್ಯವನ್ನು ಮಾಡಿದ್ರೆ ನಾಟ್ಯಕ್ಕೆ ಸೀಮಿತವ. ಹೇಳುವುದುಂಟು, ರಂಬೆ ದೇವತೆಗಳಿಗೆ ಮಾಡುವಂತಹ ಎಲ್ಲ ಕೈಂಕರ್ಯದಲ್ಲೂ ಸಕಲವನ್ನು ಒದಗಿಸಿಕೊಡುವ. ಎಷ್ಟು ಮಾತ್ರ ಹೇಳಿದ್ರೆ ಸಾಕಾಗುದಿಲ್ಲ ಸ್ವಾಮಿ. ಪಲ್ಲಂಗಕ್ಕೆ ಕರೆದರೂ ಸಹ ನಮ್ಮ ಆದ್ಯ ಕರ್ತವ್ಯ. ಒಡೆಯ ನಮ್ಮನ್ನು ಪಾಲಿಸ್ತಾ ಇದ್ದಾನೆ. ಆಗಂತ ಮಾತ್ರಕ್ಕೆ ಕೆಲವರು ಹೇಳುವುದುಂಟು, ಏನು? ರಂಭಾ ಯೋಗ. ಹೌದಪ್ಪ, ರಂಬೆ ಯೋಗ ಬೇಕು ಅಂತಾದ್ರೆ ಪುಣ್ಯ ಮಾಡಿರ್ಲೇಬೇಕು ಅಲ್ವಾ? ಹಾಗೆಲ್ಲ ಯೋಗ ಸಿಗುವುದಿಲ್ಲ. ಮತ್ತೆ ನೋಡಿದ್ರೆ ಸ್ವಾಮಿ, ಉಡಲಿಕ್ಕೆ ತೊಡಲಿಕ್ಕೆ ಯಾವುದಕ್ಕೂ ಕಡಿಮೆ ಮಾಡಿದವನಲ್ಲ. ಮತ್ತೆ ಹೌದಪ್ಪ, ನಮ್ಮ ಸುರೇಂದ್ರ ಅಂತ ಹೇಳಿದ್ರೆ ಏನೇನ್ ತಿಳಿಸಿದ್ರಿ? ಬಹಳ ಬಲಾಢ್ಯರೇ. ಯಾವುದಕ್ಕೂ ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ ಯಾವುದಕ್ಕೂ ಕಡಿಮೆ ಮಾಡುವುದಿಲ್ಲ. ಅನುದಿನವೂ, ಅನುಕ್ಷಣವೂ ಹೊಸತೆ ಬಯಸುವುದು. ನಾವು ಬಯಸ್ತೀವಿ, ಆದ್ರೆ ಅವ್ರು ಕೊಡ್ಬೇಕಲ್ಲ. ಕೊಟ್ಟಿದ್ದಾರೆ, ಕೊಟ್ಟ ಮಾತ್ರಕ್ಕೆ ಸಾಕ ಸ್ವಾಮಿ. ಮನಸ್ಸಿಗೆ ಬೇಸರ ಅನ್ನೋದಾಗ್ತಾ ಉಂಟು. ಹೆಣ್ಮಕ್ಳಿಗೆ ಬೇಸರ ಆಯ್ತು ಅಂತ ಹೇಳಿದ ಮಾತ್ರಕ್ಕೆ ಎಲ್ಲ ಹೋಗ್ಲಿಕ್ಕೆ ಉಂಟಾ? ಆಲೋಚನೆ ಮಾಡಿದ್ದೇನೆ, ಕಾಲ ಹರಣ ಮಾಡುವುದಲ್ಲ, ಭೂಮಿಯಲ್ಲಿರುವಂತಹ ಸೌಂದರ್ಯವನ್ನು ಸವಿಬೇಕು ಅಂತ ತಡ ಮಾಡಿದ್ರೆ ಆ ಕಡೆ ನಡೀತೇನೆ. ತದೀಂ ತದೈ ತದೀಂ ತದೈ ತದೀಂ ತದೈ 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 ತದೀಂ ತದೈ ತದೈ ಕಾಣಬಾರದೆ, ಕಾಣಬಾರದೆ, ಕಾಣಬಾರದೆ. ಅಖಿಲಾಂಡ ಕೋಟಿ, ಅಖಿಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಗೆ ಮಮತೆಯಿಂದ ಭಿನಮಿಸುತ್ತ ಮಮತಾ, ಮಮತೆಯಿಂದ ಭಿನಮಿಸುತ್ತ ಸುಧೀರನಾದ ಸುರೇಂದ್ರನ, ಸುಧೀರ ಆದ ಸುರೇಂದ್ರನ ಪದಕಭಿವಂದಿಸಿ ಪ್ರೇಮದಿ ಪ್ರೇಮ ಪ್ರೇಮದಿ ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ನಾರಾಯಣ ಹರ ಗಿರಿಜೆ, ಹರ ಗಿರಿಜೆ ವೀಣಾ ಪಾಣಿ, ವೀಣಾ ಪಾಣಿ ಬ್ರಹ್ಮದೇವನ ನೆನೆದು ಭಕ್ತಿಯೋಳು, ವೀಣಾ ಪಾಣಿ ಬ್ರಹ್ಮದೇವನ ನೆನೆದು ಭಕ್ತಿಯೋಳು, ವಿಶ್ವರೂಪವದರಿದಿಯೇ ವಿಶ್ವರೂಪ, ವಿಶ್ವರೂಪ, ವಿಶ್ವರೂಪ
ನರ್ತಿ ನೃತ್ಯ ನಿಕೇತನಾಯ ವಿಶ್ವರೂಪ ವಿಶ್ವ ನೃತ್ಯ ನಿಕೇತನದಿ ನರ್ತಿಸುವ ಹರನಂದದಿ ನಿಕೇತನದಿ ನರ್ತಿಸುವ ಹರನಂದದಿ ನರ್ತಿಸಿದಳಾಯ್ ಅಂಗನೆಯೇ ಬಲು ದೋಷದಿ ನರ್ತಿಸಿದಳು ಅಂಗನೆ ಅಂಗನೆ ಬಲು ದೋಷದಿ ವನದ ಸೊಬಗ ಸವಿಯುತ್ತಲೇ ವನದ ಸೊಬಗ ಸವಿಯುತ್ತಲೇ ವನದ ಸೊಬಗ ಸವಿಯುತ್ತಲೇ ಅಮಮ ಅಹಹ ಏನಿದೇನು ಚೈತ್ರ ಕಾಲ ಬಂದಿದೆ ಮೋಡಿ ಮಾಡಿ ನನ್ನ ಮನಗೆ ಹರುಷ ತಂದಿದೆ ಮೋಡಿ ಮಾಡಿ ಮೋಡಿ ಮಾಡಿ ಮೋಡಿ ಮಾಡಿ ಎನ್ನ ಮನಗೆ ಹರುಷ ತಂದಿದೆ ಮನಗೆ ಹರುಷ ತಂದಿದೆ ಮನಗೆ ಹರುಷ ತಂದಿದೆ ಆಹಾ ಏನಿದೇನು ಚೈತ್ರಗಾಲ ಬಂದಿದೆ ಮೋಡಿ ಮಾಡಿ ಎನ್ನ ಮನಗೆ ಹರುಷ ತಂದಿದೆ ಮೋಡಿ ಮಾಡಿ ಎನ್ನ ಮನಗೆ ಮೋಡಿ ಮಾಡಿ ಎನ್ನ ಮನಗೆ ಹರುಷ ತಂದಿದೆ ಮನಗೆ ಹರುಷ ತಂದಿದೆ ದಿಂದದ ಮೋಡಿ ಮಾಡಿ ಎನ್ನ ಮನಗೆ ಹರುಷ ತಂದಿದೆ ಜೋಡಿಯಾಗಿ ಮರದ ಮೇಲೆ ಕುಳಿತ ಗಿಣಿಯದು ಜೋಡಿಯಾಗಿ 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 ಮರದ ಮೇಲೆ ಕುಳಿತ ಗಿಣಿಯದು ಕುಳಿತ ಗಿಣಿಯದು ಜೋಡಿಯಾಗಿ ಮರದ ಮೇಲೆ ಕುಳಿತ ಗಿಣಿಯದು 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 ಕುಳಿತ ಗಿಣಿಯದು ಕಾಡುತ್ತಿಹನು ಮಾರನೆನ್ನ ಕಾಡುತ್ತಿಹನು ಮಾರನೆನ್ನ ಕಾಡುತ್ತಿಹನು ಮಾರನೆನ್ನ ಉದುರ ನರಿಯನು ಕಾಡುತ್ತಿಹನು ಮಾರನೆನ್ನ ಆ ಮಾರ ಮಾರ ಮಾರನೆನ್ನ ಆ ಮಾರನೆನ್ನ ಉದುರ ನರಿಯನು ನಾ ಉದುರ ನರಿಯನು ಜೋಡಿಯಾಗಿ ಮರದ ಮೇಲೆ ಕುಳಿತ ಗಿಣಿಯದು ಕಾಡುತ್ತಿಯನು ಮಾರನೆನ್ನ ಉಸುರಲರಿಯನು ಕಾಡುತ್ತಿಯನು ಮಾರನೆನ್ನ ಉಸುರಲರಿಯನು ನಾ ಉದುರ ಹರಿಯನೋ
ನೋಡಿ ಮುಗಿಲ ನೋಡಿ ನವಿಲುದಾನೆ ನಾಟ್ಯವಾಡಿದೆ ನವಿಲು ನಾಟ್ಯವಾಡಿದೆ ನವಿಲು ನಾಟ್ಯ ನವಿಲು ನಾಟ್ಯ ನವಿಲ ನಾಟ್ಯ ನವಿಲ ನಾಟ್ಯ ನವಿಲ ನಾಟ್ಯ ನವಿಲು ನಾಟ್ಯ ಆಡಿದೆ ಮೋಡವನ್ನು ಕಂಡು ನವಿಲು ಕರಿಯ ಬಿತ್ತಿದೆ ಮೋಡವನ್ನು ಕಂಡು ನವಿಲು ಕರಿಯ ಬಿತ್ತಿದೆ ನವಿಲು ಕರಿಯ ಬಿತ್ತಿದೆ ನವಿಲು ನಾಟ್ಯವಾಡಿದೆ ಆಹಾ ಓಹೋ ಆಹಾ ಏನಿದೇನು ಚೈತ್ರಕಾಲ ಬಂದಿದೆ ಏನಿದೇನು ಚೈತ್ರಕಾಲ ಬಂದಿದೆ ಮಾಡಿ ಮಾಡಿ ಅಮ್ಮ ಮನಗೆ ಹರುಷ ತಂದಿದೆ ದಿನದಿ ಕಾಣಬಾರದೆ ಹೌದು ಸ್ವಾಮಿ, ಇದಕ್ಕೆ ಹೇಳಿದ್ದು ಸ್ವರ್ಗದಲ್ಲಿದ್ದರೆ ಯಾವುದನ್ನು ಕಂಡದ್ದೇ ಕಾಣಬೇಕು, ಹೊಸದನ್ನು ಕಾಣಬೇಕು ಅಂತಾದ್ರೆ ಭೂಮಿಗೆ ಹೋಗಲೇಬೇಕು ಅಂತ. ಹೌದಪ್ಪ, ಭೂಮಿನ ಕಂಡಾಗ ಹೌದು ಸ್ವಾಮಿ, ನಮ್ಮಲ್ಲಿ ನಾಟ್ಯ ಮಾಡುವ ಕ್ರಮವೇ ಬೇರೆ. ಈ ಭೂಮಿಗೆ ಬಂದಾಗ ನಾಟ್ಯ ಮಾಡಿದ್ದೇನೋ ಸತ್ಯ. ಹೌದಾ? ಭಯಂಕರ ತಿರುಗಾಟ ಕಾಣುತ್ತೆ. ಏನ್ ಮಾಡುದು ಹೇಳಿ ಸ್ವಾಮಿ, ಒಂದು ತಟ್ಟು ನೀರಾದ್ರೂ ಸಿಗ್ತದೆ ಭೂಮಿಯಲ್ಲಿ ಉಂಟು, ಆದ್ರೆ ಸುರಪಾನವನ್ನು ಕುಡಿದವರು. ಹಾಗಿರುವಾಗ ಈ ಪಾನ ನಮಗೆ ಅಗತ್ಯ ಉಂಟಾ? ಇಲ್ಲವೇ ಇಲ್ಲ. ಆದರೂ ಒಂದು ಹೊಸತನ್ನ ಕಂಡಾಗ ಸಂತೋಷ ಆಗುವುದು ಸಹಜ. ನನಗೂ ಹಾಗೆ ಆದದ್ದು. ಹೌದು ಸ್ವಾಮಿ, ಭೂಮಿಗೆ ಬಂದಂತಹ ಸಂದರ್ಭ ಅಪ್ಪ ಭಾ ಕಾಣಬಾರದೆ ನಿತ್ಯ ನೂತನ ಹಸಿರು ಎಲ್ಲೆಡೆಯಲ್ಲೂ ಕಂಗೊಳಿಸ್ತಾ ಇದೆ. ಈಗ ತಾನೇ ಚಿಗುರುಡದಂತಹ ಮಾಮರ, ಈ ಕಡೆಯಲ್ಲಿ ಹಸಿರಿನ ಹುಲ್ಲು ಗಾವಲು. ಇದನ್ನೆಲ್ಲ ಕಂಡಾಗ ಹೌದು, ಸ್ವರ್ಗದ ಸುಖಕ್ಕಿಂತ ಭೂಮಿಯ ಸುಖವೇ ಲೇಸುವ. ಹೌದು ಸ್ವಾಮಿ, ಸರಸಿಯನ್ನು ಕಂಡವಳು ಬಹಳ ಚಂದದ ಸರಸಿ ಹರಿತಾ ಉಂಟು. ಯಾರ ಗೋಡೆಯೂ ಇಲ್ಲದೆ ಅದರಷ್ಟಕ್ಕೆ ಹರಿತಾ ಇರುವುದು. ಅದೇ ಈ ಕಡೆ ಎಲ್ಲ ಕಂಡಾಗ ಅದನ್ನ ಅಲ್ಲಿರುವಂತಹ ನೀರನ್ನ ಸೇವಿಸಲಿಕ್ಕಾಗಿ ಬರುವಂತಹ ಪ್ರಾಣಿಗಳು, ಹಾಗೆ ಪಕ್ಷಿಗಳು ಕಾಣಬೇಕು. ಮಿಗಗಳು ಹಿಂಡಾಗಿ ಬರ್ತಾ ಇದೆ. ಬರೀ ಮಿಗ ಮಾತ್ರವ ಸ್ವಾಮಿ? ಅಲ್ವೇ ಇಲ್ಲ. ಆ ಕೆರೆಯಲ್ಲಿ ಜೋಡಿ ಹಂಸಗಳು ತೇಲ್ತಾ ಇದೆ. ಈ ಕಡೆಯಲ್ಲಿ ಕಂಡಾಗ ಮಾಮರ, ಆಹಾ ಕೋಗಿಲೆ ಇಂಪು. ಹೌದು ಸ್ವಾಮಿ, ಅದನ್ನು ಕೇಳಬೇಕು ಅಂತಾದ್ರೆ ಎರಡು ಕಿವಿಯೂ ಸಾಕಾಗ್ಲಿಕ್ಕಿಲ್ಲ. ಅದಕ್ಕೆ ಹೇಳುದು, ಭೂಮಿ ಎನ್ನುವುದು ಸ್ವರ್ಗಕ್ಕಿಂತ ಮುಗಿಲು, ಅದನ್ನೇ ಕಾಣಬೇಕು ಅಂತ ಬಂದವಳು. ಇಲ್ಲಿ ಅಷ್ಟು ಮಾತ್ರ ಅಲ್ಲ, ನವಿಲು ಕರಿಯನ್ನು ಬಿಚ್ಚಿ ಕುಣಿತಾ ಇದೆ. ಎಷ್ಟು ಸ್ವಚ್ಛಂದವಾಗಿ ತಮ್ಮ ತಮ್ಮ ಕೆಲಸದಲ್ಲಿ ತಾವು ತೊಡಗಿಸಿಕೊಂಡಿದ್ದಾವೆ. ಬಹಳ ಆನಂದ ಆಯಿತು. ಹೌದು, ಅದಕ್ಕೆ ಹೇಳ್ತಿರುವುದು ತಿಳಿದವರು ಒಮ್ಮೆ ಕಾಣಬೇಕು ಭುವಿಯನ್ನ. ಭುವಿಯ ಸ್ವರ್ಗವನ್ನ ಕಂಡೆ ಅಂತಾದ್ರೆ ಒಳಿತಾಗ್ತದೆ ಅಲ್ವಾ? ಅಷ್ಟೆಲ್ಲ ಕಂಡಾದ ಮೇಲೆ ಇನ್ನೇನು ಕೆಲಸ ಹೋಗ್ತದೆ? ಮತ್ತೆ ಬಂದು ಜಾಗಕ್ಕೆ ಮತ್ತೆ ಹಿಂತಿರುಗಿ ಹೋಗ್ಬೇಕು. ಕೆಲವರು ಇದ್ದೇ ಇದ್ದಾರೆ. ಹಾಗಾಗಿ ಏನಿಲ್ಲುವುದಲ್ಲ, ನಡೀತೀರಿ ಮುಂದಕ್ಕೆ ಸುರುಗಳನ್ನು ಕೊಯ್ದು.
ಓರ್ವಳಿ ಸೂರೆಗೊಳ್ಳುದ ಮನವ ಓರ್ವಳಿ ಸಾರಿ ಬರುತ್ತಿರೆ ರಾವಣೇಶ್ವರ ಕಂಡು ಚಕಿತದಲ್ಲಿ ಸಾರಿ ಬರುತ್ತಿರೆ ರಾವಣೇಶ್ವರ ಕಂಡು ಚಕಿತದಲ್ಲಿ ಮಾರ ಶರದುರಿಯಿಂದ ಬಳಲುತ್ತಾ ಮಾರ ಶರದುರಿಯಿಂದ ಬಳಲುತ್ತಾ ಭೋರಿ ಸುಂದರಿ ಯಾರೋ ಈ ವೈಯಾರಿ ಯಾರೋ ಈ ವೈಯಾರಿ ಚಂದ್ರ ಚಕೋರಿ ಭುವನ ದಿನ ಕಾಣೆ ಈ ಭುವನದಿ ನಾ ಕಾಣನೆಂದನು ಅಡಿಗಡಿಗೆ ವಿಸ್ಮಿತನಾಗಿ ನುಡಿಸಿದ ನೀರೇ ವೈಯಾರದಿಂದಲೇ ಬರುತ್ತಿರಲು ಕಂಡೋ ಮಿತ್ರ ಸೊತ್ತ ಇಲ್ಲೀಗ ಅದಲ್ಲದೆ ಹೋದ್ರೆ ನೀನು ಹೇಳಿದ್ದೇನಾ ಭೂಲೋಕದಲ್ಲಿ ವನವಿಹಾರ ಮಾಡುವೆಂದು ಹಾಗೆ ಹೋದದ್ದು. ಹೌದು. ವನದ ಸೌಂದರ್ಯ ಕಾಣಬೇಕು ಎನ್ನುವ ಹಾಗೆ ಬಂದಾಗ ವನದೇವಿ ಎದುರಾದಾಗ ಆಯ್ತಲ್ವೇನೋ. ಅಲ್ವಾ ದೇವಿ? ಯಾವ್ದು? ವನದೇವಿ. ವನದೇವಿ. ಹೌದು. ಅದಲ್ಲದೆ ಹೋದ್ರೆ ಹ. ಏನಂದ? ಹ. ಏನ್ ಚಂದ, ಅಯ್ಯವ್ವ. ಏನು ರಪ್ಪು, ಅಯ್ಯವ್ವ. ಏನು ಯಾರ? ಅಯ್ಯವ್ವ. ಇಂಥ ಸೌಂದರ್ಯದ ರಾಶಿಯನ್ನ ನಾನು ಕಂಡದ್ದೇ ಇಲ್ವಾ? ನೀವು ನನ್ನ ಕುತ್ತಿಗೆ ರಾಶಿ ತೆಗಿಬೇಡಿ. ನೀನು ಸ್ವಲ್ಪ ಉದ್ದೇ ಇರ್ಬೇಕಿತ್ತ, ಸೊಂಟ ಆದ್ರೂ ಹಿಡಿತಿದ್ದೆ ಪುಣ್ಯ, ಅದು ನೀ ಸಿಗು ಕುತ್ತಿಗೆ ನನಗೆ. ಮತ್ತೆ ತೆಗಿ. ಅದಲ್ಲದೆ ಹೋದ್ರೆ ಅಷ್ಟು ಚಂದ, ಅಷ್ಟು ಚಂದ, ಅಷ್ಟು ಅಂದ, ಅಷ್ಟು ಅಂದ. ಈ ಇಂತಹ ಸೌಂದರ್ಯ ಎನ್ನುವುದು ಭೂಲೋಕದಲ್ಲಿ ಉಂಟು ಎನ್ನುವ ಹಾಗೆ ಇದ್ರೆ ನಾ ಕಾಣೆ, ಈ ಸುಂದರಿ ನಾ ಕಾಣೆ, ನಾ ಕಾಣೆ. ನಿನಗದು ಕಡಿಮೆ ಆದದ್ದ? ನಾ ಕಾಣೆ, ನಾನು ನೋಡ್ಲೇ ಇಲ್ಲ ನಾನು ನೋಡ್ಲಿಲ್ಲ. ಅಂತಹ ಸೌಂದರ್ಯದ ರಾಶಿ. ರಾಶಿ. ಈ ಸೌಂದರ್ಯ ರಾಶಿಯ ಬಗ್ಗೆ ವಿವರಣೆ ಮಾಡ್ತಾ ಹೋದೆ ಅಂತ ಆದ್ರೆ ಪದಗಳು ಸಾಲುವುದಿಲ್ಲ, ಸಿಗುದಿಲ್ಲ, ಕವಿತೆಗಳು ಸಾಲುವುದಿಲ್ಲ, ಸಾಗುವುದಿಲ್ಲ, ದಿನಗಳೇ ಸಾಕಾಗುವುದಿಲ್ಲ ಸಾಗುವುದಿಲ್ಲ ಅಂತ ಆದ್ರೆ ಇಲ್ಲಿಗೆ ಮುಗಿಸುವ. ಕರ್ಮ. ಇಲ್ಲಿಗೆ ನಾವೇ ಮಾತಾಡ್ತಾ ಇದ್ದೇವೆ ಅಂತ ಆದ್ರೆ ಅವಳು ಇಲ್ಲಿಂದ ಹೋಗ್ತಾಳೆ. ಹೋಗ್ತಾಳೆ. ಬಂದದ್ದು ಎಲ್ಲಿಂದಲೋ? ಎಲ್ಲಿಂದೋ? ಯಾಕಾಗಿ ಬಂದಿದ್ದಾಳು? ಯಾಕಾಗಿ ಬಂದ್ಲು? ಏನು ಬಂದಿದ್ದಾಳು? ಅಲ್ಲಿ ಇರುವೆ ಬಂತು. ಎಲ್ಲಿಗೆ? ಅಲ್ಲಿ ಇದ್ದ ಜಾಗದಲ್ಲಿ. ಇದ್ದ ಜಾಗದಲ್ಲಿ ಇರುವ ಬಂದದ್ದಲ್ಲ, ಇಲ್ಲಿ ಸೌಂದರ್ಯವನ್ನು ಕಾಣಬೇಕಾಗಿ ಬಂದದ್ದು ಅಥವಾ ಬೇರೆ ಏನಾದ್ರೂ ಕಾರ್ಯದಿಂದ ಬಂದಿದ್ದಾಳೆ ಎನ್ನುವ ಹಾಗೆ ಇದ್ರೆ, ಅವಸರದಿಂದ ಬಂದವಳಾಗಿದ್ರೆ, ನಾವಿಬ್ರೆ ಇಲ್ಲಿ ಮಾತಾಡ್ತಾ ಇದ್ದೆ ಅಂತ ಆದ್ರೆ ಅವಳು ಹಿಂದ್ಗಡೆಯಿಂದ ಹಿಂದೆ ಹಾಕಿ ಹೋದ್ರೆ ಇಂಥ ಸೌಂದರ್ಯ ರಾಶಿ ನಮ್ಮ ಕೈಗೆ ಸಿಗದೆ ಇದ್ದರೆ ಏನಾದ್ರೂ ಪ್ರಯೋಜನ ಉಂಟೇನಾ? ಇಲ್ವೇ ಇಲ್ಲ. ಆದ್ದರಿಂದ ನಾನು ಹೋಗಿ ಮಾತಾಡುವುದಿಲ್ಲ. ಯಾಕೆ ಹೇಳು? ಯಾಕೆ? ಪ್ರಪಂಚದ ಜನ ಆಡ್ತಾರೆ, ರಾವಣೇಶ್ವರ ಹಾಕಿಲ್ಲಿ ಹೋಗುವಂತ ಹೆಣ್ಣು ಮಕ್ಕಳನ್ನ ನೋಡಿಕೊಂಡು ಅಡ್ಡ ಹಾಕಿ ಮಾತಾಡ್ತಾನೆ ಎನ್ನುವ ಹಾಗೆ. ಹೆಣ್ಮಕ್ಳು ಹುಚ್ಚ ಅಂತಾರೆ ಮತ್ತೆ. ಯಾರು? ಹೆಣ್ಮಕ್ಳು ಹುಚ್ಚ ಬಿಟ್ಟ ಆಡುವವರ ಬಾಯಿಗೆ ನಾವೇನು ಸಂಕೋಲೆ ಹಾಕ್ಲಿಕ್ಕೆ ಆಗುವುದಿಲ್ಲ. ಎಷ್ಟು ಆದರೆ ಪ್ರಚಾರ ಜೊತೆಗೆ ಅಪಪ್ರಚಾರ ಎನ್ನುವುದಾಗುತ್ತದೆ. ಆದ್ದರಿಂದ ಅಪಪ್ರಚಾರ ಆಗಬಾರದು. ನಮ್ಮಲ್ಲಿ ಮಾತಾಡ್ಲಿಕ್ಕೆ ಜನ ಇದ್ದಾರೆ. ಯಾರ್ಯಾರು ಬೇಡ, ಯಾರು ಹುಡುಕುದು ಬೇಡ. ಈ ಧರ್ಮಕ್ಕೆ ಸಂಬಳ ನಿನಗೆ ಇವತ್ತು. ಅದಕ್ಕೆ ನೀನೆ ಅವಳ ಹತ್ರ ಹೋಗಿ ಯಾರು ಎಲ್ಲಿಂದ ಬಂದದ್ದು ಅಂತ ಒಂದು 4 ಮಾತಾಡಿ ಕರಿಬೇಕು. ಓ ನಾಯಿ ಮರಿ, ಕರ್ಮ ಎದ್ದೆದ್ದ ಈಗ ಶಬ್ದವೂ ಗೊತ್ತಾಗೋದಿಲ್ಲ. ನಿನ್ನ ಸಂತಾನದವ್ರ ಹೆಸರು ಹೇಳಬೇಡ, ಮಾನವನ ಹೆಸರು ಹೇಳು. ನಾರಿ ಮಣಿ ಯಾರಲೇ ತರುಣಿ ನೀನು ತೀರನ್ಯಾಗೆ ಕಿರುನಗೆಯ ಯಾರಲೆ ತರುಣಿ ನೀನು ಮೀರಲೆ
ಬೇಗ ಉಸಿರು ಬೇಗ ಉಸಿರು ಎತ್ತಡು ಯಾನೆಲೆ ಕರುಣಿ ನೀನು ವೀರ ಯಾಕೆ ಕಿರುನಗೆಯ ತೈದ ಯಾರೇ ಅಷ್ಟೇ ಇಲ್ಲ ಪುಣ್ಯಾತ್ಮ, ಇದಕ್ಕಾದ್ರೂ ಕಾಲು ಎತ್ತಿದೆಯಲ್ಲ. ಅಲ್ಲಿ ಮಾತಾಡ್ಸು. ಓ ಹೆಣ್ಣೆ ನನ್ನನ್ನೇ ಕರ್ದು. ಹೆಣ ಏಯ್! ಹೆಣ ನೀನ್ ಹಾಕರಿದಾರ ನಿನ್ನ ಹೆಣವೇ ಬರ್ತದೆ, ಮತ್ತೇನಿಲ್ಲ. ಹೆಣ ಹೀಗೆ ಬರ ನೀನ್ ನಿಮ್ಮಲ್ಲಿ ಹಾಗೆ ಕರೀರಿ ಹೆಣ್ಮಕ್ಳ ನೀವು. ಅಲ್ಲ ಸ್ವಲ್ಪ ಜೀವದಲ್ಲಿ ನೀವು ಒಬ್ಬರಾಗಿದ್ದೀರಲ್ಲ ಅದಕ್ಕೆ ಹೆಣ. ಹಾಲು ಉದುರಿಸ್ತಾರೆ ಮತ್ತೆ. ಅದಲ್ಲ ಹಾ. ನಿಮ್ಮನ್ನು ನೋಡಿದಾಗ ನನ್ನ ಹೆಸರು ಅದಲ್ಲ, ಅದಲ್ವಾ? ಹೆಸರು ಅಂತಿದ್ದಾರೆ. ಹೌದಾ? ಹಾ. ಹಾಗಾದ್ರೆ ಹೆಸರು ಉಂಟು ಅಂದ್ರೆ ನಿಮ್ಮ ಹೆಸರೇನು? ಹಾ. ಯಾಕಾಗಿ ಬಂದಿರಿ? ಹಾ. ಕೆಲಸ ಇಲ್ಲದೆ ಬಂದ್ರ್ಯಾ ಹಾ. ಅಥವಾ ಏನಾದ್ರೂ ಇಲ್ಲಿ ಕೆಲಸ ಇದ್ದು ಬಂದಿದ್ರಾ? ಅಂದ್ರೆ ನೀನೀಗ ಕೆಲಸ ಇಲ್ಲದೆ ಇಲ್ಲಿಗೆ ಬಂದಿದ್ದೆ ನೀನು? ಹಾಗಲ್ಲ, ಹಾ. ನಿಮ್ಗೆ ಕೆಲಸ ಇಲ್ಲದೆ ತಿರ್ಗಾಡುದ ಇಲ್ಲಿ? ಇಲ್ಲಿಯಾ? ಹೌದು. ಖಂಡಿತವಾಗಿಯೂ ಅಲ್ವೇ? ಹಾ, ಕೆಲಸ ಹಾಗಾದ್ರೆ. ಇದ್ದೇ ಬಂದು. ಹೌದಾ? ಹಾಗಾದ್ರೆ ನಿಮ್ ಹೆಸರೇನು? ಹಾ. ಯಾಕಾಗಿ ಬಂದ್ರಿ? ಹಾ. ಒಂದು ಎಂತದಾ? ಒಂದು ಕೆಲವಷ್ಟು ಆಯ್ತಲ್ಲ. ಒಂದು ಕೆಲವಷ್ಟು ಆಗ್ತದೆ. ಯಾವ್ದು? ಒಂದೇ ಹೇ, ನಿನ್ನ ಅಭಿನಯ ಮಾತಿ ಒಂದಕ್ಕೊಂದು ಸಂಬಂಧವೇ ಕಾಣ್ತಾ ಇಲ್ಲ. ಎಂತದ್ದು ಒಂದು ಒಂದು ಹೇಳ, ಎದ್ದಿದೆ? ಒಂದು ಹೇಳ. ಹೇ, ಇಲ್ಲಿ ಒಮ್ಮೆ ಹೇಳು ಅಂತ ಹೇಳಿದ್ದು, ಒಮ್ಮೆ ಹೇಳ್ಬೇಕು. ಸಂಪೂರ್ಣ ವಿಳಾಸ. ಒಬ್ಬ ಕೇಳುವ ದೊಡ್ಡ ಜನ ನೀವ್ಯಾರು ಅಂತ ಕೇಳ್ಬೋದಾ? ನಾನು ತಲೆ- ದೇವ್ರೇ, ಮೇಲ್ಬಿದ್ದ, ದೊಡ್ಡ ಚಾಪ್ ಬಿಡುದಾ? ಹಾ. ಚಾಪ್ ಬಿಡುದಾ? ಹೇಗಲ್ಲ? ಹಾ? ಆ ಹುಲಿವೇಷಕ್ಕೊಂದು ಮರ್ಯಾದೆ ಉಂಟು. ಇನ್ನು ಮಾತರುವಾಗ ಹಿಡಿದಂತ ಹುಲಿವೇಷ ನೋಡಿದ್ರೆ ಅದಲ್ಲ. ನಿನಗೆ ಕರ್ಮನೇ ಅದು. ಪರಿಚಯ ಹೇಳುವ ಮೊದಲು ನೀವ್ಯಾರಂತ ಹೇಳ್ಬೇಕಲ್ಲ, ಅದು ನಿಮ್ಮ ಅಭಿನಯದ ಬಣ್ಣ. ನಾನು ಮಾತಾಡಿದ ಹುಲಿಯ ಬಲಿ ಬಿಡಿಸ್ತೇನೆ ಪಾಪಿ. ಚಾಪಲ್ಲಿ ಹೇಳ. ದೊಡ್ಡ ಜನ ದೊಡ್ಡ ಜನ ಹೌದೌದು, ಎಷ್ಟು ದೊಡ್ಡ ಜನ. ದೊಡ್ಡ ಜನ. ಹಾ, 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 ಹಾ. ಹೆಸರು ಕೇಳಿದ್ದೀರಾ? ಯಾವುದು? ರಾವಣ. ರಾವಣ. ಏನ್ ದೇವರೇ, ನೀನೀಗ ರ ಹ? ರ ಆಹಾ. ವಣ ವಣವಣವೇ ನಾವು. ಅದಲ್ಲ. ಅದಕ್ಕೆ ಹೇಳಿ ರ ಆಹಾ. ಮತ್ತಿದ್ದದ್ದ ರಾವಣ. ಆ, ಮಾವ. ರಾವಣ ಅಂದ್ರೆ ಅವರ ಮಾವ. ಅವಲ್ಲ ಅವರು. ಅವ್ರ ನಾನು ಅವನ ಸಕ. ಸಾಕನ ನೀನ. ನಿನ್ ಮೂಗಿನ ಉದುರಿ ಬಿದ್ದದಲ್ಲ ಈಗ. ಹೇ, ಹಾಗಲ್ವಾ ನೀನು ಎಣಿಸಿದ್ದು ಮಾಡಿದ್ದರೆ ನೋಡಿದುಂಟಲ್ಲ. ರಾವಣ ಅಂತ ಹೇಳಿದ್ರೆ ಇದೇ ಜನವೇನು ತಿಳಿಸಿದ ಇದೆ, ನನ್ನಷ್ಟು ಹಗುರ ಮಾಡ್ಲಿಕ್ಕಿಲ್ಲ. ಯಾಕೆ? ವಿಮಾನ ಓಡಿಸೋದು ನಾನೇ. ಹೌದಾ? ವಿಮಾನ ಓಡಿಸೋದು ನಾನೇ. ಎಂತದ್ದು ಪುಣ್ಯಾತ್ಮ. ಯಾವ್ದು? ವಿಮಾನ ಓಡಿಸೋದು. ಪುಷ್ಪಕ ವಿಮಾನವನ್ನು ಓಡಿಸುವುದು. ಪುಷ್ಪ ನಾನು ಹೇಳಿದೆ. ಧರ್ಮ ಓಡಿಸಬೇಕೆನ್ನುವ ಹಾಗಿಲ್ಲ, ಅದರಲ್ಲಿ ಕುಳಿತರೆ ಸಾಕು. ಅದೇ ಹೌದು. ಸಾರಥಿಯ ಸ್ಥಾನದಲ್ಲಿ ನಾನಿದ್ದೇನೆ ಎನ್ನುವ ಹಾಗೆ. ಮತ್ತೆ ನೀವು ಅಲ್ಲೇ ತಿರ್ಸು ಈ ಕಡೆ ತಿರ್ಸು ಆ ಕಡೆ ತಿರ್ಸು ಅಂತ ಮತ್ತೆ. ನಾನು ಯಾಕೆ ಹೇಳು? ನಿನ್ನ ಮನಸ್ಸು ಮಂಗ ಅಂತ ಆವಾಗ ಹೇಳಿದ್ದಲ್ಲ. ಮಂಗದ ಮನಸ್ಸು ನೀ ಎಲ್ಲಿ ಹೋದ್ರೂ ಹೋದ ಹೇಳಿಕ್ಕಾಗುದಿಲ್ಲ ಅದಕ್ಕೆ. ಎಲ್ಲೆಲ್ಲ ಹೋಗುದು? ಹೇ, ಹೀಗೆ ಬಾ. ಸತ್ಯ ಹೇಳು, ನೀನು ಅವರಲ್ಲಿ ಈ ಕೆಲಸಕ್ಕೆ ಸೇರಿ ಎಷ್ಟು ಸಮಯ ಆಯ್ತು? ಈ ಮೊದಲು ಎಲ್ಲಿದ್ದೆ? ಯಾರ ಒಡನಾಟ ಮಾಡಿದ್ದೆ? ಸತ್ಯ ಹೇಳು. ಕೆಲಸ ಸೇರಿದಲ್ಲ, ಮತ್ತೆ ಇಟ್ಕೊಂಡದ್ ನನ್ನ. ಏ ದೇವ್ರೆ, ಹೀಗೂ ಉಂಟಾ? ಹೀಗೂ ಉಂಟಾ? ಈ ಭೂಮಿಯಲ್ಲಿ ಏನು ಕೇಳಬೇಕು? ನಾವ್ಯಾಕಿದ್ದೆ? ಯಾವ ಪ್ರಕರಣ ಆದ್ರೂ ಬೇಕು, ಇದ್ದಿದ್ದು ಪ್ರಕರಣ ಒಂದು ಬೇಡ. ನಿನ್ನ ಕರ್ಮ ಇಟ್ಟುಕೊಂಡದ್ದು ಅಂತ ಹೇಳಿದ್ರೆ ಯಾವುದಕ್ಕೆ? ಕೆಳಕಲಕ್ಕೆ. ಅದನ್ನು ಬಾಯಿ ಬಿಟ್ಟು ಅವಳು ಏನಾದ್ರು ಆಲೋಚನೆ ಮಾಡ್ತಾಳೆ. ಅವ್ರಿಗೆ ಅದೆಲ್ಲ ಗೊತ್ತೇ ಆಗುದಿಲ್ಲ ಮತ್ತೆ. ನಿಮ್ಮ ಭೂಲೋಕದಲ್ಲಿ ಹೀಗೂ ಉಂಟಾ? ನಿಮ್ಮ ಭೂಲೋಕದಲ್ಲಿ ಹೀಗೂ ಉಂಟಾ? ಪುರುಷರು ಪುರುಷರು. ಮಿತ್ರ ಮಿತ್ರ ಮಿತ್ರ. ಓ, ಮಿತ್ರತ್ವ. ಹೌದೌದು, ಹಾ, 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 ಹಾ. ಅದಕ್ಕಾಗಿ ಇಟ್ಕೊಳ್ಳೋದು. ಹಾ. ದೊಡ್ಡ ಜನವೇ ನಾವು. ದೊಡ್ಡ ಜನ. ಹೌದೌದು. ಹಾಗಾದ್ರೆ ನಿನ್ನ ಹೆಸರು ಯಾರು? ಹೆಸರೆಂತ? ಹೆಸರಿದೆ? ಹೆಸರೆಂತ? ನಾನು ಅದು ಹೇಳುದು. ನಿನ್ನ ಅಪ್ಪನ ಹೆಸರಿಲ್ಲ ನನಗೆ. ವಣ ವಣ. ಅವ ರಾವಣ, ನಾನು ವಣ. ಹೌದಾ? ಹೌದಾ? ಒಳ್ಳೆ ಕೆಲಸ. ನನಗೂ ನೆನಪು ಹೋಗಿತ್ತು. ಹಾಗಾದ್ರೆ ಹಾ. ನಿನ್ನ ನಾಮಧೇಯ ಹೌದು, ವಣ ವಣ. ವಣ. ಹಾ. ನಾವು ವಣದ ಹತ್ರ ಎಲ್ಲ ಮಾತುಕತೆ ಹೆಚ್ಚು ಮಾಡುವ. ವಣೇಶ್ವರ. ಅವ ರಾವಣೇಶ್ವರ, ವಣೇಶ್ವರ. ನೀವು ವಣೇಶ್ವರ. ಅವ ರಾವಣೇಶ್ವರ. ಓಹೋ, ಅವರಿಗೆ ಅವರಿಗೆ ನಾನು ಮಿತ್ರ. ಮಿತ್ರ. ಹೌದೌದು. ಅವನಿಗೆ 10 ದಾರಿ. ನಿಮಗೆ ಒಂದೇ ದಾರಿ. ಅವರಿಗೆ 10 ತಲೆ, ಹೌದು. ನಿನಗೆ ಒಂದೇ ತಲೆ. 10 ದಾರಿ ಕೆಲಸ ಬಂದ್ ಮಾಡ್ತದೆ ಅದಕ್ಕೆ. ಅವ್ರಿಗೆ ತಲೆ ಇಲ್ಲ. ಹಾ?
ನಿನ್ನ ಕರ್ಮ ತಲೆ ಉಂಟು ಕುತ್ತಿಗೆ ಇರುವುದು ಒಂದೇ ಅಂತ ಹೇಳು. ಕುತ್ತಿಗೆ ಒಂದೇ ಒಂದೇ. ಒಂದೇ ಕೊಟ್ಟು. ಹೌದೌದು. ಬಹಳ ಒಳ್ಳೇದಾಯ್ತು. ಈಗ ಒಣ ಬಂದು ಕೇಳಿತ್ತಲ್ಲ, ಹೌದು. ಒಣಕ್ಕೆ ಉತ್ತರ ಕೊಡುವಷ್ಟು ನಾನು ಸಣ್ಣ ಒಳಲ್ಲ. ಬೇಕಾದವರೇ ಬಂದು ಕೇಳಿದ್ರೆ ಉತ್ತರ ಕೊಡ್ತೇನೆ. ಹೇಗೆ? ಅಯ್ಯ, ಸರಿಯಾದ ಜಾತಿ ಹೆಣ್ಣ. ಅದನ್ನೇ ಕೇಳುವಂತ ಹೋಗದ್ರ ಹ. ಅದನ್ನು ಬಿಟ್ಟು ಸುತ್ತು ಬಳಸಿ ಏನೇನೋ ಹೇಳಿ ನಿನ್ನ ಮರ್ಯಾದೆಯನ್ನ ತೆಗೆದುಕೊಂಡೆ, ನನ್ನ ಮರ್ಯಾದೆಯನ್ನು ಅಲ್ಪ ಸ್ವಲ್ಪ ಕಳೆದೆ. ಇನ್ನ ನೀ ಯಾವ ಕರ್ಮಕ್ಕೆ ಕರೆದೋ ಇವತ್ತು ಪುಣ್ಯಾತ್ಮ. ಓದೋದೆಲ್ಲ ಹೋಯ್ತು, ಸಿಕ್ಕರೆ ಸಿಕ್ಲಿ. ನೀನ್ ಬಿಡ, ನೀನು ಮಾತಾಡಿಸುದು ಬೇಡ, ನಾನೇ ಮಾತಾಡಿಸ್ತೇನೆ ಅಂತಂದ್ರೆ ಅವಳು ಇಲ್ಲಿಯವಳಲ್ಲ ಎನ್ನುವುದು ಸ್ಪಷ್ಟ. ಯಾಕೆ ಭೂಲೋಕದ ಯಾವುದೇ ರೀತಿಯಾದಂತಹ ಗುರು ಎನ್ನುವುದವಳ ಪಾಲಿಗಲಿಲ್ಲ. ಅಂದ್ರೆ ಭೂಲೋಕದವಳಲ್ಲ ಅಂತ ಆದ್ರೆ ಯಾರಾಗಿರಬಹುದು? ಪರಿಚಯ ಕೇಳಬೇಕಾ? ನಾನೇ ಕೇಳ್ತೇನೆ. ಓ ತರುಣಿ, ಯಾರೇ ಕರುಣಿ ಮಡಿ ತಪೋಪದಿ ಉದಗದಿಯ ದಯ ತಿರಲೋಕದಿ ಕುಮಾರಿ ಯಾರೇ ಕರುಣಿ ಮಡಿ ನಾಮವತಾರೈದ ನಿರುಮಡಿ ನಾಮವತಾರೈದ ನಿರುಮಡಿ ಹೋರನೆ ನರವನು ಮಾರನು ಎದೆದನು ಹೋರನೆ ನರವನು ಮಾರನು ಎದೆದನು ಶರೀರವನ್ನು ವಿವಕಾರವನ್ನು ಎಲ್ಲಿ ಯಾರೇ ಕರುಣಿ ಮಡಿ ನಾಮವತಾರೈದ ನಿರುಮಡಿ ಒಳ್ಳೆ ಶಹಪು. ಇದು ಬೇಕು, ಯಾವ್ದು? ಇದು ಬೇಕು. ಅದು ಯಾವುದು ಬೇಕಂತ ಮೊದಲು ಹೇಳು. ಹೆಜ್ಜೆ ಹೆಜ್ಜೆ ಒಂದು ಗೊತ್ತಾ? ಕಡಿಮೆ ಆಯ್ತು. ಕಡಿಮೆ ಆಯ್ತಾ? ಕಡಿಮೆ, ಕಡಿಮೆ, ಕಡಿಮೆ. ಕಡಿಮೆ ಆಯ್ತಾ? ಕಡಿಮೆ, ಕಡಿಮೆ, ಕಡಿಮೆ. ಇನ್ನು 4 ಬೀಳ್ಬೇಕಿತ್ತು. ಸರಿಯಾಗಿ ಬಿಡ್ಬೇಕು. ಇನ್ನಾಕಲ್ಲ, ಈಗ 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 ಇನ್ನಾಕ್ ಬಿಡ್ಬೇಕು. ಬೇಡ. ಇನ್ನಾಕ್ ಬಿಡ್ಬೇಕು. ಅದಕ್ಕಾಗಿ ಸೇರಿಸ್ಕೊಡ್ಬೇಕು. ಯಾರು ಎಲ್ಲಿ ಮಾತಾಡಬೇಕು ಅಲ್ಲೇ ಮಾತಾಡಬೇಕು. ಅಡ್ಡಿಲ್ಲ. ನಿನ್ನ ಸರಿದಿ ಮುಗಿತಲ್ಲ, ಹಾ, ಮುಗಿದು. ಇಲ್ಲಿ ಮಾತಾಡ್ಲಿಕ್ಕಿಲ್ಲ. ಇಲ್ಲ, ಇಲ್ಲ. ನಿನಗಿದೆಲ್ಲ ಸಿಗುವುದಿಲ್ಲ, ನನಗೆ ಸಿಗುವುದ? ಗೊತ್ತು ಸುಮ್ಮನೆ. ಓ ತರುಣಿ, ಓ, ನಿನ್ನನ್ನೇ ಕೇಳ್ತಾ ಇರುವುದು. ಆತ ನನ್ನ ಪರವಾಗಿ ಬಂದ, ಅದರಲ್ಲಿ ಪರಿಚಯ ಹೇಳಲಿಲ್ಲ ನೀನು. ಹಾ, ಆದರೂ ನಿನ್ನ ಪರಿಚಯವನ್ನು ಕೇಳಬೇಕು. ಹಾ. ಯಾರು, ಎಲ್ಲಿಂದ ಬಂದವಳು, ಯಾಕಾಗಿ ಬಂದವಳು, ಹಾ. ಇಲ್ಲೇ ಇರುವವಳ ಅಥವಾ ಮನೆ ಬೇರೆ ಉಂಟೋ, ಹಾ. ಅಥವಾ ವನಾರ್ಥಿಯಾಗಿ ಬಂದವಳು, ಅಥವಾ ನಿಮ್ಮವರನ್ನೆಲ್ಲ ಕರೆದುಕೊಂಡು ಬಂದಂತಹ ಸಂದರ್ಭಕ್ಕೆ ಹಾ. ನೀನೊಬ್ಬಳೇ ಉಳಿದು ಮತ್ತವರೆಲ್ಲ ಹೊರಟು ಹೋದ್ರು. ನಾವು ಹೋಗಿದ್ದೆಲ್ಲ ಬಿಡು. ಹಾಗಾದ್ರೆ ಅಲ್ಲ, ಇವ್ರು ಇಲ್ಲಿದ್ರು, ಉಳ್ದೋರೆಲ್ಲ ಇರೋದು. ಉಳಿದವರೆಲ್ಲ ಪ್ರಶ್ನೆ ಹೋಗಿ ಮಾಡ್ತಾ ಇದ್ದೇನೆ ನಾನು. ಆಮೇಲೆ ಬೇಕಾದ್ರೆ ಕೇಳಿತ್ತು, ಹಾ. ಅದಲ್ಲದೆ ಹೋದೆ. ಸೌಂದರ್ಯದ ರಾಶಿ, ಆಹಾ. ಸೌಂದರ್ಯದ ಖನಿ, ಹಾ, ನೋಡಿ. ನಿನ್ನಂತಹ ಸೌಂದರ್ಯದ ರಾಶಿ ಈ ಭುವನದಲ್ಲಿ ನಾನು ಇದುವರೆಗೆ ಕಂಡದ್ದಿಲ್ಲ. ಓ, ಎಂತಹ ಸೌಂದರ್ಯ! ಹಾ. ಅಳಕಾಳಿ, ಸುಕಟಾಳಿ, ನಳಿನಾಕ್ಷ, ವಕ್ಷೋಜಾತ, ಮಾಂತ್ಯ ಎನ್ನುವುದು ಹಾ, ಮಂಕಾಳಿ, ಕಡಿಕಾಳಿ, ಮಂಕಾಳಿ. ಏ, ಕರ್ಮ. ಯಾಕೆ ನಿನ್ನ ಸಂತಂದು ನಾನು ಏನೋ ಹೇಳ್ತಾ ಇದ್ದೇನೆ. ಮಹಾಕಾಳಿ, ಭದ್ರಕಾಳಿ, ಚಂಡಿ, ಚಾಮುಂಡಿ ಅದನ್ನೆಲ್ಲ ನೆನಪು ಮಾಡಿಕೊಂಡ್ರೆ ಈ ಸೌಂದರ್ಯ ಬಣ್ಣಿಸ್ಲಿಕ್ಕಾಗ್ತದೇನು? ಅದು ಭೀಕರ ಸ್ವರೂಪ. ಇದು ಹಾಗಲ್ಲ, ಇದು ಸೌಂದರ್ಯ. ಅಳಕಾಳಿ ಅಂತ ಹೇಳಿದ್ರೆ ಏನು? ಹಾ, ಅದಕ್ಕಾಗಿ ಅಂತ. ಅಳಕಾಳಿ ಅಂತ ಹೇಳಿದ್ರೆ ಅವಳಲ್ಲಿರುವಂತಹ ನೆತ್ತಿ ಅಷ್ಟು ಮಾತ್ರವೇ ಅಲ್ಲ. ಆ. ಸುಕಟಾಳಿ ಅಂತ ಹೇಳಿದ್ರೆ ಏನು? ಏನು? ಮರಿದುಂಬಿ ಅಂತಿರುವಂತಹ ಆಕೆಯ ಮುಂಗುರುಳು ಆಹಾ. ಅಷ್ಟು ಮಾತ್ರವೇ ಅಲ್ಲ. ಆ. ಆಕೆ ನಡೆಯುವಾಗ ಹಂಸದಂತಹ ನಡಿಗೆ. ಹಾ. ಮತ್ತೊಂದು ಹೇಳಬೇಕು, ಗಜ ನಡಿಗೆ. ಗಜಗಾಮಿನಿ. ಹಾ, ಗಜಗಾಮಿನಿ, ಗಜಭುಜಗಾಮಿನಿ. ಗಜಗಾಮಿನಿ ಎನ್ನುವುದನ್ನು ಹೇಳುವುದುಂಟು. ಒಂದು ಹೆಜ್ಜೆ ಅಂದ್ರೆ ಆನೆ ಹೆಜ್ಜೆ. ಯಾಕೆ? ಆನೆ ಹೆಜ್ಜೆಯನ್ನು ತಾಸ್ತಾರಲ್ಲ. ಅಲ್ಲಪ್ಪ. ಗಜಗಾಮಿನಿ ಅಂತ ಹೇಳಿದ್ರೆ ಆನೆ ನಡೆಯುವುದೇ ಒಂದು ಗಂಭೀರ, ಆ ಗಾಂಭೀರ್ಯವಾದಂತಹ ನಡಿಗೆ. ಅಷ್ಟು ಮಾತ್ರ ಅಲ್ವೇ? ಅಷ್ಟು ಮಾತ್ರ ಅಲ್ಲ, ಆಕೆಯ ಕಟಿ ಹಾ, ಕಟಿ. ಸಿಂಹ ಕಟಿ. ಸಿಂಹ ಕಟಿ. ಯಾವ್ದಾ? ಸಿಂಹ ಕಟಿ. ಎದ್ದ ಧರ್ಮ ಕಟಿ. ಕಾಟಿಳ್ಳಿ ಎನ್ನುವುದು ಎಲ್ಲಿರಬೇಕು? ಎಲ್ಲಿರ್ಬೇಕು? ಅಲ್ಲಿಯೇ ಉಂಟು. ಅಲ್ಲೇ ಉಂಟು. ಅದೇ ರೀತಿ ಯಾವ್ದು ಎಲ್ಲೆಲ್ಲಿರಬೇಕು, ಎಷ್ಟೆಷ್ಟಿರಬೇಕು, ಯಾವ ರೀತಿಯಲ್ಲಿರಬೇಕು, ಇರ್ಬೇಕು. ಅದೆಲ್ಲವೂ ಕೂಡ ಅಲ್ಲಲ್ಲೇ ಆ ಬ್ರಹ್ಮ ತಿದ್ದಿ ತೀಡಿ ಕೆತ್ತಿ ಇಲ್ಲಿವರೆಗೆ ಕಳಿಸಿ ಕೊಟ್ಟಿದ್ದಾರೆ. ಅಲ್ಲ. ಓ ತರುಣಿ, ಓ. ಯಾರು ನೀನು? ಯಾರು? ಎಲ್ಲಿಂದ ಬಂದೆ? ಯಾಕಾಗಿ ಬಂದೆ? ಯಾರು ನಿನ್ನ ತಾಯಿ ತಂದೆ? ನಿನಗೆ ಮದುವೆಯಾಗಿದೆಯೋ? ಮದುವೆಯಾಗಿದೆ ಅಂತಾದ್ರೆ ಯಾಕೆ ಮದುವೆಯಾಗಿದೆ? ಗಂಡ ಇದ್ದಾರೆ ಅಂತಾದ್ರೆ ಯಾಕಿನ್ನೂ ಗಂಡ ಇದ್ದಾರೆ? ಮಕ್ಕಳಿದ್ದಾರೆ ಅಂತಾದ್ರೆ ಯಾಕೆ ಮಕ್ಕಳನ್ನ ಹುಟ್ಟಿಸಿದೆ? ಒಳ್ಳೆ ಪ್ರಶ್ನೆ. ಆ? ನನ್ನ ಪರಿಚಯ ಹೌದು, ಯಾರು ನೀನು? ಆಲಿಸಬೇಕಾಯ್ತು. ತಡೆದು ನಿಂದಿರೆ ಕಂಡು ಗಣಪನಿಗೂ ಕಲಿ. ತಡೆದು ನಿಂದಿರೆ ಕಂಡು ಗಣಪನಿಗೂ ಕಲಿ. ಒಡಲಕ್ಕಿ ನುಡಿಯಲೋ ಒಡಲ
ಸಂತೋಷ ಆಯಿತು. ಹೌದೌದು. ಗಂಡಂದ್ರೆ ಗಂಡು, ಗಂಡು. ಕಬ್ಬಿಣದ ತುಂಡು. ತುಂಡು. ಇವನಲ್ಲೇ ಕೇಳಬೇಕು ಎನ್ನುವ ಹಾಗೆ. ಹಾ. ಯಾರು 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 ಅಯ್ಯ ಓ, ಮಾರ್ಗದಲ್ಲಿ ಹೋಗ್ತಾ ಇದ್ದಾಳೆ ಸ್ವಲ್ಪ ದೂರನೇ ಇದ್ದೀನಿ. ನನಗೆ ಅಲ್ಲ, ನಿನಗೆ ನಿನ್ನ ಸ್ವರ ಎಲ್ಲಾದ್ರೂ ಹಾಳಾಗುತ್ತದೆ ಅಂತ ನಿಧಾನಾಗಿ ಹೇಳುವಂತ ಹತ್ತಿರ ಬಂದದಷ್ಟೇ. ಹಾಗಲ್ಲ, ಮಾರ್ಗದಲ್ಲಿ ಹೋಗುತ್ತಿರುವಂತ ಹೆಣ್ಣನ್ನು ತಡೆದು ನಿಲ್ಲಿಸಿ ಮಾತನಾಡ್ತಾ ಇದ್ದೀರಿ. ಹೌದೌದು. ಒಬ್ಬ ವೀರನಾದವನಿಗೆ ಕಂಡಾಗ ವೀರನೇ ಅಂತ ಎಣಿಸ್ತವಳು. ನಾವು ವೀರರಲ್ಲಿ ವೀರರೇ. ಶೂರರಲ್ಲಿ ಶೂರರು. ಯಾವುದು? ಶೂರರಲ್ಲಿ ಶೂರರು. ಯಾರು ನೀನಾ? ನೀನ್ ಹೇಳ್ಬೇಡ. ತಡೆದು ನಿಲ್ಲಿಸಿದಂತ ಹೆಣ್ಣನ್ನ ಹಾ. ಮಾತನಾಡಿಸ್ತಾ ಇದ್ದೀರಿ. ಹೌದು. ಒಮ್ಮೆ ಹೆದರಿಕೆ ಆದದ್ದು ಸತ್ಯ. ಹೌದಾ? ಪರಪುರುಷರನ್ನ ಕಂಡದ್ದಿಲ್ಲ. ಪರಪುರುಷರನ್ನ ಒಳ್ಳೆದಾಯ್ತು. ಒಳ್ಳೆ ಕೆಲಸ. ಇದು ಒಳ್ಳೆ ಕೆಲಸ. ಇದು ಒಳ್ಳೆ ಕೆಲಸ. ಪರಪುರುಷರನ್ನ ಕಂಡದ್ದಿಲ್ಲ ಅಂತ ಆದ್ರೆ ಹಾ. ಕೇವಲ ತಂದೆಯನ್ನು ಅಣ್ಣನನ್ನು ತಮ್ಮನನ್ನು ಮಾತ್ರ ಕಂಡದ್ದು. ಮಾತ್ರ ನೋಡಿದ್ದು. ಗಂಡ ಮದುವೆ ಆಗ್ಲಿಲ್ಲ ಅಂತ ಆಯ್ತು ಅವನಿಗೆ. ಹೌದೌದು. ಅಯ್ಯ, ನೀವೇನೋ ಹೇಳುದು ಸತ್ಯ. ಆದ್ರೆ ಇದು ಭೂಲೋಕ. ಹೌದು. ನಾನು ಇಲ್ಲಿಯವಳಲ್ಲ. ಭೂಲೋಕದಲ್ವಾ? ಅಲ್ವೇ? ಹಾಗಾದ್ರೆ ಗೊತ್ತಾಯ್ತು. ಏನು? ಇವಳು ಮಾತಾಡಿದವಳು ಹಾ. ನಾಗ ನಾಗ. ಉರಗ ಕನ್ನಿಕೆ. ಹಾ. ಉರ ಉರ. ಯಾವ್ದ್ಯಾವ್ದ? ಉರಗ ಕನ್ನಿಕೆ. ಹಿಡಿದಿದ್ದೇನ? ಹ್ಮ್. ಮತ್ತೆಂತದ್ದು? ಭಯಂಕರ ಹಾವಾಡಿಗ. ಇವ್ರ ಇಲ್ಲಿ ಕೆಲಸ ಇದ್ರೆ ಅದೇ ಕೆಲಸ ಅವನಿಗೆ. ನೋಡಿದ್ರೆ ಗೊತ್ತಾಗ್ತದೆ ಇವ ಹಾವಾಡಿ. ಹಾವ ಅವಳ. ಹೇ? ಹಾವ. ಯಾರು? ಇಲ್ಲೇ ಹಿಡಿದು ಆಡ್ತದೆ ಈಗ. ಯಾವ್ದು? ನಾನು ಪ್ರಶ್ನೆ ಮಾಡ್ತಾ ಇದ್ದದ್ದು ನೀನು ನಾಗಕನ್ನಿಕೆಯೋ? ನಾಗಕನ್ನಿಕೆ ನಾನಲ್ಲ. ಕನ್ನಿಕೆ ಅಲ್ಲ ಅಂತ ಆಯ್ತು. ನಾನು ಇಲ್ಲಿಯವಳಲ್ಲ. ಭೂಲೋಕದವಳು ಇಲ್ಲಿಯವಳಲ್ಲ. ಹಾ. ಓಯ್ ಅಯ್ಯೋ. ಏನು? ಮರದ ಮೇಲೆ ನೋಡು. ಯಾವ್ದು? ಆವಾಗ ಹಿಡಿದಿದ್ದಲ್ಲ ನಾವು. ಒಂದು ಗಂಡಿನ ಹೆಣ್ಣ. ಹಾ, ಹಾ, ಹಾ. ವಾಲಿಯ ತಂಗಿ. ಏ, ಎಂತದ್ದು? ಏ, ನಿಮ್ಗೆ ಬಾಯಿ ಬಂದು ಹೇಳುದಾ? ನಾನು ಮರ ತೋರಿಸಿದ್ದಲ್ಲ. ಸರಿಯಾಗಿ ಒಮ್ಮೆ ಮೇಲೆ ನೋಡು. ಎಲ್ಲಿ ಮೇಲೆ ಎಲ್ಲಿ ಮೇಲೆ ಮೇಲೆ ಮೇಲೆ. ಹಾ, ಹಾ, ಹಾ. ಎಲ್ಲಿ ಎಲ್ಲಿ ಕೊಡುದೆ? ಕೈ ತೋರಿಸಿದಲ್ಲಿ ನೋಡ್ಬೇಕಲ್ವಾ? ನೋಡುವುದಿಲ್ಲ ಅದಕ್ಕೆ ಹತ್ತಿರ ಬಾ. ಹಾಗೆ ಅಂತರ ಇರಬೇಕು. ಸರಿ. ಮಧ್ಯದಲ್ಲೇ ಕಾಣಬೇಕು. ಆದಿ. ಮೇಲೆ ಕಾಣ್ತಾ ಉಂಟಲ್ಲ. ಹೌದು. ಏನದು? ಮೇಲ್ಗಡೆ ಕಾಣಿಸ್ತಿರುವುದು ಆಕಾಶ. ಹಾ. ಅಲ್ಲಿಂದ ಮತ್ತೆ ಮೇಲೆ. ಅಲ್ಲಿಂದ ಮೇಲೆ ಊರ್ಧ್ವಲೋಕ. ಊರ್ಧ್ವಲೋಕ ಅಂತ ತಿಳಿದಿದೆ. ಹೌದು. ಆ ಲೋಕದಲ್ಲಿಯೂ ಹಾ. ಎಷ್ಟು ಲೋಕಗಳು ಉಂಟಲ್ವಾ? ಆ ಲೋಕದಲ್ಲಿಯೂ ಕೂಡ ಹಲವೊಂದಿಷ್ಟು ಲೋಕಗಳು ಉಂಟು. ಅಲ್ವಾ? ಗಂಧರ್ವ ಲೋಕ, ಹಾ. ಯಕ್ಷ, ಕಿನ್ನರ, ಕಿಂಪುರುಷರ ಲೋಕ. ಕಿಂಗ್ಫಿಶರ್ ಉಂಟು. ಯಾವ್ದು? ಕಿಂಗ್ಫಿಶರ. ಗೊತ್ತಾಯ್ತಲ್ಲ ನಿಂಗೆ ಅದೇ ನೆನಪಾಗುದು. ಕಿನ್ನರ ಕಿಂಪುರುಷರು. ಹಾ. ಅವರಿಗೆಲ್ಲ ಆಡುವಂತಹ ದೊರೆ ಹಾ. ನಿಮಗೆ ಕೇಳಿರ್ಬೋದು. ಯಾರು? ಸುರೇಂದ್ರ. ಇದೆ ಸುರೇಂದ್ರ ಈಗ. ಯಾವ್ದು? ಸುರೇಂದ್ರ. ಹೆಣ್ಣು ವೇಷ ಮಾಡ್ಕೊಂಡು ಬಂದ ಸುರೇಂದ್ರ. ಎಂತದ್ದು? ಸುರೇಂದ್ರ. ಸುರೇಂದ್ರ. ಹೋ ಅಲ್ವಾ? ನಮ್ಮ ದೊರೆ ಅಲ್ಲಿಯ ಆಳುವ ಅಧಿಕಾರಿ ಹಾ. ಸುರೇಂದ್ರ ಅಂದ್ರೆ ಇಂದ್ರ. ಓ ಸುರೇಶ. ಸುರೇಶ್ ಸುರೇಶ್. ಸುರರಿಗೆಲ್ಲ ಈಶನಾದ ಸುರೇಶ. ಹಾ. ಹಾ. ಅವನು ನಮ್ಮ ಪಿತ. ಅವನ ಆಳ್ವಿಕೆಯಲ್ಲಿ ಇರುವವಳು ನಾನು. ಅವನ ಆಳ್ವಿಕೆಯಲ್ಲಿ ಇರುವವರು. ಹೌದು ಹೌದು. ಅವನ ಆಳ್ವಿಕೆಯಲ್ಲಿ ಇರುವವರು ಅಂತ ಆದ್ರೆ ಹೌದು. ನೀನ್ ಯಾರು? ನೀನ್ ದೇವೇಂದ್ರ ಹೆಂಡತಿಯ ಶಚಿದೇವಿಯಾ? ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು. ಕೆಲಸ ಮಾಡ್ಬಾರ್ದು. ನಮಸ್ಕಾರ ಮಾಡು ಅಮ್ಮ. ನೀವು ಶಚಿದೇವಿಯನ್ನು ನಾನು ತಿಳಿಲಿಲ್ಲ. ತಪ್ಪಾಯ್ತು ತಪ್ಪಾಯ್ತು. ತಾಯಿಯನ್ನು ಆಗಿ ನಮಸ್ಕಾರ. ಚಿಚಿದೇವಿ ಚಿಚಿದೇವಿ. ಶಚಿದೇವಿ ಅಳುವುದು, ಅಳುವುದು, ಒಂದು ಕಾಣಿನ. ದೇವೇಂದ್ರ ಒಡೆಯ ಅಂತ ಆದ್ಮೇಲೆ ಒಡೆಯ ಅಂತ ಹೇಳಿದೆ. ಆತನಿಗೆ ನಾನು ಯಾರು ಅಂತ ಹೇಳಿದ್ದೇನೆ. ಯಾರು? ಶಚಿದೇವಿ ನಾನಲ್ಲ. ಅಲ್ಲಿಯ ಆಳ್ವಿಕೆಯಲ್ಲಿ ಹಾ. ಅನಧಿರವೂ ನರ್ತನ ಮಾಡ್ಲಿಕ್ಕೆ ಬರ್ತಾರೆ. ತಿಳಿದಿದ್ದಾರ? ಓ ನಾಟ್ಯಗಾತಿ. ಹಾ. ಸುರಾಂಗನೆ. ಯಾವ್ದು? ಸುರಾಂಗನೆ. ಹೌದಾ ಸುರಾಂಗ. ಯಾರು ಹೇಳು? ಸುರಾಂಗನೆ. ಮತ್ತೊಂದು ವಿಚಾರ ಉಂಟಲ್ಲ. ಆಫೀಸರ್ ಸ್ತ್ರೀ. ಯಾವ್ದು? ಅಪ್ಸರಾಂಗನೆ. ಅಪ್ಸರಾಂಗನೆ. ಹಾ. ನನ್ನ ಬಾಯಲ್ಲಿ ಸಿಕ್ಕಿ ಎಂತದ್ದೆಲ್ಲ ಹೇಳಿದ್ರು. ಅಪ್ಸರಾಂಗನೆ. ಅಪ್ಸರಾಂಗನೆ. ಹಾ. ಅಲ್ಲಿ ಹಲವು ಮಂದಿ ಇದ್ದಾರೆ. ಹಾ. ಕೇಳಿದ್ದೀರ ಹೆಸರನ್ನು? ಅದ್ರಲ್ಲಿ ನೀವು ಯಾರು? ಅದರಲ್ಲಿ ಹಿರಿಯವಳು, ಹಾ. ಚಂದದವಳು. ಗೊತ್ತಾಯ್ತು ನನಗೆ. ಹಾ. ಊರ್ವಶಿ. ಊರ್ವಶಿ ಊರ್ವಶಿ. ಊರ್ವಶಿ ನೀನಾ? ಹೇ ದೇವ್ರೆ. ಅವಳೆಲ್ಲ ಮೇಲಕ್ಕೆ ನೋಡಿದ್ರೆ ಆಗುದಿಲ್ಲ. ಕಿಲತ್ತಮೆ. ಅಯ್ಯೋ, ಅವ್ರ ಹೆಸರನ್ನೇ ಹೇಳುದಾ? ಮಂಜುಘೋಷೆ. ಹೌದು. ಮತ್ಯಾರು ಗೊತ್ತಿಲ್ವಾ? ಆಂಬುಷ. ಅಲ್ಲ ಆಂಬುಲೆನ್ಸ್. ಯಾವ್ದು? ಆಂಬುಲೆನ್ಸ್. ನಿನ್ನನ್ನು ಹೊತ್ಕೊಂಡು ಹೋಗ್ತದೆ. ಆಂಬುಷ. ಅವರು ಯಾರೂ ನಾನಲ್ಲ. ಅವರು ಯಾರು ಅಲ್ಲ ಅಂತ ಅಲ್ಲ. ಮತ್ತೆ ಯಾರಿದ್ದಾರೆ? ಮತ್ತೆ ಯಾರಿದ್ದಾರೆ? ಅವರ ಸೌಂದರ್ಯವನ್ನೇ ಮಿಗಿಲೆನಿಸುವಂತಹ ಸೌಂದರ್ಯಗಾತಿ ನಾನು. ನಾಟ್ಯಗಾತಿ ನಾನು. ನನ್ನ ನಾಮಧೇಯ ರಂಬೆ. ಏ ದ್ವಂಬಿ ಇದೆ. ಯಾವ್ದಾ? ದ್ವಂಬಿ. ನನಗೆ ಗೊತ್ತಾ? ಸರಿಯಾಗಿ ಕೇಳ. ರಂಬೆ. ದ್ವಂಬಿ. ರಂಬೆ. ಆಹಾ. ಓ ರಂಬೆ. ವರಾಂಗನೆ ನೀನು ದೀಪ ದಯದ
ಕಾಯ್ತಾ ಇದ್ದೆ. ಆಹಾ. ಭೂಲೋಕದಲ್ಲಿ ಬರಬೇಯಾರಕ್ಕೆ ಬಂದಂತಹ ಕಾಲಕ್ಕೆ ಯಾರು ಸಿಗುದಿಲ್ಲ ಎನ್ನುವ ಹಾಗೆ ಅಂದ್ರೆ ಈ ಸಿಕ್ಕಿದೆಯಲ್ಲ ಹಾ. ಅಂತಾದ್ರೆ ಅವರು ಇಲ್ಲಿಯವರಲ್ಲ ಸುರಾಂಗನೆ. ಸುರಾಂಗನೆಯಲ್ಲಿ ಒಂದು ನಾಟ್ಯಗಾತಿ, ಅದರಲ್ಲಿಯೂ ದೇವತೆಗಳಿಗೆ ಬೇಸರ ಉಂಟಾದಾಗ ನಾಟ್ಯವನ್ನು ಮಾಡ್ತಾರೆ. ಅಷ್ಟು ಮಾತ್ರವೇ ಅಲ್ಲ, ಅದು ಅರಾಂಗನೆ ಯಾವ್ದಾ ಅಲ್ಲವ ವಾರಾಂಗನೆ. ನಾಟ್ಯ ಮಾಡಿ 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 ಜೀವ ನೋಡಿ ಪಾಪ ಎಷ್ಟು ಸೋತದ್ದಲ್ಲ ಅವರು. ಹಾಗೆ ನಾವು ಭೂಲೋಕದ ಕಣ್ಣಲ್ವ, ಹಾಗಾಗಿ ಕಾಣಿಸುವುದಿಲ್ಲ. ಬಿಡುಗಣ್ಣರವರು ನೋಡು, ನೆಲದ ಮೇಲೆ ಕಾಲು ನಿಂತವ ಇವ್ರು ನೆಲದ ಮೇಲಿಲ್ಲ ಬರೇ ಹೇಳ್ತಾ ಇದ್ದಾರೆ ಹೌದು ಅಲ್ವಾ? ಮತ್ತೆ ಹೇಳ್ತಾ ಇದ್ರು ಹಾಗಲ್ವಾ, ಗಾಳಿಯಲ್ಲಿ ಗೆಲ್ಲುತ್ತಾ ಇದ್ದಾರೆ ಎನ್ನುವ ಹಾಗೆ. ಅದಕ್ಕೆ ಅವರು ದೇವತೆಗಳು ಓ ರಂಬೆ ಮತ್ತೇನು ಕೇಳುವುದಿಲ್ಲ, ಬೇರೆ ಏನು ಬೇಡ, ನನಗೀಗ ಯುದ್ಧ ಮಾಡಿ ಆಯಾಸ. ನಾನು ಯಾರು ಗೊತ್ತಾಗಲಿಲ್ಲ, ನೀ ಯಾರಂತ ಹೇಳಿಲ್ಲ, ಅವನು ಹೇಳಿದ್ದಾನೆ. ಅವ ಹೇಳಿದ ರಾವಣೇಶ್ವರ, ನಿಮ್ಮ ಬಾಯಲ್ಲೇ ಬಂದ್ರೆ ಅದಕ್ಕೊಂದು ರಾವಣೇಶ್ವರ ನಾನು ರಾವಣೇಶ್ವರ ದಶಕಂಠ ರಾವಣ. ಇಷ್ಟು ಕಾಲದವರೆಗೆ ದಿಗ್ವಿಜಯವನ್ನು ಮಾಡಿ ಆಯಾಸಗೊಂಡು ಬರವಿಯಾರಕ್ಕಾಗಿ ಬಂದಂತಹ ಕಾಲಕ್ಕೆ ನೀನು ಸಿಕ್ಕಿದೆಯಲ್ಲ, ನೀನು ಸಿಕ್ಕಿದ್ದು ಬಹಳ ಸಂತೋಷವಾಯಿತು. ಹೌದಾ? ಬೇರೇನು ಹಾಗಲ್ಲ, ಸಂತೋಷ ಆಯಿತು ಅಂತಾದ್ರೆ ಸಂತೋಷ ಕೇವಲ ಮಾತುಕತೆಯಲ್ಲ. ಮಾತುಕತೆಯಲ್ಲಿ ಸಂತೋಷವಾಯಿತು ಅಂತಾದ್ರೆ ಇದು ವಾಕ್ಯತೆ ಎನ್ನುವುದಾಗುತ್ತದೆ. ಹೋರಾಟ ಮಾಡಬೇಕು ಅಂತ ಎನ್ನುವ ಹಾಗೆ ಏನೂ ಇಲ್ಲ. ಇದು ಹೋರಾಟ ಅಲ್ಲ, ಮೈಮನದ ತನುವಿನ ಸುಖವನ್ನ ತಣಿಸಬೇಕು ಎನ್ನುವ ಹಾಗೆ ಮನಸ್ಸಾಗುತ್ತಾ ಹೋಯ್ತು. ಹೆಚ್ಚು ಕಾಲ ಬೇಡ, ನೀನು ಹೇಗೂ ವಾರಾಂಗನೆ ಅಲ್ವಾ, ಒಂದು ವಾರ ನನ್ನ ಜೊತೆ ಸುರವರಾಧನೆ ನಿಜ ಪರರಿಗೆ ದೊರಕೇನೋ ಸುರವರಾಂಗನೆ ನಿಜ ಪರರಿಗೆ ದೊರಕೇನೋ ಪರನಾರಿಯ ಬಯಸಬೇಡ ನೀ ಪರನಾರಿಯ ಬಯಸಬೇಡ
ಎನ್ನುವ ಹಾಗೆ ಸಂತೋಷದಿಂದ ಕರೀತಾ ಇದ್ದೆ. ನೀನೇನೋ ಕರೀತಾ ಇದ್ದಿ. ಆದ್ರೂ ಒಂದು ಮಾತು, ಏನು? ಪರಮಾನಂದ ಕಂಡಾಗ ಭೂಲೋಕದಲ್ಲಿ ಕೇಳುತ್ತಿದ್ದೇನೆ, ಹೇಗೆ? ಪೂಜಿಸುವವರಿದ್ದಾರೆ. ಈಗ ನಿನ್ನ ಮಾತಿನ ಅರ್ಥ ಹಾಗಾಗಿ ನೀನು ಹೇಳುವುದೇನು? ಸುರನಾರ ನೀನು ಮಾರ್ಗ ಮಧ್ಯದಲ್ಲಿ ಸಿಕ್ಕಿದ್ದು ಒಳಿತೇ ಆಯ್ತು. ನಿನ್ನ ಕೂಡು ಬಾ. ಹೌದು. ಏನು ಅಷ್ಟು ಹಗುರ ಅಂತ ಮಾಡಿದ್ದೆ ನಾವಂತ ಹೇಳಿದ್ರೆ? ಏವ ನೀನು ಹಗುರ ಅಲ್ಲ, ನಾವು ಅಷ್ಟು ತೂಕದವರು ಎನ್ನುವ ಹಾಗೆ. ನೀವಷ್ಟು ತೂಕದವರು. ಒಂದು ಮಾತನ್ನು ಹೇಳಿ, ಏನು? ಒಡೆಯರ ಸೇವೆಗೆ ಮೀಸಲಾದವರು ನಾವು. ರಂಭೆಪೂರ್ವ ಸೇವೆಯಕ್ಕೆ ತಿಲೋತ್ತಮೆ ಮಂಜುಭಾಷಿಣಿ ಹೀಗೆಲ್ಲ ಇದ್ದೇವೆ. ಹಾಗಿರುವಾಗ ಅವರ ಸೇವೆಯನ್ನ ದೇವರ ಸೇವೆ ಅಂತ ಮಾಡ್ತಾ ಇರು. ಸರಿ. ಮಾರ್ಗ ಮಧ್ಯದಲ್ಲಿ ತಡೆದು ನಿನ್ನ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಹೌದು. ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಬಂದ ದಾರಿಗೆ ಸುಂಕ ಇಲ್ಲದೊಳಗೆ ಹೋದ್ರೆ ಒಳಿತು. ಯಾವುದಾದ್ರು ಸುಮ್ಮನೆ ಜನರು ಕೇಳುಗ ಧನುಜ ಕನಲುತ, ಜನರು ಕೇಳುಗ ಧನುಜ ಕನಲುತ, ಹನ ಮಧೋನ್ಮದ ಯುದ್ಧ ನಗುತ್ತಲಿ ಹನುವುದರ ಗೆರೆ ಯೋಗ ಕನಸು ಪಡೆಯ ದಿಪ್ಪೆನೆನುತ. ನಿರುಗೆ ಬಿಡ ಬಿಡನೆಂದು, ನಿರುಗೆ ಬಿಡ ಬಿಡನೆಂದು ದನಿಯಕ್ಕೆ ತರುವ ದಪ್ಪನ ಬರುವ ದುರುಳನ ಬರವನೆ ಕ್ಷಣತೆಯೇ ನೀನು ಒಪ್ಪಿ ಬಂದೆ ಅಂತಾದ್ರೆ ಇಂದು ನಿನ್ನ ಮೊದಲ ರಾತ್ರಿ. ಅದಲ್ಲ ಅಂತಾದ್ರೆ ನಿನ್ನ ಪಾಲಿಗೆ ಎಂದು ರಾತ್ರಿ ಬಲ. ಅಯ್ಯೋ ವಾರಾಂಗನೆ ನೀನು ನನ್ನನ್ನು ಸೇರಿಸುತ್ತಿರಲೇನು. ವಾರಾಂಗನೆ ನೀನು ಎನ್ನನು ಸೇರಲು ಮುಂದೇನು, ಎನ್ನನು ಸೇರಲು ಮುಂದೇನು. ನೀರೆಯೇ ಹರಿಸೈ ಮಾರನ ಶರದುರಿ ತೀರನು ಕಳ್ಳತುರವಾದವ ಗೆಲಿದಿಯೇ ಬಾರೇ ಸೇರೇ ಬಾರೇ ಕರುಸುರವ ನೀಡಿ ಬಾರೇ. ಆವಾಗ ನೋಡುವಾಗ ಸರಾಸರಿ ಇದ್ಲು. ಒಂದು ಸುತ್ತು ಕೈ ಸಿಕ್ಕದೆ ಇಲ್ಲ ಹಾಗೆ ಆಲೋಚನೆ ಮಾಡಲಿಲ್ಲ. ಹಾಗಲ್ಲ, ಅರ್ಧ ಮುಷ್ಟಿ. ಸ್ವಾಮಿ ಸ್ವಾಮಿ ಈ ಸ್ವರ ಎಲ್ಲೋ ಕಾಟ್ ಸ್ವರ ಎಲ್ಲೋ ಕೇಳಿದಾಗ ರಸಭಂಗ ಮಾಡಿದ ಪ್ರಲಾಪಿ. ನೀನೇ ಕಟ್ಟ ಬಂದ ಹಾಗೆ ಓಡಿ ಹೋಗ್ತಾ ಇದ್ದಾಳೆ. ಬಿಡಬಾರ್ದು ಅಂತಾದ್ರೆ ಅವಳು ನಟಿಸ್ಕೊಂಡು ನಾ ಹೋಗ್ತೇನೆ. ನೋಡು, ಬಂದು ಬಹಳಷ್ಟು ಕಾಲ ಆಗಿ ಹೋಯ್ತು. ಇಲ್ಲಿ ಆದಂತ ವಿಚಾರವನ್ನ ಅಲ್ಲಿಗೆ ಹೇಳ್ಬೇಕಲ್ವಾ? ಆದ್ದರಿಂದ ನೀನು ಲತಾ ಏನಂದ್ರೆ ನಾನು ನೋಡ್ತೇನೆ. ಪರವಿದು
ಅದರ ದೊರೆ ಧನಕನಕಾಧಿಪತಿ ಕುಬೇರ ಮಹಾರಾಜ. ನಾನು ಅವರ ಮಗ ನಳಕೂಬರ. ಎಂದಿನಂತೆಯೇ ಬಂದಂತಹ ಸ್ಥಳಕ್ಕೆ ಬಂದಾಯಿತು. ಆದರೆ ಏನೋ ತಪ್ಪುತ್ತಿದೆ. ವಾತಾವರಣ ಎಂದಿನಂತಿಲ್ಲ. ಏನದು? ಓ ರಮ್ಮೆ ಎಂದು ನಾನು ಬರುವಾಗ ತಟ್ಟೆಯಲ್ಲಿ ನನಗೆ ಬೇಕಾದಂತಹ ಫಲಗಳನ್ನು ಇಡುತ್ತಿದ್ದಳು. ಆ ಕಮಲನಯನಿ ತ್ರಿಲೋಕ ಸುಂದರಿ ಯಾಕಿಂದಿಲ್ಲ? ಏನಾಗಿರಬೇಕು? ಬರ್ತಾಳೆ. ಅವಳು ಬಂದಾಗ ಅವಳ ಹತ್ರ ಕೇಳೋಣ. ನಡುಗುತ್ತಾ ಬರುತ್ತಿದ್ದ ನಿಂಗೆ ಚಳಿಯ ದವು ಕಂಡ್ಯ? ಸ್ವಾಮಿ, ಖಂಡಿತವಾಗಿ ಹೇಳಬೇಕು ಅಂತಾದ್ರೆ ನೀವು ಆಡಿದ ಮಾತುಗಳೇನು ಸತ್ಯ. ನಡುಗುತ್ತಾ ಬಂದವಳು ನಾನಿಲ್ಲಿ ಕಾರಣ ಉಂಟು ಸ್ವಾಮಿ, ಆಲಿಸಬೇಕು. ಏನ ಕಾರಣ ಹೇಳು. ಕೇಳಯ್ಯ ಪ್ರಿಯ ಕೇಳಯ್ಯ ನೀವು ಸಭೆಗೆ ಬರುವಂತಹ ಸಂದರ್ಭ ನಾಟ್ಯವನ್ನು ಮಾಡಬೇಕಾದಂತಹ ನಾನು ಇಂದು ಅಲ್ಪ ತಡವಾಗಿ ಬಂದೆ. ಸಿಟ್ಟುಗೊಂಡವರು ನೀವು ಯಾಕೆ ನಿಮಗೆ ತಡವಾಯಿತು ಎನ್ನುವುದಕ್ಕೆ ಪ್ರಶ್ನಿಸ್ತಾ ಇದ್ದೀರಾ? ದೇವ, ಇಲ್ಲಿದ್ದು ನೋಡಿದ್ದರೆ ನೋಡಿ ಮನಸ್ಸಿಗೆ ಬೇಸರಾಯಿತು ಎನ್ನುವಂತ ಕಾರಣಕ್ಕೆ ಭುವಿಗಾಗಿ ಹೋದವಳು ನಾನು. ಭೂಮಿಯ ಸೌಂದರ್ಯವನ್ನ ಸವಿತಿರುವಂತಹ ಸಂದರ್ಭ ವನದ ವಿಹಾರವನ್ನು ಮುಗಿಸಿ ಬೇಕಾದ ಪುಷ್ಪಗಳನ್ನ ಕೊಯ್ತಾ ಮುಂದೆ ಸಾಗಿದಳು. ಆ ಸಂದರ್ಭದಲ್ಲಿ ಅಲ್ಲಿಯ ಮಾನವನೋರ್ವ ಅಂತ ಹೇಳಿದ್ರೆ ಆ ಪ್ರಾಂತ್ಯಕ್ಕೆ ಅಧಿಕಾರಿಯಂತೆ ರಾವಣೇಶ್ವರನೆನ್ನುವ ನನ್ನನ್ನ ಕಂಡವರು ಸುಮ್ಮನಾಗಲಿಲ್ಲ. ಪರಿಚಯವನ್ನು ಕೇಳಿದ. ಪರಿಚಯವನ್ನು ಹೇಳಿದಂತಹ ಸಂದರ್ಭ, ಸುರರಿಗೆ ನೀನು ವಾರಾಂಗನೆ, ನನಗೂ ನೀನು ಒದಗಿ ಬರಬೇಕು ಎನ್ನುವುದಾಗಿ ಕೇಳಿದ. ಒಂದಾಗ ಬಲಾತ್ಕಾರಕ್ಕೆ ಮುಂದಾದ, ಹೆದರಿ ಓಡಿ ಇಲ್ಲಿವರೆಗಾಗಿ ಬಂದಿದ್ದ.
ಇದ್ದೇನೆ ಸ್ವಾಮಿ. ಲಲನೆ ರಂಭೆಯಾಡಲ ಕೇಳಿ ಲಲನೆ ರಂಭೆಯಾಡಲ ಕೇಳದ ಮುಳಿಗಳಿಗೂ ಬರನು ಮುಳಿಗಳಿಗೂ ಬರನು ಸೈರ್ಯ ಕಳ ರಂಭವನಿಗೆ ಬರಲು ಬಳಿದ ಹೇಳುತ್ತಾ ಆ ರಾವಣ ನಿನಗೆ ಬಲಾತ್ಕಾರವನ್ನು ಮಾಡಲಿಕ್ಕೆ ಮುಂದಾದ. ಬಲಾತ್ಕಾರವನ್ನು ಮಾಡಿದನು. ಹೌದು ಸ್ವಾಮಿ, ರಕ್ಷಿಸಬೇಕು ರಕ್ಷಿಸಬೇಕು. ಒಮ್ಮೆ ಚಿಂತೆ ಪಡೆದಿರು. ಆ ನಾನು ಈ ಕೂಡಲೇ ಆ ರಾವಣನನ್ನು ಹೋಗಿ ಯುದ್ಧ ಮಾಡುತ್ತೇನೆ. ತಕ್ಕ ಶಾಸ್ತ್ರೆಯನ್ನು ಮಾಡ್ತೀವಿ. ನಿಮ್ಮ ನಿರೀಕ್ಷೆ ನಡಬಡದ ರಾವಣನಿಗೆ ಓಡಗೋಣ. ಕಬಡ್ಡಿ ದುರಹಂಕಾರಿ ರಾವಣ ನಾನೇ ನಿನಗೇನು ಹಾಕ್ತಾರ? ಯಾಕ ಮಾನ ಮರ್ಯಾದಿಲ್ಲ ನಿನ್ಗೆ. ಮಾನ ಮರ್ಯಾದೆ ಅನ್ನೋದು ಯಥಾರ್ಥವಾಗಿ ಉಂಟು. ಹೀಗೆ ಕಂಡ ಹೆಣ್ಣನ್ನು ಬಲಾತ್ಕಾರ ಮಾಡ್ತಿ ಬಲವಂತ ಮಾಡ್ತೇನೆ ನೀನು. ಅದಕ್ಕಾಗಿ ನಿನಗೆ ಧೈರ್ಯ ಹೇಗೆ? ರಮ್ಮೆ ಯಾರೆಂದು ನಿನಗೆ ತಿಳಿದಿದೆ? ರಂಬೆ ವಾರಾಂಗನೆ ಎನ್ನುವುದನ್ನ ಅರಿತಾಗಿ ಕೇಳುತ್ತಾ ಇದ್ದದ್ದು ನಾನು. ಒಂದು ಹೆಣ್ಣು ಒಲೆ ಎಂದರೂ ಅವಳಿಗೆ ಬಲವಂತ ಮಾಡ್ತೀಯಲ್ಲ. ಒಲ್ಲೆ ಎನ್ನುವ ಹಾಗೆ ಆಕೆ ಆಡಿದರೂ ಕೂಡ ಬೇಕು ಎನ್ನುವ ಹಾಗೆ ಹಿಂದುಗಡೆ ಹೋದವನು ನಾನು. ಅದಕ್ಕಾಗಿ ನಿನಗೆ ನಾನು ಶಾಪವನ್ನು ನೀಡುತ್ತೇನೆ. ಶಾಪ ಯಾವ ರೀತಿಯಾಗಿ? ನಿನಗೆ 10 ಸ್ಥಿರ ಇದೆ ಎಂದು ಅಹಂಕಾರವಲ್ಲವೇ? ಇನ್ನು ಮುಂದೆ ಯಾವುದಾದರೂ ಹೆಣ್ಣನ್ನು ನೀನು ಯಾವುದೇ ಹೆಣ್ಣನ್ನು ನೀನು ಬಲವಂತ ಮಾಡಿದರೆ ಅವನನ್ನು 10 ತಲೆ 1000 ತುಂಡಾಗುತ್ತದೆ. ಇನಿದು ಜಬಿಲುವ ಧನದನಯನ ಇನಿದು ಜಬಿಲುದ ಧನದ ತನಯನು ಇನಯಳಿದ್ದೆಡೆಗೆ ತೆರಳೆ ಸುಗಿದನು ಘನ ಮದಾಂಧತೆಯಿಂದ ತನುಜನು ಲಂಕೆಗೈ ತಂದು ಹೆಣ್ಣನ್ನ ಹುಡುಕುತ್ತಾ ಬಂದವನು ನಳಕೂಬರ ಶಾಪವನ್ನ ಕೊಟ್ಟ ಹಾಗೆ ಒಂದು ವೇಳೆ ಒಲ್ಲೆ ಎಂದಂತ ಹೆಣ್ಣನ್ನ ನೀನು ಬಲಾತ್ಕಾರ ಮಾಡುವುದಕ್ಕೆ ಮುಂದಾದೆ ಅಂತ ಆದ್ರೆ ನಿನ್ನ 9 ತಲೆಯಲ್ಲ ನಿನ್ನ 10 ತಲೆಯು 1000 ಹೋಳಾಗಲಿ ಎಂದು ಶಾಪವನ್ನು ಕೊಟ್ಟು ಬಿಟ್ಟಲ್ಲ ಅಲ್ವಾ? ಆಗಬೇಕಾದ್ದು ಇದೇ ಆಗಬೇಕು ಎನ್ನುವ ಹಾಗೆ ರಾವಣನ ಹಣೆಯಲ್ಲಿ ಬರೆದಿದೆ ಎನ್ನುವ ಹಾಗೆ ಇದ್ರೆ ಏನು ಮಾಡ್ಲಿಕ್ಕಿಲ್ಲ. ಕಾಪಾಡಿಕೊಳ್ಳಬೇಕು ಯಾವುದನ್ನ 10 ತಲೆಯನ್ನ ಕಾಪಾಡಿಕೊಳ್ಳಬೇಕು ಅಂತ ಆದ್ರೆ ನೇರವಾಗಿ ಲಂಕೆಗೆ ಹೋಗ್ತೇನೆ. ಒಂದು ನೋಡಿದ ಬಲಿಯಾರ ಮನೆ ನೋಡಿದ ಬಲಿಯಾರ ಅರಮನೆ ಮುಂದೆ ನಿಲ್ಲುತ್ತ ದ್ವಾರ ಕಾಣದೆ ಮುಂದೆ ನಿಲ್ಲುತ್ತ ದ್ವಾರ ಕಾಣದೆ ಎಂದದ ಜೀವನೇ ಮುಂದೆ ತೆರಳುತ್ತ ಮರ ಹುಡುಗೋ ಲಂಕೆಗೆ ಹೋದಂತಹ ಸಂದರ್ಭಕ್ಕೆ ಮಂತ್ರಿ ಪ್ರಸ್ತಾಡಿದಂತಹ ಮಾತು ಕನಕ ಚಕ್ರೇಶ್ವರನಾಗಿ ಮೆರೆಯುತ್ತಾ ಇದ್ದಾರೆ. ಬೇರೆ ಆಗುವಲ್ಲ ಬಲಿಯಿಂದ ಎನ್ನುವ ಹಾಗೆ ಬಲಿಯನ್ನು ಹೇಳಿ ಗತಿ ಅಂತ ಆದ್ರೆ ಸ್ವಲ್ಪ ಮತ್ತೆ ಪಾತಾಳದಲ್ಲಿ ಇನ್ನೊಂದು ಕೆಲವರು ಯಾರು ಇಲ್ಲ ಎನ್ನುವ ಹಾಗೆ ಬಂದು ನಿಂತಿದ್ದೇನೆ. ಇದೆ ಪಾತಾಳ ಲೋಕ. ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ಪಾತಾಳ ಎನ್ನುವುದು ಹೊರಗರ ಲೋಕ ಎನ್ನುವ ಹಾಗೆ ತಿಳಿದುಕೊಂಡು ನಾವು ಆದ್ರೆ ಸಕಲವಾದಂತಹ ಸೌಂದರ್ಯ ಸಕಲವಾದಂತಹ ಐಶ್ವರ್ಯ ಎನ್ನುವುದು ಕಾಣುತ್ತಾ ಉಂಟು. ದೂರದಲ್ಲಿ ಕಾಣುತ್ತಾ ಇದೆ ಇರುವುದಾದರೂ ಏನು ಅರಮನೆ ಎಂದು ಕಾಣುತ್ತಾ ಉಂಟು. ಆದ್ರೆ ಆ ಅರಮನೆಯನ್ನು ಪ್ರವೇಶ ಮಾಡಬೇಕು ಎನ್ನುವ ಹಾಗೆ ಐತೆ. 6 ದ್ವಾರಗಳನ್ನು ದಾಟಿ ಬಂದರೂ ಕೂಡ ಅರಮನೆಯನ್ನು ಕಾಣದಾಗಿದ್ದೇನೆ. ದೂರದ ಒಂದು 7ನೇ ದ್ವಾರ ಎನ್ನುವುದು ಕಾಣುತ್ತಾ ಉಂಟು.
ಆದ್ದರಿಂದ 6 ದ್ವಾರದಲ್ಲಿ ಇಲ್ಲೇ ಪ್ರಹಸ್ತ ಮೊದಲಾದವರನ್ನು ನಿಲ್ಲಿಸಿದ್ದೇವೆ. 7 ದ್ವಾರವನ್ನು ದಾಟಿ ನೇರವಾಗಿ ಅಲ್ಲಿ ಬರುತ್ತೇವೆ. ವಿರೋಚನ ನಮಗ ವಿರೋಚನೆ ಎಂದರೆ ನಾನೇ ಸರಿ ಎಂದನಿಂದ ಸಂವೃತರಾದಂತಹ ನನಗೆ ಇಂದ ಸೇನೆ ಎನ್ನುವಂತಹ ನಾಮಾಂಕಿತ ಉಂಟು. ಅರ್ಥಾತ್ ಬಲಿ ಚಕ್ರವರ್ತಿ ಎಂದರೆ ನಾನೇ ಸರಿ. ಗುರುಗಳಾದಂತಹ ಶುಕ್ರಾಚಾರ್ಯರಿಂದ ವೃತ್ತಿ ಸಂಜೀವಿನಿಯ ಒಲವನ್ನು ಪಡೆದು ಅವರ ವೃತ್ತಿ ಸಂಜೀವಿನಿ ಭಾವದಿಂದ ಬದುಕಿ ಬಾಳಿದವನು ನಾನು. ಅಗ್ನಿದೇವನಿಂದ ರತ್ನಾಶ್ರಗಳನ್ನು ಹಾಗೂ ನಮ್ಮ ಪಿತಾಮಹರಾದಂತಹ ಪ್ರಹ್ಲಾದರಿಂದ ಅಕ್ಷಯ ತೋರಣಗಳನ್ನು ಪಡೆದು ಸುಖದಿಂದ ಇದ್ದೆ. ಆಗ ನಾನು ಮಾಡಿದ್ದೇನು, ನಾಗತ್ಯ ನಾನೇ ಇಟ್ಟೆ. ಆ ಸಂದರ್ಭ ಸುರಪದವ ಸುಸ್ಥಿರವಗೊಳಿಸಲು ವಿರಜಿದಿರ ಶತಕ್ರತುವ ಬಂದಿಯ ಧರಣಿ ಸುರರಿಗೆ ಭೂರಿ ದಕ್ಷಿಣೆಯ ಬಂದಿಯ ಧರಣಿ ಸುರರಿಗೆ ಭೂರಿ ದಕ್ಷಿಣೆ ದಾನವೀಯುದಲಿ ಬರಿದ ತೋಯದೊಳಿರುವ ಸಮಯದಿ ಬರಿದ ತೋಜದೊಳಿರುವ ಸಮಯದಿ ಸುರಪಗನು ಜಾಗುದಿಸಿ ಶ್ರೀಹರಿ ಧರಿಸಿ ವಾಮನ ರೂಪ ಶ್ರೀಹರಿ ಧರಿಸಿ ವಾಮನ ರೂಪ ಬಂದುರೆ ದಾನವ ಬೇಡಿರಲೋ ಶ್ರೀಹರಿ ಬಂದುರೆ ದಾನವ ಬೇಡಿರಲೋ ಕೊಟ್ಟೆನೈ ಮೂರು ಬದ ಇಟ್ಟು ಭೂಮಂಡಲವ ಕೊಟ್ಟೆನೈ ಮೂರು ಬದ ಇಟ್ಟು ಭೂಮಂಡಲವ ತನ್ನನಯುಗ ಸ್ವರ್ಗ ಮೆಟ್ಟೆ ಮಮ ಶಿರವ ತನ್ನನಯುಗ ಸ್ವರ್ಗ ಮೆಟ್ಟೆ ಮಮ ಶಿರವ ಹರಿಯು ಎಣ್ಣೆಯ ಮದ ನೀಡೆ ಕಾಯ ಈಗ ಹೊರದರಿಯದೆ ಮುದದಿ ಹರಿಗರುಣೆ ಪಡೆದು ಹೊರದಿರದೆ ಮುದದಿ ಹರಿಗರುಣೆ ಪಡೆದು ಹೇಳದಂತಹ ಸುರಗದ್ದುಗೆಯನ್ನು ಸುಸ್ಥಿರಗೊಳಿಸುವಂತಹ ಸಲುವಾಗಿ ಶತಯಾಗವನ್ನು ಮಾಡುತ್ತಿರುವಂತಹ ಸಂದರ್ಭ ಬಂದಂತಹ ಭೂಸುರರಿಗೆ ಕೇಳಿದಷ್ಟು ದಾನ ದಕ್ಷಿಣೆಗಳನ್ನು ನೀಡಿದವನು ನಾನು. ಇದರಿಂದ ಭಯಗೊಂಡಂತಹ ಇಂದ್ರದೇವ ಸಮಸ್ತ ಇಂದ್ರಾದಿ ಸಮರಸರನ್ನು ಕೂಡಿಕೊಂಡು ಶ್ರೀಹರಿಯಲ್ಲಿ ಮೊರೆ ಇಟ್ಟ. ಆಗ ಅವರ ಮೊರೆಗೆ ಆಲಿಸಿದಂತಹ ಶ್ರೀಹರಿಯು ಅದಿತಿ ದೇವಿಯಲ್ಲಿ ವಾಮನ ರೂಪದಲ್ಲಿ ಜನ್ಮವನ್ನು ತಾಳಿ ನನ್ನಲ್ಲಿಗೆ ದಾನಕ್ಕಾಗಿ ಬಂದ. ಆ ಸಂದರ್ಭ ಆತ ಕೇಳಿದಂತಹ ದಾನವನ್ನು ನೀಡುವೆ ಎಂದು ತಿಳಿಸಿದಾಗ ಆತ ಕೇಳಿದ ನನ್ನ 3 ಹೆಜ್ಜೆಯನ್ನು ಅಳತೆ ಮಾಡುವಷ್ಟು ಜಾಗವನ್ನು ಆಗ ನಾನು ತಥಾಸ್ತು ಎನ್ನುವಂತಹ ಸಂದರ್ಭದಲ್ಲಿ ಆತ ಮಾಡಿದ್ದು ದೀರ್ಘಾಕಾರನಾಗಿ ಬೆಳೆದಂತಹ ಆತ ನನ್ನ ಮೊದಲ ಪಾದವನ್ನು ಭೂಮಿಗೂ 2ನೇ ಪಾದವನ್ನು ಆಕಾಶಕ್ಕೂ ಚಾಚಿ
ಸರ್ವ ಭೂ ಆಕಾಶವನ್ನು ವಶಪಡಿಸಿಕೊಂಡ ನಂತರ ಮೂರನೇ ಪಾದವನ್ನು ಎಲ್ಲೆಡೆಲೆ ಎಂದು ಕೇಳಿದಂತಹ ಸಂದರ್ಭ ನನ್ನ ಶಿರದ ಮೇಲೆ ಇಡು ಎಂದು ಹೇಳಿದೆ. ಆ ಸಂದರ್ಭ ಆತನನ್ನ ಶಿರದ ಮೇಲೆ ತನ್ನ ಕಾಲನ್ನು ಇಟ್ಟು ಪಾತಾಳಕ್ಕೆ ದೂಡಿದ. ಆದರೆ ಈ ಪಾತಾಳದಲ್ಲಿ ನನಗೆ ಅಂತಹ ದುಸ್ಥಿತಿ ಇಲ್ಲ ಸ್ವಾಮಿ. ಯಾಕಂದ್ರೆ ಆಗಲೇ ನನ್ನನ್ನು ಪಾತಾಳಕ್ಕೆ ಇಳಿಸುವಂತಹ ಸಂದರ್ಭ ಆತನೇ ಆಡಿದ್ದಾನೆ ಒಂದು ಮಾತು. ಹೀಗಾಗಿ ಎಂದು ಚಿತಿ ಬರದಂತಾಗಿ ನಾನು ನೋಡಿಕೊಳ್ಳುತ್ತೇನೆ, ನಿನ್ನ ಗ್ರಹದ ದ್ವಾರದಲ್ಲಿ ನಾನೇ ಇರುತ್ತೇನೆ ಎನ್ನುವುದಾಗಿ. ನೋಡೋಣ, ಈ ಸಭೆಯನ್ನು ಇಲ್ಲಿಗೆ ವಿಚಾರಿಸಿ ಇಲ್ಲೇ ಕುಳಿತು ಕಾಯ್ತೇನೆ. ನೋಡಿ ನಿಲ್ಲಲು ದೂರದಿಂದ ಬಂದು ನಿಂತಿದ್ದೇನೆ. ದೂರದಲ್ಲಿ ಕಾಣುತ್ತಾ ಇದ್ದೇನೆ ಸಿಂಹಾಸನದಲ್ಲಿ ಬಲೀಂದ್ರ ಕುಳಿತಿದ್ದಾನೆ ಅಂತಾದ್ರೆ ಆತನ ಆಸ್ಥಾನಕ್ಕೆ ಬಂದಂತ ಅತಿಥಿ ನಾನು. ಬಂದವನನ್ನ ಗುರುತಿಸಿ ಮಾತನಾಡಿಸುತ್ತಾನೆ ಎನ್ನುವುದನ್ನು ನೋಡುತ್ತೇನೆ. ಮೊದಲಾಗಿ ನಮ್ಮ ದ್ವಾರದ ಬಳಿ ಯಾರೋ ಬಂದಂತೆ ಕಾಣುತ್ತಿದೆ. ಅಪರಿಚಿತರಾದರೂ ಕೂಡ ನಮ್ಮ ಸ್ಥಾನಕ್ಕೆ ಬಂದವರಲ್ಲ, ನಾವೇ ಮಾತಾಡಿಸಬೇಕು. ಓ ದಿಕ್ಕಿಶೇಷ, ಇಲ್ಲಿವರೆಗಾಗಿ ಬಂದವರು ನೀವು ನಮ್ಮ ಆಸನವನ್ನು ಸ್ವೀಕರಿಸಿ. ಬಂದಂತಹ ಕಾರ್ಯ ಕಳಿಸಿಲ್ಲ, ಏಕಾಗಿ ಬಂದಿರಿ ಹೇಳಬೇಕು. ನನ್ನ ವಿಚಾರ ಅದು ನಾನು ಸಾಮಾನ್ಯದವರಲ್ಲ. ಕೇಳ್ತೀಯ ಲಂಕೆಯನ್ನ ಹೇಳಿದ್ದೆ, ಈ ಹಿಂದೆ ಆಳ್ತಾ ಇದ್ದವನು ಕುಬೇರ. ಅದೇ ರೀತಿಯಾಗಿ ಕುಬೇರ ಅದರ ಬದಲಾಗಿ ಕುಬೇರನ ತಮ್ಮ ನಾನು ಲಂಕೇಶ್ವರ ದಿಗ್ವಿಜಯವನ್ನೆಲ್ಲವನ್ನು ಮಾಡಿ ಎಲ್ಲರನ್ನೂ ಕೂಡ ಗೆದ್ದು ಬಂದವನು ನಾನಾಗಿದ್ದೇನೆ. ಈಗ ಇಲ್ಲಿವರೆಗಾಗಿ ಬಂದಿದ್ದೇನೆ, ಬೇರೆ ಕಾರಣ ಬೇರೆ ಇಲ್ಲ. ಮಾತಾಡುವ ಅಧಿಕಾರವನ್ನು ಪಡೆಯಬೇಕು ಎನ್ನುವ ಹಾಗೆ. ಆದ್ದರಿಂದ ದಿಗ್ವಿಜಯಾಗಿ ಬಂದೆ. ಓಂ ದಾದಿ
ಹೇಳ್ತಾನೆ, ಇಷ್ಟರ ಪಡೆಯಬೇಕು ಎನ್ನುವ ಹಾಗೆ ಬಂದವನು ನಾನು. ಆದ್ದರಿಂದ ಪೀಠ ಕೊಡು ಎನ್ನುವ ಹಾಗೆ ಕೇಳ್ತಾ ಇರುವುದು. ಓ ಲಂಕೇಶ, ಇಲ್ಲಿಯವರೆಗಾಗಿ ಬಂದು ಸಕಲರನ್ನು ಗೆದ್ದು ಒಂದೇ ಎನ್ನುವ ಹಾಗೆ ಹೇಳ್ತಾ ಇದ್ದೀಯ. ಇನ್ನ ಪರಾಕ್ರಮ ಅಂತಿತ್ತು, ಖುಷಿಯಾಗಿ. ಆದ್ದರಿಂದ ಇಲ್ಲಿಯವರೆಗಾಗಿ ಸಂತೋಷ. ವಿಠಲಾಧಿಪತಿಯ ನೀನು ಅದನ್ನು ಗೆದ್ದು ನಾನು ಹೋರಾಟದ ಸ್ಥಳಕ್ಕೆ ಹರಿಯ ಓಡಾಡಬೇಕು. ನಿನಗೊಂದು ಬುದ್ಧಿಯ ಮಾತನ್ನು ಹೇಳ. ಧರ್ಮತೆಯಿಂದಲೇ ದುರ್ಮತಿಯಿಂದಲೇ ಧರ್ಮತ್ವರೇನು ಹಮ್ಮಲಿ ಕಾಣಬೇಡ, ಹಮ್ಮಿಲಿ ಕಾಣಬೇಡ. ಧರ್ಮದ ಕರ್ಮವನ್ನು ಮಾಡಿ ಕರ್ಮವನ್ನೇ ಭೂತ. ಎಲ್ಲ ಲಂಕೇಶ, ಧರ್ಮಾತ್ಮರವರನ್ನು ನೀನು ಹಮ್ಮಿನಿಂದ ಕಾಣಬಾರದು. ಧರ್ಮಾತ್ಮರವರಿಗೆ ನೀನು ಸತ್ಕೀರ್ತಿ ಸತ್ಕುಲದಿಂದ ಹುಟ್ಟಿದವಂತಹ ನೀನು ಯಾರಿಗೂ ಕೇಳಲು ಧರ್ಮದ ಕುರಿತಾಗಿ ಏನು ಹೇಳಬೇಕು? ನನ್ನ ಧರ್ಮ ಎನ್ನುವುದು ದಿಗ್ವಿಜಯ. ಆ ಧರ್ಮಕ್ಕೆ ಅನುಗುಣವಾಗಿ ಇಲ್ಲಿವರೆಗಾಗಿ ಬಂದೆ. ನಿನ್ನ ಧರ್ಮ ಏನು? ಮಾರಾಟ ಮಾಡಬೇಕು, ಅದನ್ನು ಬಿಟ್ಟು ಹರಿಯಿದ್ದಾನೆ ಹರಿಯಿದ್ದಾನೆ ಹೇಳುವುದಲ್ಲ. ನಿನ್ನ ಸ್ವ ಸಾಮರ್ಥ್ಯ ಏನುಂಟು? ನಿನ್ನ ಬುದ್ಧಿವಾದನ ನಾನು ಇನ್ನು ಹಲವಾರು ವರ್ಷಗಳ ಕಾಲ, ಸಹಸ್ರ ವರ್ಷಗಳ ಕಾಲ ಹೋರಾಟವನ್ನು ಮಾಡಿದ್ರು ಕೂಡ ವಿಜಯ ಎನ್ನುವ ನಮ್ಮ ಪಾಲಿಗೆ ಬರುವುದಿಲ್ಲ. ಯಾಕೆ? ನಿನ್ನ ದ್ವಾರವನ್ನು ಶ್ರೀಹರಿ ಕಾಯ್ತಾ ಇದ್ದಾನೆ. ನನ್ನ ಕೈಯಲ್ಲಿ ಸಂದಹಾಸ ಎನ್ನುವಂತಹ ಕತ್ತಿ ಇದು ಈಶ್ವರ ನನಗೆ ಪ್ರದಾನ ಮಾಡಿದ್ದು. ಹರ ಮತ್ತು ಹರಿಯಲ್ಲಿ ಮುನಿಸೆನ್ನುವುದು ಯಾವ ಕಾಲಕ್ಕೂ ಇಲ್ಲ. ಒಂದು ವೇಳೆ ಹೋರಾಟವನ್ನು ಮಾಡಿದೆ ಎನ್ನುವ ಹಾಗೆ ಮಾವರಲ್ಲಿ ಕಲಹ ಎನ್ನುವುದು ಪ್ರಾರಂಭವಾಗುತ್ತದೆ. ಅದಕ್ಕಾಗಿ ಹರನನ್ನು ಪೂಜಿಸುವನು ನಾನು, ಹರಿಯ ಮೊಮ್ಮಗ ನೀನು. ಆದ್ದರಿಂದ ಇಲ್ಲಿಗೆ ನನ್ನ ಹೋರಾಟವನ್ನು ನಿಲ್ಲಿಸುತ್ತಾ ಇದ್ದೇನೆ ನಾನು. ಹಾಗಾದರೆ ಜಯಾಪಜಯ ಯಾರು ಎಲ್ಲಿ ಜಯಾಪಜಯ ಎನ್ನುವುದು ನಿರ್ಧಾರವಲ್ಲ, ಇದು ಧರ್ಮ ಗೆದ್ದಿದೆ. ಯಾವ ಧರ್ಮ? ಯುದ್ಧದ ಧರ್ಮ. ಯುದ್ಧ ಧರ್ಮದಲ್ಲಿ ಎದುರಾಳಿಗಳಿಗೆ ಹೋರಾಟ ಮಾಡುವಾಗ ಬಲಾಬಲಗಳನ್ನು ಅರಿತು ಹೋರಾಟವನ್ನು ಮಾಡಿದ್ದೇನೋ ಸತ್ಯ. ಓ ಬಲಿಂದ, ಇಷ್ಟು ಕಾಲದವರೆಗೆ ಹೋರಾಟವನ್ನು ಮಾಡಿದರೂ ಕೂಡ ಎಲ್ಲಿಯೂ ಕೂಡ ನನಗೆ ಜಯ ಎನ್ನುವುದು ಲಭಿಸಲಿಲ್ಲ. ಆದರೂ ದಿಗ್ವಿಜಯ ಎನ್ನುವುದನ್ನು ಮಾಡಿಕೊಂಡು ಬಂದಿದ್ದರೆ ಹೇಗೆ ಗೊತ್ತಾ? ಒಂದು ಸಂಧಾನದಿಂದ ಮತ್ತು ಆ ದೇವನ ಬಂದ ದೇವನ ಅನುಗ್ರಹದಿಂದ. ಅಷ್ಟು ಮಾತ್ರವೇ ಅಲ್ಲ, ಗೆಳೆತನವನ್ನು ಕೂಡ ಪಡೆದುಕೊಂಡು ಬಂದವನು ನಾನು. ಈವಾಗಲೂ ಕೂಡ ನಿನ್ನಲ್ಲಿ ನಾನು ಅದೇ ರೀತಿಯಾದಂತಹ ಗೆಳೆತನವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ರಾವಣನ ದಿಗ್ವಿಜಯ ಎನ್ನುವುದು
ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಶುಭಮಂಗಲ. ರಾವಣ ದಿಗ್ವಿಜಯ ಹೊರಟಂದ ಅಂದ ಕಾಲದಿಂದ ಇಲ್ಲಿಯವರೆಗೂ ಕೂಡ ಹೋರಾಟದಲ್ಲಿ ಗೆಲುವಾಗಿದೆಯಾ? ಗೆಲುವೆನ್ನುವುದು ನನ್ನ ಪಾಲಿಗಿಲ್ಲ. ಆದರೆ ರಾವಣ ಇಟ್ಟಂತಹ ಹೆಜ್ಜೆಯಲ್ಲಿ ಎಲ್ಲೂ ಕೂಡ ರಾವಣೇಶ್ವರನ ಹೆಸರೇ ಉಂಟು. ವಾಲಿಯಲ್ಲಿಯೂ ಕೂಡ ಸ್ನೇಹ ಸಂಬಂಧವನ್ನು ಬಳಸಿಕೊಂಡೆ. ಅದಾದ ಮೇಲೆ ಯಮನ ಗರ್ವವನ್ನ ಮುರಿದೆ. ಈಗ ನಳಕೂಬರನಿಂದ ಶಾಪ. ಈ ಶಾಪಕ್ಕೆ ಪರಿವರ್ತನೆಯಾದ್ರೂ ಏನು? ಬೇರೆ ಹೆಣ್ಣು ಮಕ್ಕಳನ್ನು ನೋಡುವುದಲ್ಲ, ಒಂದು ಮದುವೆ ಆಗಬೇಕು ಅಂತ ಆದ್ರೆ ಇಲ್ಲೇ ನಿಲ್ಲುವುದಾ? ನನ್ನ ಕುರಿತು ಹೋಗ್ಬೇಕು. ಆದ್ದರಿಂದ ಇಲ್ಲಿರುವವರು ಎಲ್ಲರಿಗೂ ಕೂಡ